ಈಗ ನನಗೂ ಒಂದು ಹೆಮ್ಮೆ ಆಗುತ್ತೆ. ಪಾವಂಜೆ ಮೇಳ ನಾನು ಒಂದು ಕಟ್ಟಿದ್ದಕ್ಕೆ ಅದು ಒಂದು ಸಾರ್ಥಕ್ಯ ಬಂದ ಹಾಗಾಗಿದೆ. ದೇವನುಲಿದರೆ ಕೊರಡು ಕೊನರುವುದು, ಬರಡು ಹಯನಹುದು. ಈ ಮಾತು ಎಷ್ಟು ಸತ್ಯವಾದದ್ದು. ನಾವು ಅದನ್ನು ಉಲ್ಲೇಖಿಸಲಿಕ್ಕೆ ಹೋದರೆ ಕೆಲವರಿಗೆ ನೋವಾಗಲಿಕ್ಕೂ ಸಾಕು, ಕೆಲವರಿಗೆ ಖುಷಿಯಾಗಲಿಕ್ಕೂ ಸಾಕು. ಆದರೆ ಪ್ರಾಮಾಣಿಕವಾಗಿ ನಾವೊಬ್ಬ ಕಲಾವಿದರಾಗಿ ಒಂದು ರಂಗ ನಿರ್ದೇಶನವನ್ನು ಬಲ್ಲವರಂಥವರಾಗಿ ನಾವು ಹೇಳ್ಬೋದು ಅಂತ ಹೇಳಿದರೆ, ಯಕ್ಷರಂಗದಿಂದ ಶಶಿಕಾಂತ ಶೆಟ್ಟಿಯವರು ನಿರ್ಗಮಿಸಿಯೇ ಬಿಟ್ಟರು ಎನ್ನುವ ಹಾಗೆ ಯಕ್ಷ ಅಭಿಮಾನಿಗಳು ಕಣ್ಣೀರಿಟ್ಟರು. ಆದರೆ ದೇವ ಅನುಗ್ರಹಿಸಿದ. ಅಸಂಖ್ಯ ಅಭಿಮಾನಿಗಳ ಪ್ರಾರ್ಥನೆ, ಶುಭ ಹಾರೈಕೆ, ಹರಕೆ, ಸಹಾಯ, ಸಾಂತ್ವನ, ಪ್ರೋತ್ಸಾಹ, ನೈತಿಕ ಬೆಂಬಲ ಇವೆಲ್ಲದರ ಮಧ್ಯದಲ್ಲಿ ನಾನು ಸುಕ್ಷೇಮವಾಗಿ ಮತ್ತೆ ಎದ್ದು ಬಂದಿದ್ದೇನೆ. ದೇವನುಲಿದರೆ ಕೊರಡು ಕೊನರುವುದು, ಬರಡು ಹಯನಹುದು. ಈ ಮಾತು ಎಷ್ಟು ಸತ್ಯವಾದದ್ದು ನೋಡಿ. ಭಗವಂತ ಇಚ್ಛಿಸಿದರೆ ಈ ಪ್ರಪಂಚದಲ್ಲಿ ಏನೂ ಆಗಬಹುದು. ಇನ್ನೇನು ಯಕ್ಷರಂಗದಿಂದ ಶಶಿಕಾಂತ ಶೆಟ್ಟಿಯವರು ನಿರ್ಗಮಿಸಿಯೇ ಬಿಟ್ಟರು ಎನ್ನುವ ಹಾಗೆ ಯಕ್ಷ ಅಭಿಮಾನಿಗಳು ಕಣ್ಣೀರಿಟ್ಟರು. ಆದರೆ ದೇವ ಅನುಗ್ರಹಿಸಿದ. ಪುನಶ್ಚೇತನಗೊಂಡು ಇಂದಿನಿಂದ ಪಾವಂಜೆ ಮೇಳದಲ್ಲಿ ತಮ್ಮ ಯಕ್ಷ ಪಯಣವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಸುದೀರ್ಘವಾದಂತಹ ತಿರುಗಾಟ ಮಾಡುವುದಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು, ಅನುಗ್ರಹವನ್ನು ಕೊಡಲಿ ಎನ್ನುವ ಹಾಗೆ ಯಾಚಿಸ್ತೇವೆ. ಯಕ್ಷಗಾನ ರಂಗದಲ್ಲಿ ಸಂಚಲನ ಮೂಡಿಸಿದ ಹೆಸರು ಶಶಿಕಾಂತ ಶೆಟ್ಟಿ ಕಾರ್ಕಳ. ಯಕ್ಷಗಾನ ಎಲ್ಲಿಯವರೆಗೂ ಉಂಟು ಅಲ್ಲಿಯವರೆಗೂ ಸ್ಮರಣೀಯವಾಗಿ ಅಭಿಮಾನಿಗಳು ನೆನಪಿನಲ್ಲಿ ಇರಿಸಬೇಕಾದಂತಹ ಹೆಸರು ಶಶಿಕಾಂತ ಶೆಟ್ಟಿ ಕಾರ್ಕಳ. ಅವರೊಂದು ಪಾತ್ರ ನಿರ್ವಹಣೆಯ ಪೂರ್ವದಲ್ಲಿ ಅದಕ್ಕೆ ಎಷ್ಟು ಪೂರ್ವ ಸಿದ್ಧತೆಯನ್ನು ಮಾಡುತ್ತಾರೆ, ಆ ಪಾತ್ರದ ವಿಷಯಿಕವಾಗಿ ಅವರೆಷ್ಟು ಆಳವಾದಂತಹ ಅಧ್ಯಯನ ಮಾಡುತ್ತಾರೆ ಎನ್ನುವುದಕ್ಕೆ ರಂಗದಲ್ಲಿ ಅವರ ನಿರ್ವಹಣೆಯೇ ಪ್ರತ್ಯಕ್ಷ ಸಾಕ್ಷಿ. ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬುವಂತಹ ಅನನ್ಯ ಕಲಾವಿದವರು. ಅದು ಸ್ತ್ರೀ ಪಾತ್ರ ಇರಬಹುದು ಅಥವಾ ಪುರುಷ ಪಾತ್ರಗಳೇ ಇರಬಹುದು. ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಪ್ರೇಕ್ಷಕರಿಂದ ಕರತಾಡನವನ್ನು ಗಿಟ್ಟಿಸಿಕೊಂಡೇ ರಂಗದಿಂದ ಅವರು ಹೊರಗೆ ಬರುವುದು. ಅಂತಹ ಅದ್ಭುತ ಕಲಾವಿದ ಶಶಿಕಾಂತ ಶೆಟ್ಟಿಯವರು ಪಾವಂಜೆ ಮೇಳದಲ್ಲಿ ಇದ್ದಾರೆ ಎನ್ನುವ ಹಾಗೆ ಹೇಳುವುದಕ್ಕೆ ನಮಗೆ ಬಹಳಷ್ಟು ಅಭಿಮಾನ, ಹೆಮ್ಮೆ. ಅವರನ್ನು ನಮ್ಮ ಮೇಳಕ್ಕೆ ಆತ್ಮೀಯವಾಗಿ, ಆದರ ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತೇವೆ. ಯಾರು ಹೊಡಿಬೇಡಿ, ಯಾರು ಕಲ್ಲನ್ನು ಎಸೆಯಬೇಡಿ. ನಿಮಗೆ ಕಾಣೋದಕ್ಕೆ ಮಾತ್ರ ಇದು ಕರಡಿಯಾಗಿ ಕಾಣಿಸುತ್ತಿದೆ. ಆದರೆ ಇದು ಕರಡಿಯಲ್ಲ, ಕರಡಿಯಲ್ಲ, ನನ್ನ ಜೀವ, ನನ್ನ ಪ್ರಾಣ. ಶಶಿಕಾಂತ್ ಶೆಟ್ಟಿ ಕಾರ್ಕಳದವರು ಇವತ್ತು ನಮ್ಮ ಮೇಳಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಮೇಳದಲ್ಲಿ ವೇಷ ಮಾಡ್ತಾ ಇದ್ದಾರೆ. ಈಗ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಒಂದು ಅತ್ಯದ್ಭುತ ಕಲಾವಿದ. ಆ ಅದ್ಭುತ ಎನ್ನುವ ಶಬ್ದವನ್ನು ಯಾಕೆ ನಾನು ಉಲ್ಲೇಖಿಸಿದಂತ ಹೇಳಿದರೆ, ನಾವು ಅದನ್ನು ಉಲ್ಲೇಖಿಸಲಿಕ್ಕೆ ಹೋದರೆ ಕೆಲವರಿಗೆ ನೋವಾಗಲಿಕ್ಕೂ ಸಾಕು, ಕೆಲವರಿಗೆ ಖುಷಿಯಾಗಲಿಕ್ಕೂ ಸಾಕು. ಆದರೆ ಪ್ರಾಮಾಣಿಕವಾಗಿ ನಾವೊಬ್ಬ ಕಲಾವಿದರಾಗಿ ಒಂದು ರಂಗ ನಿರ್ದೇಶನವನ್ನು ಬಲ್ಲವರಂಥವರಾಗಿ ನಾವು ಹೇಳ್ಬೋದು ಅಂತ ಹೇಳಿದರೆ, ಸ್ತ್ರೀ ಪಾತ್ರಕ್ಕೆ ಹೋಳೂರು ರಾಮಚಂದ್ರರಾಯರ ನಂತರ ಒಂದು ಸ್ಥಾನಮಾನವನ್ನು ಕೊಟ್ಟಂಥ ಒಬ್ಬ ಕಲಾವಿದ ಅಂತ ಹೇಳಿದರೆ ಅದು ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರು. ಅದು ಖಂಡಿತ ನಾವು ನಮ್ಮ ಪಾವಂಜೆ ಮೇಳಕ್ಕೆ ಬಂದರು ಅಂತ ಹೇಳೋದಲ್ಲ, ಅದು ಎಲ್ಲಿ ಬೇಕಾದರೂ ಅದಕ್ಕಿಂತ ಮೊದಲು ಕೂಡ ನಾವು ಹೇಳ್ತಾ ಇದ್ದಂಥವ್ರು ಎಲ್ರಿಗೂ ಗೊತ್ತು. ನಿಜವಾದ ವಿದ್ವಾಂಸರುಗಳಿಗೆ, ನಿಜವಾದ ಕಲಾವಿದರಿಗೆ ಗೊತ್ತಿದ್ದಂಥ ವಿಚಾರಗಳು. ಅನಾರೋಗ್ಯ ನಿಮಿತ್ತವಾಗಿ ನಮ್ಮ ಪಾವಂಜೆ ಮೇಳಕ್ಕೆ ಸೇರಲಿಕ್ಕೆ ಅಂತೇಳಿ ನಮ್ಮ ಹತ್ರ ಬರುವಾಗಲೇ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿತ್ತು. ಆವಾಗಲೂ ಇಲ್ಲ ಸತೀಶಣ್ಣ, ನನಗೆ ಹೀಗೆ ತೊಂದರೆ ಆಯಿತು, ಹೀಗೆ ಅಂತೇಳಿ ಹೇಳುವಾಗ ನಮಗೆ ಮನಸ್ಸು ಕರಗಿತ್ತು. ಆಯಿತು, ನೀವು ಹುಷಾರಾಗಿ ಬನ್ನಿ ಅಂತ ಹೇಳಿದ್ದೆ ನಾನು ಕೂಡ. ಮತ್ತು ನಮ್ಮ ದೇವಸ್ಥಾನದ ಅವರು ನಮಗೆ ಒತ್ತಡ ಹಾಕಿದ್ರು, ಅವರನ್ನು ಹೇಗಾದರೂ ಮಾಡಿ ನಾವು ತಗೊಳ್ಳುವಂಥ ಹಾಗೆ ನಮಗೆ ಅದು ಕೂಡಿ ಬಂತು. ಏನೇ ಇರಲಿ ಅವರು ನಮ್ಮ ಮೇಳಕ್ಕೆ ಆದರು. ಒಂದು ಅಂಥ ಕಲಾವಿದ
ಒಬ್ಬ ಅನಾರೋಗ್ಯ ನಿಮಿತ್ತ ಇರುವಾಗಲೂ ಕೂಡ ತುಂಬ ಜನವರಿಗೆ ಸಹಕಾರ ಮಾಡಿದರು. ಆ ಕಲಾವಿದನ ಕಷ್ಟವನ್ನು ನೋಡಿ ಸಹಕಾರ ಮಾಡಿದಂಥ ಕಲಾವಿದಗಳಿಗೆ ನಾನು ಅಭಿಮಾನಿ ಬಂಧುಗಳಿಗೆ ನಾನು ಈ ಮೂಲಕ ನಾನು ಹೃದಯಾಂತರಾಳದ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇದು ನಿಜವಾಗಿ ಆಗಬೇಕಾದ್ದು. ನಮ್ಮ ಮೇಳದಲ್ಲಿ ಇದ್ದ ಕಲಾವಿದಿಗೆ ನಾವು ಸಹಕಾರ ಮಾಡೋದು ದೊಡ್ಡತನ ಅಲ್ಲ, ಅದು ಒಂದು ರೀತಿಯ ದೊಡ್ಡತನವೇ, ಅದು ದೊಡ್ಡತನ ಅಲ್ಲ ಅಂತ ನಾನು ಹೇಳಿದ್ದಲ್ಲ. ಬಟ್ ಯಾವುದೇ ಮೇಳದಲ್ಲಿದ್ದರೂ ಒಬ್ಬ ಕಲಾವಿದನಿಗೆ ಕಲಾಭಿಮಾನಿಗಳು ಅದು ಯಾವ ಮೇಳ ಎಂಬುದನ್ನು ಭಾವಿಸದೆ ನಾವು ಸಹಕಾರ ನೀಡಿದರೆ ಇದು ನಿಜವಾದ ಕಲಾಧರ್ಮ. ಇದನ್ನು ನಾವು ಮಾಡಲೇಬೇಕು. ಶಶಿಕಾಂತ್ ಶೆಟ್ಟಿಯವರಿಗೆ ಆ ಕಲಾಭಿಮಾನಿಗಳು ತಾವೆಲ್ಲರೂ ಅದನ್ನು ಮಾಡಿ ತೋರಿಸಿದ್ರಿ. ಇದು ನಿಜವಾಗಿ ನಾನು ಮೆಚ್ಚಲೇಬೇಕಾದಂಥ ವಿಚಾರ. ಎಲ್ಲ ಕಲಾವಿದಗಳಿಗೆ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ. ಶಶಿಕಾಂತ್ ಶೆಟ್ಟಿ ಅಂತ ಕಲಾವಿದರು ನಮ್ಮ ಮೇಳದಲ್ಲಿರುವುದು ಇದು ನಮ್ಮ ಮೇಳಕ್ಕೂ ಒಂದು ಆನೆ ಬಲ ಬಂದಂತಾಗಿದೆ. ಎಲ್ಲ ಪಾತ್ರಕ್ಕೆ ಪಾವಂಜೆ ಮೇಳಕ್ಕೆ ಒಂದು ಪ್ರಾಧಾನ್ಯತೆ ಇಲ್ಲಿ ಸಿಕ್ಕಂತಾಗಿದೆ. ಎದುರು ವೇಷಕ್ಕೆ ಸುಬ್ರಾಯ ಹೊಳ್ಳರಂಥ ಕಲಾವಿದರು, ರಾಧಾಕೃಷ್ಣ ಔಡ್ರಂಥ ಕಲಾವಿದರುಗಳು, ದಿನೇಶ್ ಶೆಟ್ಟಿ ಕಾವಲಕಟ್ಟೆ, ರಾಕೇಶ್ ಎಡ್ಕ, ಹಾಸ್ಯಕ್ಕೆ ಮವ್ವಾರ ಬಾಲಕೃಷ್ಣ ಮಣಿಯಾಣಿ ಅಂತ ಸಂದೇಶ್ ಮಂದರ್ರಂಥ ಕಲಾವಿದರು, ಪುಂಡು ವೇಷಕ್ಕೆ ಮೋಹನ್ ಬೆಳ್ಳಿಪ್ಪಾಡಿ, ಲೋಕೇಶ್ ಮುಚ್ಚೂರ್ರಂಥ ಅಗ್ರಮಾನ್ಯ ಕಲಾವಿದಗಳು, ರಾಜೇಶ್ ನಿಟ್ಟೆ, ನಮ್ಮ ಪ್ರಧಾನ ಸ್ತ್ರೀ ಪಾತ್ರದಲ್ಲಿ ದೇವಿ ಭಟ್ರಂತೆ ಎಂಬುದಾಗಿ ಖ್ಯಾತಿ ಪಡೆದಂಥ ಅಪಾರ ಅನುಭವವುಳ್ಳಂಥ ರಮೇಶ್ ಭಟ್ರಂಥ ಕಲಾವಿದರು ನಮ್ಮ ಮೇಳದಲ್ಲಿ. ಬಣ್ಣಕ್ಕೆ ಮನೀಶ್ ಪಾಟಾಳಿ ಆಗಲಿ, ನಮ್ಮ ಸಚಿನ್ ಆಗಲಿ, ರಂಜಿತ್ ಆಗಲಿ, ಇಂತಹ ಕಲಾವಿದಗಳು, ನಮ್ಮ ಗುರುಗಳಾದಂತಹ ದಿವಾಣ ಶಿವಶಂಕರ ಭಟ್ರಾಗಲಿ, ಮತ್ತು ನಮ್ಮ ಎಲ್ಲ ಮೇಳವನ್ನು ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥಾಪನಾ ಕೆಪಾಸಿಟಿ ಉಳ್ಳಂಥ ಒಬ್ಬ ಕಲಾವಿದ ನಮ್ಮ ಮಾಧವ ಬಂಗೇರ್. ಯಾವ ಪಾತ್ರವನ್ನು ಮಾಡಬಲ್ಲಂಥ ಕಲಾವಿದಗಳು, ಗಟ್ಟಿ ಹಿಮ್ಮೇಳದ ಕಲಾವಿದಗಳು, ಇನ್ನಿತರ ಅನೇಕ ಯುವ ಕಲಾವಿದಗಳ ಒಂದು ತಂಡವೇ ನಮ್ಮಲ್ಲಿ. ಅನುಭವಿ ಕಲಾವಿದಗಳಿದ್ದಾರೆ, ಅಂತಹ ಅನುಭವಿಗಳ ಕಲಾವಿದಗಳು ಇದ್ದಾರೆ, ಯುವ ಕಲಾವಿದಗಳಿದ್ದಾರೆ. ಇದೆಲ್ಲ ನೋಡುವಾಗ ಒಂದು ಅತ್ಯದ್ಭುತ ಒಂದು ಮೇಳ ಹೇಗಿರಬೇಕು. ಆ ಕಲಾವಿದರುಗಳು ಕಷ್ಟಪಟ್ಟರೆ ಯಾವ ಮೇಳವನ್ನು ಸರಿಸಮಾನವಾಗಿ ಮಾಡಿಸಿಕೊಂಡು ಹೋಗ್ಬೋದು. ಆದರೆ ಈಗ ನಮಗೂ ಒಂದು ಹೆಮ್ಮೆ ಆಗುತ್ತೆ. ಪಾವಂಜೆ ಮೇಳ ನಾನು ಒಂದು ಕಟ್ಟಿದ್ದಕ್ಕೆ ಅದು ಒಂದು ಸಾರ್ಥಕ್ಯ ಬಂದ ಹಾಗಾಗಿದೆ. ಶಶಿಕಾಂತ್ ಶೆಟ್ಟಿಯವರ ಪಾದಾರ್ಪಣೆಯಿಂದ ಅದಕ್ಕೆ ಕೂಡ ಒಂದು ಸಾರ್ಥಕ್ಯ ಬಂದ ಹಾಗೆ ಆಗಿದೆ. ಇದೆಲ್ಲ ನಾನು ನಂಬಿದ ದುರ್ಗಾ ಮಾತೆ ಹಾಗೂ ನಮ್ಮ ಪಾವಂಜಿಯ ಆ ಸುಬ್ರಹ್ಮಣ್ಯನ ಕೃಪೆ ಎಂಬುದಾಗಿ ನಾನು ಭಾವಿಸ್ತೇನೆ. ಶಶಿಕಾಂತ್ ಶೆಟ್ಟರ ಆರೋಗ್ಯ ಇನ್ನಷ್ಟು ವೃದ್ಧಿ ಹೊಂದಿ ಎಲ್ಲ ಪಾತ್ರಕ್ಕೂ ಸೈ ಎನಿಸುವಂತಹ, ಇನ್ನು ಮೊದಲು ಅವರ ದಾಕ್ಷಾಯಿಣಿ, ಚಂದ್ರಮತಿ ಇಂಥ ಪಾತ್ರಗಳನ್ನು ನಾವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೆವು, ನಿನ್ನೆ ಅದೇ ಪಾತ್ರವನ್ನು ಆ ಕೈಕೇಯಿಯ ಪಾತ್ರವನ್ನು ಹಾಗೆ ಮಾಡಿ ತೋರಿಸಿದ್ರು ಅವರ ಯಕ್ಷಚಂದ್ರಿಕೆ ನಮ್ಮ ಮಂದಾರತಿಯಲ್ಲಿ ಆದಂಥ ಇದರಲ್ಲಿ. ಅದನ್ನು ಇನ್ನಷ್ಟು ಎತ್ತರದಲ್ಲಿ ನಾವು ನೋಡುವಂಥ ಭಾಗ್ಯ ನಮ್ಮೆಲ್ಲರದಾಗಲಿ ಎಂಬುದಾಗಿ ನಾನು ಕೂಡ ಆಶಿಸ್ತೇನೆ. ತುಂಬ ಸಂತೋಷ ಆಗಿದೆ. ಆಲ್ ದಿ ಬೆಸ್ಟ್ ಶಶಿಕಾಂತ್ ಶೆಟ್ಟಿ.
ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ತೆಂಕು ಬಡಗು ಎರಡು ತಿಟ್ಟುಗಳಲ್ಲಿ ನಮ್ಮ ಕರಾವಳಿಯಾದ್ಯಂತ ನಿತ್ಯ ನಿರಂತರವಾಗಿ ತಿರುಗಾಟದ ಮೇಳಗಳು ಸಂಚರಿಸುತ್ತಾ ಇರುತ್ತದೆ. ನಾನಾ ಕಡೆಯಲ್ಲಿ ಹರಕೆ ಆಟಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತನ್ಮಧ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ ಮನೋರಂಜನೆ ಜೊತೆಯಲ್ಲಿ ಮನೋವಿಕಾಸಕ್ಕೆ ಕಾರಣವಾಗುವಂಥ ಯಕ್ಷಗಾನ ಕಲೆ. ಇದು ತನಕ ನಿಮ್ಮವನಾಗಿರುವಂಥ ನಾನು ಈ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಬಡಗುತಿಟ್ಟಿನ ಯಕ್ಷಗಾನ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದವನು. ನನ್ನನ್ನು ನೀವೆಲ್ಲರೂ ಪ್ರೋತ್ಸಾಹಿಸಿದವರು. ಈಗ ಇನ್ನೊಂದು ಹೊಸ ಮೈಲುಗಲ್ಲು, ತೆಂಕುತಿಟ್ಟಿನ ಪಾವಂಜೆ ಮೇಳದಲ್ಲಿ ನಾನು ಇಂದಿನಿಂದ ಅತಿಥಿ ಕಲಾವಿದನಾಗಿ ಭಾಗವಹಿಸ್ತಾ ಇದ್ದೇನೆ. ಹಾಗಾದರೆ ನಾನು ಮೂಲವಾಗಿ ಕಲಿತಿರುವಂಥ ತೆಂಕುತಿಟ್ಟೆ
ಕಾರ್ಕಳದ ಮಹಾಮಾಯಿ ಮುಖ್ಯಪ್ರಾಣ ಯಕ್ಷಗಾನ ಕಲಾಮಂಡಳಿಯಲ್ಲಿ ತೆಂಕುತಿಟ್ಟನ್ನೇ ಅಭ್ಯಾಸ ಮಾಡಿಕೊಂಡು ನಾನು ಬಂದವನು. ಆದರೆ ಬಡಗಿನ ಆಕರ್ಷಣೆಯಿಂದಾಗಿ ಬಡಗುತಿಟ್ಟಿನಲ್ಲಿ ಇದು ತನಕ ಯಕ್ಷಗಾನದ ವೇಷಗಳನ್ನು ಮಾಡಿಕೊಂಡು ನನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದೆ. ಆ ಬಡಗುತಿಟ್ಟಿನ ರಂಗ ನನ್ನನ್ನು ಯಶಸ್ಸಿನ ಕೊಂಡೊಯ್ದಿತ್ತು. ತನ್ಮಧ್ಯದಲ್ಲಿ ಮೇಳದ ಬದಲಾವಣೆಗಳು ಏನೇನು ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಆಗುವುದುಂಟು. ಹಾಗೆ ಜೊತೆಯಲ್ಲಿ ಅನಾರೋಗ್ಯವು ನನ್ನನ್ನು ಈ ಸಲ ಕಾಡಿದಾಗ ಅಸಂಖ್ಯ ಅಭಿಮಾನಿಗಳ ಪ್ರಾರ್ಥನೆ, ಶುಭ ಹಾರೈಕೆ, ಹರಕೆ, ಸಹಾಯ, ಸಾಂತ್ವನ, ಪ್ರೋತ್ಸಾಹ, ನೈತಿಕ ಬೆಂಬಲ ಇವೆಲ್ಲದರ ಮಧ್ಯದಲ್ಲಿ ನಾನು ಸುಕ್ಷೇಮವಾಗಿ ಮತ್ತೆ ಎದ್ದು ಬಂದಿದ್ದೇನೆ. ಇಂದಿನಿಂದ ಈ ಕಾರಿಂಜದ ಪುಣ್ಯ ಸ್ಥಳದಿಂದಲಾಗಿ ನಾನು ಮತ್ತೆ ಪಾವಂಜಿ ಮೇಳದಲ್ಲಿ ಪಾತ್ರವನ್ನು ನಿರ್ವಹಿಸುವುದಕ್ಕಿದ್ದೇನೆ. ತೆಂಕುತಿಟ್ಟಿನ ರಂಗಸ್ಥಳ ನನಗೇನು ಹೊಸದಲ್ಲ. ಮಳೆಗಾಲದಲ್ಲಿ ಅನೇಕ ಪ್ರದರ್ಶನಗಳಲ್ಲಿ ನಾನು ಭಾಗವಹಿಸಿದ್ದುಂಟು. ಹವ್ಯಾಸಿಯಾಗಿಯೂ ನಾನು ತೆಂಕುತಿಟ್ಟಿನ ರಂಗಸ್ಥಳಗಳಲ್ಲಿ ಭಾಗವಹಿಸಿದ್ದುಂಟು. ಪೂರ್ಣಕಾಲಿಕವಾಗಿ ರಂಗಸ್ಥಳದಲ್ಲಿ ಇದು ನನ್ನ ಮೊದಲ ತಿರುಗಾಟ. ಜೊತೆಗೆ ಒಂದಿಷ್ಟು ಹೊಸ ಪ್ರೇಕ್ಷಕರು, ಹೊಸ ಪರಿಸರಗಳು. ನೀವು ನನ್ನನ್ನು ಖಂಡಿತವಾಗಿ ಪ್ರೀತಿಸ್ತೀರಿ, ಇಷ್ಟಪಡ್ತೀರಿ, ಸ್ವೀಕರಿಸ್ತೀರಿ ಎನ್ನುವಂಥ ನಂಬಿಕೆಯಿಂದ ನನ್ನ ಯಶಸ್ಸಿರುವುದು ನಿಮ್ಮ ಕೈಯಲ್ಲಿ. ನನ್ನನ್ನು ಪೋಷಿಸಿ ನಿಮ್ಮವನ್ನಾಗಿಸಿಕೊಳ್ಳುವಂಥ ಹೊಣೆಗಾರಿಕೆ ಇರುವುದು ನಿಮಗೆ. ರಂಗದಲ್ಲಿ ಮೊದಲಿನಂತೆ ನಿಷ್ಠೆಯಿಂದ ದುಡಿಯುತ್ತೇನೆ ಎನ್ನುವ ಹಾಗೆ ಹೇಳಿಕೊಳ್ಳುತ್ತಾ ಪಾವಂಜಿ ಮೇಳದ ನನ್ನ ತಿರುಗಾಟ ಯಶಸ್ವಿಯಾಗಲಿ. ಇದು ತನಕ ನನ್ನನ್ನು ಹೇಗೆ ಪ್ರೋತ್ಸಾಹಿಸಿದ್ದೀರೋ, ನನ್ನನ್ನು ಬೆಂಬಲಿಸಿದ್ದೀರೋ, ನನ್ನನ್ನು ಆಶೀರ್ವದಿಸಿದ್ದೀರೋ ಆ ಹರಕೆ ಆಶೀರ್ವಾದ ಯಾವಾಗಲೂ ಇರಲಿ. ನಿಮ್ಮ ಶಶಿಕಾಂತ್ ಶೆಟ್ಟಿ, ಕಾರ್ಕಳ. ಪಾವಂಜಿ ಮೇಳದ ಪ್ರತಿಯೊಬ್ಬ ಕಲಾವಿದರು ಕೂಡ ಬಹು ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದ್ದಾರೆ. ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿಯೂ ಕೂಡ ನಾನು ಮೇಳ ತಿರುಗಾಟ, ನನಗೆ ಈ ವರ್ಷ ಮೇಳ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗ ನನ್ನನ್ನು ಬಹಳ ಆದರದಿಂದ ಕೈ ಹಿಡಿದಿದ್ದಾರೆ. ಜೊತೆಯಲ್ಲಿ ಯಕ್ಷಲೋಕದ ಕಾಮಧೇನು ಎನ್ನುವಂತಹ ಹೆಸರನ್ನು ಪಡೆದಿರುವಂಥ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರು ಕೂಡ ಬಹು ಪ್ರೀತಿಯಿಂದಲಾಗಿ ಬನ್ನಿ ನಮ್ಮ ಮೇಳಕ್ಕೆ ಎನ್ನುವ ಹಾಗೆ ಆಹ್ವಾನಿಸಿದ್ದಾರೆ. ನನ್ನನ್ನು ಬೇಕಾದ ಹಾಗೆ ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ. ಅವರೆಲ್ಲರ ಮಾರ್ಗದರ್ಶನದಿಂದ ಮುಂದುವರಿಯೋಣ. ಮೇಳದ ಯಶಸ್ಸು ಜೊತೆಯಲ್ಲಿ ಕಲಾವಿದರ ಕೀರ್ತಿ ಉತ್ತುಂಗಕ್ಕೇರಲಿ ಎನ್ನುವ ಹಾಗೆ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಮಂದಿರ ಬರಚಿಸುತ್ತ ಬಿಡಿ ನಿರತವೋ ಪುರದ ಮಂದಿರ ಹೊರಗೆ ಮಂದಿರವ ರಚಿಸುತ್ತ ಬಿಡಿ ನಿರತವೋ ಹರಗಿರಿ ಜಯನ ಪೂಜಿಸುತ್ತ ಹರಗಿರಿ ಜಯನ ಪೂಜಿಸುತ್ತ ಬಾಳಿರಲು ಮುದದಿ ಬಾಳಿರಲು ರಾತ್ರಿ ಬೆಳಗಾಗುವುದರ ಒಳಗಾಗಿ ಹೌದು, ಮಗಧ ದೇಶ ಬಿಟ್ಟು ತೊಲಗಿ ಅಂತ ನಿನ್ನ ತಂದೆಯ ಆಜ್ಞೆ. ಹೌದಲ್ಲ? ರಾತ್ರಿ ಹಗಲು ಭೇದವಿಲ್ಲದೆ ಬಿದ್ದು ಎದ್ದು ಯಾವುದೋ ಒಂದು ಊರನ್ನು ಬಂದು ಸೇರಿದ್ದೇವೆ. ದೇವರು ದಿಕ್ಕು ತೋರಿದತ್ತ ಕಾಲು ಎಳೆದತ್ತ ನಾವು ನಡೆದುಕೊಂಡು ಬಂದೆವು. ನನಗೆಲ್ಲಿ ಪರಿಚಯ ಉಂಟು ಈ ಊರಿನದ್ದೆಲ್ಲ? ನೀವಾದ್ರೆ ಇಲ್ಲಿ ತಿರುಗಾಡ್ತಾ ಇದ್ದವರೆಲ್ಲ. ಅದೆಲ್ಲ ನಾನು ಆಲೋಚನೆ ಮಾಡುವುದು. ಏನು? ಕಲ್ಲು ಮುಳ್ಳುಗಳಲ್ಲಿ ನಡೆದು ನನಗೇಕೋ ಅಭ್ಯಾಸ. ಇದುವರೆಗೂ ಹಂಸತೂಲಿಕ ತಲ್ಪದಲ್ಲಿ ಮಾಡುತ್ತ ನೀನು ರತ್ನ ಕಂಬಳಿ ನಡೆಯುತ್ತಿದ್ದಂತೆ ನಿನ್ನ ಕಾಲು ಸೋರಿ ರಕ್ತ ಬರುವುದು ಕಾಡ್ಲಿಕ್ಕೆ ಆಗುವುದಿಲ್ಲವೇ? ನನಗೆ ಕಾಡ್ಲಿಕ್ಕೆ ಆಗುವುದಿಲ್ಲ. ಸುಖವೇನು ದುಃಖವೇನು ಒಂದು ಮುಖದ ಎರಡು ಕಣ್ಣುಗಳಂತೆ ಅಲ್ವೇ? ಈ ದಿವಸದ ಕಷ್ಟವಾದರೂ ನಾಳೆ ದಿವಸ ಸಿಹಿ ಶುಭ ಎನ್ನುವುದು ನಮ್ಮ ಪಾಲಿಗೆ ಆಗಿಯೇ ಆಗುತ್ತದೆ. ಇಷ್ಟು ಕಷ್ಟ ಬಂದರೂ ನನಗೆ ಬೇಸರ ಇಲ್ಲವೇ? ನೀವು ಜೊತೆಗಿರುವಾಗ ಏನು ಕಷ್ಟ ಇದೆ ಹೇಳಿ? ಆಗಲಿ, ಯಾವುದೋ ಒಂದು ಊರು ಬಂದು ಸೇರಿದ್ದೇವೆ. ಹೌದು, ಹಾರುವ ಹಕ್ಕಿಗಳಿಗಾದ್ರೂ ಒಂದು ಗೂಡಿದೆ. ಅಂತೂ ಮಗದದ ಗಡಿ ದಾಟಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಯಾರ ಚಿಂತೆ ನಮಗೆಲ್ಲ. ಹರಿದಾಡುವ ಹಾವುಗಳಿಗಾದ್ರೂ ಒಂದು ಹುತ್ತವೆಂಬುದಿದೆ. ಉಂಟು. ನಮಗೇನಿದೆ? ತಲೆ ಮೇಲೊಂದು ಸೂರು ಬೇಕಲ್ಲ. ಹೌದು. ಯಾರಲ್ಲಿ ಕೇಳುವುದು? ಯಾರಲ್ಲಿ ಕೇಳೋದು? ಪರಿಚಯ ಇಲ್ಲದ ಊರು, ಯಾರೂ ನಮ್ಮನ್ನು ವಿಚಾರಿಸುವರಿಲ್ಲ. ಮರದ ಬುಡವೇ ಗತಿಯೋ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಎಲ್ಲ ಯಾರೋ ಕರೀತಾ ಇದ್ದಾರಲ್ಲ. ಯಾರದು ನಾನು ಹೆಂಡತಿ ಕರೆಯುವುದು? ನಿಮಗೆ ಸಿಟ್ಟು ಬರುದೆಂತದಕ್ಕೆ? ನಿನ್ನನ್ನು ಕರೆದದ್ದು ಯಾರದು? ಹಾಗಲ್ಲ, ನಿಮ್ಮನ್ನು ಉದ್ದೇಶಿಸಿ ಕರೆಯುತ್ತಾ ಇರುವುದು. ಕ್ಷಮಿಸಿ, ಅಪರಾಧ ಆಗಿ ಹೋಯ್ತು. ಯಾಕಂತೆ ನೋಡಿ,
ಏನೋ ಮನೆ ಕಟ್ಟುವುದಕ್ಕೆ ಬೇಕಾದಂತಹ ಎಲ್ಲ ಹುಲ್ಲು, ಬೇಕಾದಂತಹ ಮಡಲು ಎಲ್ಲ ತಂದು ಕೊಡ್ತಾ ಇದ್ದಾರೆ. ಮನುಷ್ಯತ್ವ ಅಂದ್ರೆ ಅದು. ಆ ನಮ್ಮನ್ನು ಕಂಡು ಅವರಿಗೂ ಕನಿಕರ ಹುಟ್ಟಿತು. ಮಾತ್ರ ಅಲ್ಲ, ಅವರೆಲ್ಲ ಬಂದ್ರಲ್ಲ, ನೋಡಿ 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 ನೋಡಿ, ಎಲ್ಲ ಸೇರಿಕೊಂಡು ಅವರೇ ಬಿದಿರ ಗಳ ಎಲ್ಲ ಹಾಕಿ ಒಂದು ಗುಡಿಸಲು ಮಾಡಿಕೊಟ್ರು. ದೈವಾನುಗ್ರಹ. ಆ ಇದಕ್ಕಿಂತ ಮೇಲಾದ ಬೇರೆದಿಲ್ಲ. ಆಗ್ಲಿ, 4 ಕಂಬ, ತಲೆ ಮೇಲೊಂದು ಸೂರು, ಸಾಕಲ್ಲ. ನಮ್ಮ ಪಾಲಿಗೆ ಇದುವೇ ಅರಮನೆ. ಹೌದು. ಆದರೆ ಒಂದು ನೆನಪಿಟ್ಟುಕ, ಏನು? ಗೃಹ ಪ್ರವೇಶ ಎಂಬುದೊಂದು ಇದೆ ಅಲ್ಲ. ಸುಮ್ಮನಿರಿ, ಇಷ್ಟು ಸಣ್ಣ ಗುಡಿಸಲು ಎಂತದು ಗೃಹ ಪ್ರವೇಶ? ಗೃಹ ಪ್ರವೇಶ ಆಗಬೇಕು ಅಂತಂದ್ರೆ ಬ್ರಾಹ್ಮಣರು ಬರಬೇಕು, ಹೋಮ ಆಗಬೇಕು, 4 ಜನ ಬರಬೇಕು, ಊಟ ಹಾಕಬೇಕು. ಎಲ್ಲಿಂದ? ಬೇಡ, ಆ ನೀನೊಬ್ಬಳಿದ್ರೆ ಅವರು ಯಾವುದು ಬೇಡ. ನನ್ನ ಪಾಲಿನ ಸರ್ವಸ್ವ ನೀನಲ್ವೇ. ನೀನು ಹೋಗಿ ಮನೆಯೊಳಗಿದ್ರೆ ಅದುವೇ ಚಂದ. ಅಯ್ಯೋ, ಮನೆ ಯಜಮಾನ ಹಿರಿಯರು ನೀವು ಮೊದಲು ಹೋಗಬೇಕು. ಏನು ಹಿರಿತನ ಹೇಳು. ಆದರೆ ಒಂದು ಏನು? ಪರವರಿಗೆ ಬಂದಿದ್ದೇವೆ, ನಮ್ಮ ಕೈ ಬಾಯಿಗೆ ಹೋಗಬೇಕು ಅಂತ ಆದ್ರೆ ನಮ್ಮ ಅನ್ನ 10 ಮನೆಯಲ್ಲಿದೆ. ಅದಿರಲಿ, ಅದೇ ಗೃಹ ಪ್ರವೇಶ ಆಗಬೇಕು ಅಂತ ಆಗಿದ್ರೆ ಗೃಹಿಣಿ ಗೃಹ ಮುಚ್ಚತೆ ಅಲ್ವೇ? ಅಲ್ವಾ? ಹಾಗಾದ್ರೆ ನಾನೇ ಬಲಗಾಲಿಟ್ಟೊಳಗೆ ಹೋಗಲ್ಲ? ಹೋಗು. ಬನ್ನಿ ಬನ್ನಿ ಬನ್ನಿ. ಅಲ್ಲ, ಸಣ್ಣ ಗುಡಿಸಲು. ಹೌದು, ಇಷ್ಟು ಸಣ್ಣ ಗುಡಿಸಲಲ್ಲಿ 2 ಕೋಣೆ ಎಂತದಕ್ಕೆ? ಅದೇ ನಾನು ಆಲೋಚನೆ ಮಾಡುದು. ನಿಮ್ಮ ವ್ಯವಸ್ಥೆ ಎಲ್ಲ ಬಹಳ ಉಂಟು. ಅಲ್ಲೊಂದು ಕೋಣೆ ಇಲ್ಲೊಂದು ಕೋಣೆ ಬಾ. ಎಂತದಕ್ಕೆ 2? ಯಾಕಂದ್ರೆ ಒಂದು ಗಂಡ ಹೆಂಡತಿ ಆದಂತ ನಮಗೆ, ಮತ್ತೊಂದು ಮನೆ ಅಂದಾಗ ಒಂದು ದೇವರ ಕೋಣೆ ಬೇಡುವೇನೆ. ಬೇಕು ಬೇಕು. ಅದಕ್ಕೆ ಬೇಕಾಗಿ ಮತ್ತೊಂದು ಕೋಣೆ. ನಾನು ತಂದಿರುವಂತಹ ಮಂಗಳಗೌರಿಯ ಪ್ರತಿಮೆ, ಆ ಮೂರ್ತಿಯನ್ನು ಆ ದೇವರ ಕೋಣೆಯಲ್ಲಿಟ್ಟು ನಾ ಪೂಜಿಸ್ತೇನೆ. ಆಗದೆ ಸಂತೋಷ. ಆದ್ರೆ ಏನಾದ್ರೂ ಸ್ವಲ್ಪ ನೀರು ಕಾಯಿಸಿ ಇಡು. 4 ಮನೆಗೆ ಹೋಗಿ ಒಂದಿಷ್ಟು ಅಕ್ಕಿ ಕಾಳು ಸಿಕ್ಕಿದೆ ತರ್ತೇನೆ. ಅದನ್ನೇ ಇವತ್ತು ಮೃಷ್ಟಾನ್ನ ಭೋಜನ ಅಂತ ಉಣ್ಣುವ. ಆದೀತು, ಬರ್ತೇನೆ. ಹೋಗಿ ಬನ್ನಿ, ಬೇಗ ಬನ್ನಿ. ಆದೀತು. ನೈನ ಮುಗಿಮತಿ ಸೇವೆಯಿಂದಿರೆ ಗೈದುಗಾದ್ರೈವಸರವು ಸುಖದಿಂದ ಜಲದಿಯಿಂದ ಸುಖ ಜಲದಿಯಿಂದ ಕಳೆದುದಾದ್ರೈವಸರವು 4 ಮನೆಗಳಿಗೆ ಹೋಗುತ್ತಾರೆ, ಬೇಕಾದ ಹಾಗೆ ಬೇಡುತ್ತಾರೆ, ತರುತ್ತಾರೆ. ಇದರಿಂದ ಕೈ ಕಾಲುಗಳು ನಡುಗುತ್ತಾ ಇದೆ. ನನ್ನ ಆಯುಷ್ಯ ಮುಗಿಯಿತು ಕೂಡ ನಾನು ಬದುಕುವುದಿಲ್ವೇ? ಆ ಕೆಟ್ಟ ಮಾತುಗಳನ್ನೆಲ್ಲ ಆಡಬೇಡಿ ನೀವು. ಏನಾಗುವುದಿಲ್ಲ, ಏನೋ ಬಿಸಿಲಿಲ್ಲ, ಜಲಕ್ಕೆ ಮೈಯೆಲ್ಲ ಬೆಚ್ಚಗಾಗಿಲ್ಲ. ಚಳಿಯಲ್ಲಿ ಕೈ ಕಾಲುಗಳಿಗೆ ನಡುಗುತ್ತಾ ಇದೆ. ಒಂದು ತುಂಡು ಬಟ್ಟೆ ಹಾಕಿ ಮೈ ಮೇಲೆ. ನೀವು ಮಲಗಿ ಮಲಗಿ ಮಲಗಿ. ಎಲ್ಲಿದ್ದೇನೆ? ಇಲ್ಲೇ ಇದ್ದೇನೆ. ನಾನು ಬದುಕುವುದಿಲ್ವೇ? ಅಂತ ಮಾತಾಡಬೇಡಿ ನೀವು, ಬದುಕುವ ಮಾತಾಡಬೇಕು ಯಾವಾಗ. ನನ್ನ ತಲೆಯಡಿಗೆ ಏನಾದ್ರೂ ಒಂದು ತಂಟು. ಅಯ್ಯೋ, ಮಲಗಿ ಮಲಗಿ ಮಲಗಿ. ಚಳಿ ಆಗುತ್ತದ? ಚಳಿ ಆಗುತ್ತದ? ನಾನು ಹೊದಿಸ್ತೇನೆ. ಮಲಗಿ ಮಲಗಿ ಮಲಗಿ. ಆಯ್ತಾ? ಒಂದು ತುಂಡು ಬಟ್ಟೆ. ಆದೀತು ಆದೀತು. ಅಯ್ಯೋ, ಕಾಲು ಕಾಲಿಗೆ ಕಾಲಿಗೆ ಕಾಲು ಕಡಿ ಆಗುತ್ತದ? ತಲೆಗೆ ತಲೆಗೆ ತಲೆಗೊಂದು ತುಂಡು. ತಲೆಗೆ ತಲೆಗೆ. ಕಾಲು ಕಾಲು ಕಾಲಿಗೆ. ಅಯ್ಯೋ, ನಿನಗೆ ಅಷ್ಟು ಗೊತ್ತಾಗುದಿಲ್ವೇನೆ? ಗಂಡ ಚಳಿಯಲ್ಲಿ ನಡುಗುತ್ತಾ ಇದ್ದಾರೆ, ಒಂದು ತುಂಡು ಬಟ್ಟೆ ಮೈ ಮೇಲೆ ಹಾಕಲಿಕ್ಕೆ ಆಗುದಿಲ್ವೇ? ನೀನು ಅವಳಿಗೆ ಹೆಣ್ಣಲ್ವೇನೆ? ಅಷ್ಟು ಗೊತ್ತಿಲ್ವೇನು ನಿನಗೆ? ಗೊತ್ತಾಗುದಿಲ್ವೇನೆ? ನಿಮಗೆ ಎಂತ ಸಿಟ್ಟು ಬಂದದ್ದು? ಸಿಟ್ಟು ಬರದ ಮನುಷ್ಯನಲ್ವ? ಸಿಟ್ಟು ಬಂದಿದ್ದು ನನಗೆ ಹೊಡಿಲಿಕ್ಕೆ ಬರುವುದ ನೀವು? ಹೊಡೆಯದ ಮತ್ತೆ ಈಗ ಸಿಟ್ಟು ಬಂದ ಗಂಡಂದಿರಲ್ಲಿ ಎಂತ ಮಾಡುದು? ಹೆಂಡತಿಗೆ ಹೊಡೆಯುವುದು. ಗಂಡನಿಗೆ ಸಿಟ್ಟು ಬಂದ್ರೆ ಹೆಂಡತಿಗೆ ಹೊಡೆಯುವುದಾ? ಮತ್ತೇನು ಮಾಡುದು? ಹಾಗಾದ್ರೆ ಹೆಂಡತಿಯರಿಗೂ ಸಿಟ್ಟು ಬಂದ್ರೆ ಗಂಡನಿಗೆ ಹೊಡಿಬಹುದಲ್ಲ? ಅದು ಹೊಡೆಯಲಿಕ್ಕಿಲ್ಲ, ಯಾಕೆ? ಅದು ಹೆಂಡತಿಗೆ ಮಾತ್ರ ಹೊಡೆಯಲಿಕ್ಕೆ. ಈಗ ಸರಿ, ಈಗ ನಿಮಗೆ ಸಿಟ್ಟು ಬರ್ತದೆ, ಹೊಡೆಯುವುದಕ್ಕೆ ತಿನ್ನುವುದಕ್ಕೆ ನಾನಿದ್ದೇನೆ. ನಿಮಗೆ ಮೊದಲು ಸಿಟ್ಟು ಬರ್ತಿರ್ಲಿಲ್ವಾ? ಮೊದಲು ಸಿಟ್ಟು ಬರ್ತಾ ಇತ್ತು. ಮೊದಲು ಸಿಟ್ಟು ಬಂದ್ರೆ ಯಾರಿಗೆ ಹೊಡಿತಿದ್ರಿ? ಕೌಚಿ ಮಲಗುತ್ತಾ ಇದ್ದೆ. ಅಷ್ಟೇಯಾ?
ಏನು ಮಾಡುವ ಹೇಳಿ, ಒಂದು ಕೆಲಸ ಮಾಡಿ. ಈಗ ತಲೆಗೆ ಹೇಳಿದ್ರೆ ಕಾಲಿಗೆ ಬರುವುದಿಲ್ಲ, ಕಾಲಿಗೆ ಹೇಳಿದ್ರೆ ತಲೆಗೆ ಬರುವುದಿಲ್ಲ. ಸ್ವಲ್ಪ ಅಲ್ಲಿಯೇ ಮುರುಟಿಕೊಂಡು ಮಲಗಿ, ಕೈ ಕಾಲೆಲ್ಲ ಒಳಗೆ ಆಮೆಯ ಹಾಗೆ ಮಲಗಿ. ಓ ಇಲ್ಲಿ ಇದ್ದೇನೆ, ನೀವು ಸುಮ್ಮನೆ ಮಲಗಿ, ನೀವು ಏನಾಗುದಿಲ್ಲ. ಅಲ್ಲೇ ಕೈ ಕಾಲುಗಳನ್ನೆಲ್ಲ ಹತ್ತಿರ ಮಾಡಿಕೊಂಡು ಮಲಗಿ. ಹೌದಾ? ನೋಡಿ, ಅದಕ್ಕೆ ಹೇಳುದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಈಗ ಬಂತಲ್ಲ, ಮಾತ್ರ ಅಲ್ಲ, ನನ್ನ ಸೀರೆ ಸೆರಗನ್ನು ಕೂಡ ನಿಮಗೆ ಹೊದಿಸ್ತೇನೆ. ಆಗದೆ ಓ ನಿದ್ದೆ ಬಂದ್ರೆ ಎಬ್ಬಿಸೇನಾ? ಮಲಗುದು ಎಂತದಕ್ಕೆ? ನಿದ್ದೆ ಮಾಡೋದಕ್ಕಲ್ವಾ? ಹೌದು. ಮತ್ತೆ ನಿದ್ದೆ ಬಂದ್ರೆ ಎಬ್ಬಿಸುವುದು ಎಂತದಕ್ಕೆ? ಹಾಗಲ್ಲ, ನಿನಗೆ ಹೆದರಿಕೆ ಆದ್ರೆ ಆಗ ಪರ ಊರಲ್ವಾ? ಹೌದೌದೌದೌದು, ಹಾಗೆ ಹೇಳಿದ್ದು. ಏನಿಲ್ಲ, ನೀವು ಮಲಗಿ, ನಾನು ಇಲ್ಲಿ ನಿಮ್ಮ ಕಾಲಬುಡದಲ್ಲೇ ಕುಳಿತುಕೊಂಡಿರ್ತೇನೆ. ಏನು ನೀನು ಮಲಗ ಆಯ್ತಾ? ಆಯ್ತಾಯ್ತು, ನಿಮ್ಗೆ ಏನಾದ್ರು ಬೇಕಾದ್ರೆ ಕೇಳಿ, ಆಯ್ತಾ? ಇಲ್ಲ, ಮಲಗಿ, ಏನಾಗುವುದಿಲ್ಲ, ಮಲಗಿ. ಏನು ಗುಣ, ಎಲ್ಲಿದ್ದೆ? ಇಲ್ಲಿ ಇದ್ದೇನೆ. ನೀನು ಮಲಗು. ಆಯ್ತಾಯ್ತಾಯ್ತು, ನನಗೇನಾಗ್ಲಿಕ್ಕಿಲ್ಲ. ಏನಾಗುವುದಿಲ್ಲ, ದೇವರಿದ್ದಾರೆ. ಎಂದಿನಂದದಿ ಸತಿಯು ವಾರಿಗೆಂದು ಬ್ರಾಹ್ಮಿ ಕಾಲದಲ್ಲಿ ಎಂದಿನಂದದಿ ಸತಿಯು ವಾರಿಗೆಂದು ಬ್ರಾಹ್ಮಿ ಕಾಲದಲ್ಲಿ ಸರಿದಂದ ವೀಕ್ಷಿಸಿ ಸರಿದಂದ ವೀಕ್ಷಿಸಿ ಪಾಪದನ್ನೊಳಗೆನ್ನನಾಗ ಹೋದಳ, ಹೋಗಿಯೇ ಬಿಟ್ಟಳ. ಯಾರಿಗೆ ಚಳಿ, ಯಾರಿಗೆ ಜ್ವರ. ನನಗೂ ಒಂದು ಚಳಿ ಜ್ವರ ಬರೋದಕ್ಕೆ ಸಾಧ್ಯ ಉಂಟೆ. ಆದರೆ ಇಂತಹ ಒಬ್ಬಳು ಪತಿವ್ರತೆ ಹೆಣ್ಣನ್ನು ಮದುವೆಯಾದಂತಹ ನನ್ನ ಜನ್ಮ ಸಾರ್ಥಕವಾಯಿತು ಎಂಬಾಗ ಅಭಿಮಾನ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೇನೆ. ಜೀವನದ ಉದ್ದಕ್ಕೂ ಇಷ್ಟೆಲ್ಲ ಕಷ್ಟ ಬಂದರೂ ಪತಿಗಿಂತ ದೊಡ್ಡ ದೇವರು ಪ್ರಪಂಚದಲ್ಲಿ ಇಲ್ಲ ಎಂಬಾಗೆ ನನ್ನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಆದರೆ ಇಷ್ಟಕ್ಕೆ ಮುಗಿಯಬಾರದು. ಯಾಕೆ? ಹೆಣ್ಣು ಯಾವತ್ತೂ ಕೂಡ ಚಂಚಲೆ. ರೂಪವಂತ ಒಬ್ಬ ಗಂಡಸು ಎದುರಿಗೆ ಬಂದದ್ದು ಹೌದು ಅಂತಾದರೆ ಅವಳ ಮನಸ್ಸು ಪರಿವರ್ತನೆ ಆಗುತ್ತದೆಯೇ ಎಂಬ ನಿಜ ವಿಚಾರದ ಪರೀಕ್ಷೆ ಮಾಡಬೇಕಾಗುತ್ತದೆ. ಅದಕ್ಕೆ ಬೇಕಾಗಿ ಈ ರೂಪ ಅಲ್ಲ, ನನ್ನ ನಿಜ ರೂಪದಲ್ಲಿ ಅವಳ ದಾರಿಗೆ ಹೋಗಿ ಅಡ್ಡ ನಿಲ್ಲುತ್ತೇನೆ, ನೋಡೋಣ. ಬಳಿಗೆ ಸುತಗೊಳಿಪೆ ತಾನೇ ಸಮಯದಿ ಬದುಕು ಜಟಕ ಬಂಡಿ, ವಿಧಿಯೇ ಅದಕ್ಕೆ ನೇತಾರ. ಜೀವರಾದ ನಾವೆಲ್ಲ ಕುದುರೆಗಳು ಇದ್ದ ಹಾಗೆ
ಮದುವೆಗೋ ಮಸಣಕ್ಕೋ ಸಂಕಲ್ಪ ಅವನದ್ದಲ್ಲದೆ ಜೀವರಾದ ನಮ್ಮದಲ್ಲವಲ್ಲ. ಈ ಕಾಲಕ್ಕಾಗುವಾಗ ಯಾಕೆ ಈ ಮಾತನ್ನು ಚಂದ್ರಸೇನ ಉಲ್ಲೇಖಿಸಿದ? ಕಾರಣ ಇದ್ದೇ ಇದೆ. ನನಗಾಗಿ ಪ್ರತೀಕ್ಷಿಸುತ್ತಾ ಇರುವುದೇನು? ಇದುವೇ ಪ್ರಧಾನ ವಿಚಾರ. ಗುಣಸುಂದರಿಯ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕು ಎನ್ನುವುದೇ ನನ್ನ ವಾಂಛೆ. ಇಲ್ಲಿ ಮಾತಾಡುವುದಲ್ಲ, ಮಾತಾಡಬೇಕಾದದ್ದು ಅಲ್ಲಿ. ಅತ್ತ ಸಾಗುತ್ತೇನೆ. ಚಂದಿರಮುಖಿ ಚಂದಿರಮುಖಿ ಕೇಳೆ ನೀ ಗುಣ ಸುಂದರಿ ಸುಖ ಪೋಲೆ, ನೀ ಗುಣ ಸುಂದರಿ ಸುಖ ಪೋಲೆ ಕೇಳೆ ಪೋಲೆ. ಕೇಳೆ 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 ನೀ ಗುಣ ಸುಂದರಿ ಗುಣ ಸುಂದರಿ ಗುಣ ಸುಂದರಿ ಸುಖ ಪೋಲೆ ಕೇಳೆ. ಮುಂದೆ ಹರಿಯುವುದು ನದಿ, ಈ ತನ್ಮಧ್ಯೆ ಹರಿದು ಬಂದವಳು ನೀನು. ಏನು ಅಂದ, ಏನು ಚಂದ. ಉದಯಿಸುವ ಸಂದರ್ಭ ಕಾಣುತ್ತೇವೆ ಸೂರ್ಯನನ್ನು. ಉಷಾ ಕಾಲದಲ್ಲಿ ಅವನು ತಂಪೆ, ಆದರೆ ಮತ್ತೆ ಮತ್ತೆ ಬಿಸಿ ಏರುತ್ತಾನೆ. ಅಸ್ತವಾಗುವ ಕಾಲ ಅವ ಮರೆಯಾಗುತ್ತಾನೆ, ಮತ್ತೆ ಎದ್ದು ಬರುವವ ಚಂದ್ರ. ನಾ ಯೋಚಿಸುವುದು, ಯಕ್ಷ ಎನ್ನುವ ಶಬ್ದಕ್ಕೆ ಅವ್ಯಕ್ತ ಅಂತ ಅರ್ಥ ಉಂಟು. ಇವತ್ತು ಯಕ್ಷ ಚಂದ್ರಿಕೆಯನ್ನೇ ಕಂಡೇನೆ. ವಾಸವಾಗುವುದು ನನಗೆ. ಯಾಕಂದ್ರೆ ಅವ್ಯಕ್ತವಾದಂತಹ ಸ್ವರೂಪವನ್ನು ವ್ಯಕ್ತಗೊಂಡ ಅನುಭವ ನನಗಾಗುತ್ತಾ ಉಂಟು. ಚಂದಿರಮುಖಿ ಕೇಳೆ, ನಿಜವಾಗಿಯೂ ಶಶಿಯ ಕಾಂತಿ ನಿನ್ನ ವದನದಲ್ಲಿ ಕಾಣುತ್ತಾ ಉಂಟು. ಮಾತ್ರವಲ್ಲ, ನಿನ್ನನ್ನು ಕಾಣುವಾಗ ನನ್ನ ಮನಸ್ಸು ಪರಿವರ್ತನೆಯಾಗುತ್ತಾ ಉಂಟು. ಪಡೆದರೆ ನಿನ್ನಂತಹವಳನ್ನು ಪಡೆಯಬೇಕು, ಹೊಂದಿದರೆ ನಿನ್ನಂತಹವಳನ್ನು ಹೊಂದಿ ಸುಖಿಸಬೇಕು. ಈ ಭಾವ ನನ್ನ ಒಡಲಾಳದಲ್ಲಿ ಮೂಡುತ್ತಾ ಇದೆ. ಹಾಗಾದ ಕಾರಣ ಓ ಸುಖಪೋಲೆ, ನಿನ್ನ ಸ್ವರ ನೀನು ಹಾ ಹಾ ಅಂತ ಹೇಳುವಾಗ ನನಗೆ ಗಿಣಿಯ ಸ್ವರದ ನೆನಪೇ ಆಗುವುದು. ಹಾಗಾದ ಕಾರಣ ಓ ಗಿಣಿ ಸ್ವರದವಳೇ, ಇಂದು ನೀನು ನನ್ನ ಮನದಿಚ್ಛೆಯನ್ನು ನಡೆಸುವುದಕ್ಕಾಗಿ ತಾನು ಸುಖಕ್ಕೆ ಬರುವೆಯಾ ಎಂದ ಮಾತನು ಕೇಳುತ್ತಿರುವುದಳು ಗುಣವತಿ.
ಚಂದವೇ ಚಂದವೇ ಪರಸ್ತ್ರೀಯರ ಕೇಳುತ್ತಗಳು ಗುಣವತಿ ಚಂದವೇ ಪರಸ್ತ್ರೀಯರ ಚಂದವೇ ಪರಸ್ತ್ರೀಯರ ಬಾಸಿ ಸಿಂಧುತ್ತರವೇ ಹೊರದುವೆ ನಿಂಬಾಸೆ ಇರುತ್ತರವೇ ನಿನಗಿರುವುದು ನಡತೆ ಸಲ್ಲ ನಿನಗೆ ಇರುವುದು ನಡತೆ ಸಲ್ಲ ಸಲ್ಲ ಎಂದ ಮಾತನ್ನು ಕೇಳುತ್ತೆಂದೇಳು ಗುಣವತಿ ಚಂದವೇ ಪರಸ್ತ್ರೀಯರ ಅಯ್ಯ ನಸುಕಿನ ಜಾವ ಹದವಾಗಿ ಬೀಳುತ್ತಿರುವಂತಹ ಇಬ್ಬನಿಗಳು ನಿಜ. ಕುಹು ಕುಹು ಎಂದು ಎನ್ನುವ ಹಾಗೆ ಚಿಲಿಪಿಲಿಗೊಟ್ಟುತ್ತಿರುವಂತಹ ಪಕ್ಷಿಗಳು ನಿಜ. ಮಂಜುಳಗಾನದಿಂದ ಹರಿಯುತ್ತಿರುವಂತಹ ನದಿಯು ಸತ್ಯ. ಈ ಪ್ರಕೃತಿಯ ರಮಣೀಯತೆಗೆ ನಾನು ಮೈ ಮರೆತಿದ್ದೆ. ಸರಿ. ಆದ್ರೆ ಎಲ್ಲಿಂದಲೋ ನನ್ನ ಹೊಗಳಿಕೆಯನ್ನು ನನ್ನನ್ನು ತಡೆದು ನಿಲ್ಲಿಸುವಂತದ್ದು ಧ್ವನಿ ಕೇಳಿ ನೋಡಿದರೆ ನೀನು ಸತ್ಯ ಯಾರೆಂದು ನಾನು ತಿಳಿದಿಲ್ಲ. ಆದರೆ ನೀನುಟ್ಟಂತಹ ಉಡುಗೆ ತೊಡುಗೆಗೂ ನೀನು ನಿಂತಹ ನಿಲುವಿಗೂ ನೀನು ಆಡುತ್ತಿರುವಂತಹ ಮಾತಿಗೂ ಹೊಂದಾಣಿಕೆ ಇಲ್ವಲ್ಲ. ಕಾರಣ ಚಂದವೇ ನಿನಗೆ ಈ ಮಾತು ಅಲ್ಲವೇ? ಮಾತು ಮಿತವಾಗಿರಬೇಕು, ಮಾತು ಮೃದುವಾಗಿರಬೇಕು, ಮಾತು ಮಧುರವಾಗಿರಬೇಕು, ಮಾತು ಮತ್ತೊಬ್ಬರ ಮನಸ್ಸನ್ನು ಅರಳಿಸುವಂತಿರಬೇಕೇ ಹೊರತು ಮತ್ತೊಬ್ಬರ ಮನಸ್ಸನ್ನು ಕೆರಳಿಸುವಂತಿರಕೂಡದು, ಮತ್ತೊಬ್ಬರ ಮನಸ್ಸನ್ನು ನೋಯಿಸುವಂತಿರಕೂಡದು. ಇದು ಅರಳಿಸುವ ಮಾತಾಗಲಿಲ್ವೇ? ಯಾಕೆ ನಿನ್ನ ಮಾತು ಕಠೋರವಾಗುತ್ತಿದೆ, ಕಠಿಣವಾಗುತ್ತಿದೆ? ನಿನಗೆ ನಾನು ಮದುವೆಯಾದ ಹೆಂಗಸು. ಓಹೋ ಹೋ. ಅಂದ್ರೆ ನಾನು ಮತ್ತೊಬ್ಬನ ಹೆಂಡತಿ. ಅಂದ್ರೆ ನಿನಗೆ ನಾನು ಪರವನಿತೆಯು. ಪರನಾರಿ. ಹೌದಲ್ಲ? ಪರವನಿತೆಯನ್ನು ಒಬ್ಬಾತ ಪುರುಷನು ಕಾಣಬೇಕಂತ ಬಗೆಯೇ ಬೇರೆ ತೆರನಾದದ್ದು. ತಂಗಿಯೆಂದು, ಅಕ್ಕನೆಂದು, ತಾಯಿಯೆಂದು ಗೌರವಿಸುವಂತ ಈ ಮಣ್ಣಿನ ಗುಣ ನಿಜ. ಆದ್ರೆ ಅದನ್ನು ಮರೆತು ಸಾಮಾನ್ಯ ಹೆಣ್ಣನ್ನು ಕಂಡಾಗ ಗಂಡೊಬ್ಬನು ಮರುಳಾಗುವಂತೆ ಇಂತಹ ಮಾತುಗಳನ್ನಾಡುವೆಯಲ್ಲ. ಚಂದವೇ ನಿನಗಿದು? ಬೇಡ ಬೇಡ, ಸುಮ್ಮನೆ ಕೆಟ್ಟ ಮಾತುಗಳನ್ನಾಡಿ ಮನಸ್ಸನ್ನು ನಾಲಿಗೆಯನ್ನು ಕೆಡಿಸಿಕೊಳ್ಳುವುದಕ್ಕಿಂತ ನಿನ್ನ ದಾರಿ ಹಿಡಿದು ಹೋಗು. ಬೇಡಿ ಮಾತುಗಳು ಸರಿಯಾದುದಲ್ಲ, ಸರಿಯಾದುದಲ್ಲ. ಚೆಲುವಿನ ಮಾತು ಒಳಿತಾದುದಾದರೂ ಚೆಲುವೆ ನಿನ್ನಯ ಮಾತು ಒಳಿತಾದುದಾದರೂ ಚೆಲುವೆ ನಿನ್ನಯ ಮಾತು ಒಳಿತಾದುದಾದರೂ ಒಳಿಜದು ತನು ದಿಟವು ಒಳಿಜದು ತನು ದಿಟವು ದಿಟವು ಮಗಳೆಲ್ಲ ಹೇ ನಳಿನಾಕ್ಷಿ ಧರ್ಮಗಿರ್ಮಗಳಿಲ್ಲ ಸ್ಮರದಾರೋ ಕೊಲ್ಲುವಗಾಲಕ್ಕೆ ಬಾರದು ಸ್ಮರತಾನು ಕೊಲ್ಲುವ ಕಾಲಕ್ಕೆ ಬಾರದು
ಚೆಲುವೆ ನಿರ್ಣಯ ಮಾತು ಒಳಿತಾಗುವುದಾದರೂ ಓ, 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 ಚೆಲುವೆ ಏನಯ್ಯ? ದೇವರು ಕೊಟ್ಟ ರೂಪ ಇದೆ. ಹಾ, ಮಾತ್ರವಲ್ಲ, ಬೇಕಾದ್ದನ್ನು ಸಂಪಾದಿಸಬಹುದಾದಂತಹ ಯೋಗವೂ ಇದೆ. ಹೌದೇನು? ನಿನ್ನ ಕೈ ಹಿಡಿದವ ಯಾರು ಅಂತ ನಾ ಬಲ್ಲೆ. ತಿಳಿದಿದೆಯೇ ನಮ್ಮ ಬಗ್ಗೆ? ನೀನು ಗುಣಸುಂದರಿ. ನನ್ನ ಹೆಸರು ತಿಳಿದಿರುವೆ. ಮತ್ತೆ ಬರುವಾಗ ಹೇಳಿದ್ರು ನಾವು ಈ ಊರಿಗೆ ಹೊಸಬರು. ನೀನು ಹೊಸ ನನಗೆ ಈ ಪ್ರದೇಶ ಹೊಸದು. ನಿನಗೆ ಹೊಸತು. ನೀನು ಇಲ್ಲಿಯವ. ಆದ್ರೆ ನಿನ್ನ ಬಗ್ಗೆ ಇಲ್ಲಿಯವರೆಗೆ ಎಲ್ಲ ಗೊತ್ತು. ಅದೇ ಬಹುತೇಕ ನೀನೇ ಹೇಳಿರು. ಎಲ್ಲರಿಗೂ ನಿರೀಕ್ಷೆ, ಇವತ್ತು ಬರ್ತಾಳೆ, ಇವತ್ತು ಬರ್ತಾಳೆ, ಇವತ್ತು ಬರ್ತಾಳೆ. ನಾನು ಬೆಳಗಾಗದೊಳಗೆ ಕತ್ತಲೆಯಲ್ಲಿ ಆಗಿ ಹೋಗಿತ್ತು. ಮರೀಚಿಕೆಯಾಗಿದ್ದ ಮನ ಮತ್ತೊಮ್ಮೆ ನಿಜ ಸ್ವರೂಪವನ್ನು ತಳೆದಾಗ ಆನಂದಿಸುವ ಮನಗಳೆಷ್ಟು ಹೇಳು. ಅಲ್ಲ, ಈ ಪ್ರಪಂಚದಲ್ಲಿ 10 ಮಂದಿ ಕೈ ಮುಗಿದ್ರೆ ಮೃತ್ಯುಪಾಶವನ್ನು ಹೊತ್ತು ಬರುವ ಯಮನಾದರೂ ಹಿಂದೆ ಸರಿಯುತ್ತಾನೆ ಎನ್ನುವ ಸತ್ಯಾಂಶವನ್ನು ಪ್ರಾಜ್ಞರಾಡಿದರು. ದೈವ ಬಲವೇ ಅಲ್ವೇ? ಆವ ಬಲವಿದ್ದೋಡೆ ದೈವ ಬಲವಿಲ್ಲದಡೆ. ಆದ್ದರಿಂದ ಭಗವತ್ ಸಂಕಲ್ಪವನ್ನು ಮೀರುವುದಕ್ಕೆ ಯಾರಿಂದ ಸಾಧ್ಯ? ಇಷ್ಟು ಚಂದ ಮಾತಾಡ್ತಿ, ಮತ್ತೆ ನಿನ್ಗೆ ಆ ಶೃಂಗಾರ ಎಂತದಕ್ಕೆ ಸುಮ್ಮನೆ? ಕಾರಣ ಉಂಟು. ನಮಗೂ ಈ ಒಂದು ಯೋಗ ಬಂತಲ್ಲ. ಯೌವನದ ಯೋಗ. ನನಗೆ ಈ ಸಲ ನಿನ್ನ ಒಟ್ಟಿಗೆ ಇರುವ ಯೋಗ ಬರ್ತದೋ ಇಲ್ವೋ, ಬರ್ತದೋ ಇಲ್ವೋ? ಇಲ್ಲ, ನನಗೆ ಮದುವೆಯಾಗಿದೆ. ನಾನು ಮದುವೆಯಾದ ಹೆಣ್ಣು. ಮದುವೆ ಆಗಲಿ, ತೊಂದರೆ ಇಲ್ಲಪ್ಪ, ನಮ್ಮದು ಆಕ್ಷೇಪ ಇಲ್ಲ. ಅಯ್ಯೋ, ಮದುವೆ ಆದ ಮೇಲೆ ಅವರ ಬದುಕು ಹೇಗುಂಟು ಅನ್ನುವುದು ಮುಖ್ಯ. ತಿಳಿದವರೊಂದು ಮಾತು ಹೇಳಿದ್ರು ಬಲ್ಲೆಯ. ಏನೆಂದು? ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಜೀವನದಲ್ಲಿ ಅಲ್ವೇ? ನೋಡು, ಶಾಸ್ತ್ರ ಬಲ್ಲೆ ನೀನು. ಆದ್ದರಿಂದ ಯಾರಿಗೆ ಹೇಳಿದ್ದಂತ ಅದು ಹಾಗೆ ಲೋಕಕ್ಕೆ ಮಾತ್ರ ಚಾರುವಾಕ ಸಿದ್ಧಾಂತ. ಆದ್ರೆ ಒಂದುಟ್ಟು, ಯಾರು ಯಾರಿಗೆ ಹೇಳಿತ್ತು ಎನ್ನುವುದಕ್ಕಿಂತಲೂ ಯಾರು ಹೇಗೆ ಅದನ್ನು ರೂಢಿಸಿಕೊಂಡರು ಅಂತ ಉಂಟು. ಹೆಚ್ಚು ಸಾಲ ಮಾಡಿ ತುಪ್ಪ ತಿನ್ಲಿಕ್ಕೆ ಹೋದ್ರೆ ನಾಳೆ ಮನೆ ಬಾಗಿಲಲ್ಲಿ ಸಾಲ ನಿಲ್ತಾರೆ. ಆದ್ರೆ ನಮಗೆ ಅದರ ಗುಣವೇ ಇಲ್ಲ. ನಾಳೆ ಸಾಯುವವನಿಗೆ ಇವತ್ತು ಎಷ್ಟು ಸಾಲ ಇದ್ರೆ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಸಾಲ ಮಾಡಿ ಅದಕ್ಕೆ. ಆದ್ರೆ ಲಾಭ ಯಾರಿಗೆ? ಉಳಿದವರು ಸಾಲ ಮಾಡಿದ್ದಾರಲ್ಲ, ಈಚೆ ಸಾಲ ಮನ್ನಾ ಆದ್ರೆ ಅವರು ಬದುಕಿದ್ರು. ಅಯ್ಯೋ, ಕೂಡದು ಬದುಕಿರುವುದು ಸಾರ್ಥಕತೆ ಅನುಭವಿಸುವುದಕ್ಕೆ ಹೊರತು ಸಾಯುವುದಕ್ಕಲ್ವಲ್ಲ. ಆಯುಸ್ಸು ಉಳ್ಳನಕ ನಾವು ಬದುಕನ್ನು ಸಾಗಿಸಬೇಕಾದ್ದು ಹೇಗೆ ಬಲ್ಲೆಯ? ಆ ಸ್ವರ್ಗ ಅಲ್ಲ, ಈ ಸ್ವರ್ಗದಲ್ಲಿಯೇ ಅದನ್ನು ಕಾಣಬೇಕು. ನಮ್ಮ ನೆಲವನ್ನು, ನಮ್ಮ ಸಂಸ್ಕಾರವನ್ನು, ನಮ್ಮ ಬದುಕನ್ನು ಸ್ವರ್ಗೀಯ ಸುಖವಾಗಿಸಬೇಕು. ಹೀಗೆ ಭಾವಿಸಿದವ ನಾನು ನಿನ್ನನ್ನು ಕಾಣುವಾಗ ನಿನ್ನ ಗಂಡ, ಅಯ್ಯೋ ನಿನ್ನ ಒಂದು ದಾರಿದ್ರ್ಯವೇ. ಲೋಕದಲ್ಲೊಂದು ಮಾತುಂಟು, ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ, ಎರಡೂ ಇದ್ದವರಿಗೆ ಹಣೆ ಬರಹವೇ ಇಲ್ಲ. ಅಲ್ವೋ? ಭಾಗ್ಯಗಳಿಲ್ಲ. ಆದರೆ ನಿನ್ನನ್ನು ಕಾಣುವಾಗ ನನಗನ್ನಿಸುವುದೇನು ಬಲ್ಲೆಯ? ನಿನಗೆ ರೂಪ ಕೊಟ್ಟಿದ್ದಾನೆ ಭಗವಂತ. ಬೇಕಾದ್ದನ್ನು ಅನುಭವಿಸುವ ಯೋಗ ಇದ್ರೂ ನೀ ಅಂಗೀಕರಿಸುತ್ತಾ ಇಲ್ಲ. ನನಗೆ ಬೇಕಾದುದಿಲ್ಲ. ಬರೆಯುವವ ಬರೆದಿದ್ದಾನೆ ನಿನ್ನ ಹಣೆಯಲ್ಲಿ. ಹೋಗಿ ಹೋಗಿ ಸರಿ ಎತ್ತು ನಿಲ್ಲಲಾಗದ ಒಬ್ಬ ಕುರೂಪಿ ಭಿಕ್ಷುಕ ಅಂಗಾಂಗ ನೋಡುವಾಗ ನಿಜವಾಗಿ ನನಗೆ ಉಂಟಲ್ಲ, ಬುಡದವರೆಗೆ ಕಡಿದ ತಾಳೆ ಮರ ಉಂಟಲ್ಲ, ಅದಕ್ಕೆ ಬೆಂಕಿ ಕೊಟ್ಟಾಗ ಉಪ್ಪಿನ ಭರಣಿ ಆಗುತ್ತದೆ, ಹಾಗೆ ಕಾಣ್ತಾನೆ ಅವ. ಅಂಗಾಂಗದಲ್ಲಿ ಎಲ್ಲಿ ಒಂದು ಸ್ವರೂಪ ಇಲ್ಲ. ಒಬ್ಬ ಕುರೂಪಿಯನ್ನು ನೀನು ಮದುವೆ ಆಗಿ ಹೊಂದುವುದಕ್ಕೇನುಂಟು ಸುಖ? ನಮ್ಮಂತಹ ಸುಂದರಾಂಗರು ಬಂದಾಗ ಪಾತಿವ್ರತ್ಯವೋ ಇನ್ನೊಂದು ಅದನ್ನು ಬದಿಗಿಡುವುದು, ಬೇಕಾದ ಸುಖವನ್ನು ಅನುಭವಿಸುವುದು ಈ ನಿನಗೆ ಹೊಲಸು ಮಾತು ಮಾತಾಡುತ್ತಾ ಇರುವೆ. ಅಶ್ಲೀಲಗಳನ್ನಾಡುತ್ತಾ ಇರುವೆ ಅಂದ್ರೆ ಯಾಕೋ ಏನು ನನಗೇನು ತಿಳಿಯದು. ಅಲ್ಲದೆ ಪರಪುರುಷನ ಜೊತೆ ನಾನು ಮಾತನಾಡುವವಳೇ ಅಲ್ಲ. ಆದರೂ ನಿನ್ನನ್ನು ಕಂಡಾಗ ನಿನ್ನ ಕುರಿತಾಗಿ ಏನೋ ಕನಿಕರ ಅಂತ ಅನಿಸಿತು. ಅಲ್ಲ, ಏನೋ ಮಾತಾಡಬೇಕು ಅಂತ ಅನಿಸಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ನಿಂತೆ. ಮಾತು ಮಿತಿ ಮೀರುತ್ತಾ ಇದೆ. ಯಾವ ಕಾಲಕ್ಕೂ ಪತಿನಿಂದ ಏನು ಮಾಡಬೇಡ. ನಿನಗೆ ಕೋಪ ಬಂದಾಗ ನಮಗೆ ಸಂತೋಷ ಆಗುತ್ತೆ. ನನ್ನ ಗಂಡನ ಕುರಿತಾಗಿ ನಾನೇ ನಿಂದಿಸುವುದಿಲ್ಲ, ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪತಿಯ ಕುರಿತಾಗಿ ಒಂದು ಮಾತನ್ನಾಡಿದರೆ ಜಾಗ್ರತೆ. ನಿನ್ನ ಮೇಲೆ ಅಭಿಮಾನದಿಂದ ಬಂದಿದ್ದೇನೆ. ನನ್ನ ಮೇಲೆ ಯಾವ ಅಭಿಮಾನವೂ ಬೇಡ. ನನ್ನ ಅಭಿಮಾನ ಅಂದ್ರೆ ಅವರ ಕುರಿತಾಗಿ ಇರು. ಒಬ್ಬಾತ ಅಂಗವಿಕಲನನ್ನು ಕಂಡಾಗ, ಒಬ್ಬಾತ ಭಿಕ್ಷುಕನನ್ನು ಕಂಡಾಗ, ರೋಗಿಷ್ಠನನ್ನು ಕಂಡಾಗ ನಿಜವಾಗಿ ಆದರೂ ಅವರ ಜೊತೆಗಿದ್ದವರ ಪಾಪ ಅಂತ ಹೇಳುವುದಲ್ಲ, ಕೂಡಿದ್ರೆ ಮಾನವೀಯತೆಯಿಂದ ಸಹಾಯ ಮಾಡಬೇಕು.
ಓಹ್ ಗೊತ್ತಾಯ್ತಲ್ಲ ಹಾ. ಮತ್ತು ಅವರನ್ನು ಹೀಯಾಳಿಸುತ್ತಾ ಇರುವುದಲ್ಲ. ಹಾ. ಅದು ಬಿಟ್ಟು ಹಾ. ಏನು ಮಾಡೋಣ? ಹಾ. ಯಾವುದೋ ಜನ್ಮದ ಪ್ರಾರಬ್ಧದಿಂದಲಾಗಿ ಅವರು ಆ ರೀತಿಯಲ್ಲಿ ಇದ್ದಾರೆ. ಹಾ. ಅವರ ಸೇವೆ ಮಾಡೋದಕ್ಕೆ ನಾನಿದ್ದೇನೆ. ಅದು ಹಾ. ಅವರಿಗೆ ಒಲಿದು ಬಂದಂತಹ ಅದೃಷ್ಟ. ಹಾ. ನಿನಗೆ ಈ ರೀತಿಯಂತಹ ರೂಪ ಸಂಪತ್ತು ಯೌವನ ವಿದ್ಯೆ ಎಲ್ಲವೂ ಇದ್ದರೂ ಕೂಡ ಹಾ. ಇಂಥ ಕೆಟ್ಟ ಗುಣವನ್ನು ಕೊಟ್ಟಿದ್ದಾನಲ್ಲ, ಅದು ನಿನಗಿರುವಂತಹ ದಾರಿದ್ರ್ಯ. ಹೊರಟೋಗಿಲ್ಲಿಂದ. ನಾನು ಮನ ಮಾಡಿದರೆ ಯಾವ ಕಾರಣಕ್ಕೂ ಬಿಡುವವನಲ್ಲ. ಬೇಡ ನಿನ್ನನ್ನು ಮನದನ್ನೆಯಾಗಿ ಪಡೆದೇ ಪಡೆಯುತ್ತೇನೆ. ಬೇಡ ಎಣಿಸು, ಬೇಡ ಬೇಡ. ಚಾಗದಿ ದಾನಯನಿಯ ರೂಪ ಮರೆಸಿ ಪಾಪಣ್ಣನಾಗ ಹೇಳಿ 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 ಒಮ್ಮೆ ಹೇಳಿ, ಬೇಗ ಹೇಳಿ, ಬೇಗ ಹೇಳಿ. ಪುನಃ ಓ, ಅಲ್ಲಿ ನೀರು ತರುವುದಕ್ಕೆ ಹೋದವಳಲ್ವೇ ನೀನು? ಹೌದು. ಎಲ್ಲಿದ ನೀರು? ನೀರೆಲ್ಲ ನೀರು ತರುವುದಲ್ಲ, ನನ್ನ ಪರಿಸ್ಥಿತಿ ಹಾಳಾಗುತ್ತಿತ್ತು. ಏನಾಯ್ತೆ? ಏನು ಸುರಿ ಬಿಡ್ತಾ ಇದ್ದಿ? ಕೈ ಕಾಲುಗಳು ಗಡಗಡ ನಡುಗುತ್ತಾ ಇದೆ. ಹೊಳೆ ಬದಿಗೆ ಹೋದನ, ಅಲ್ಲಿ ಒಬ್ಬ ಹುಡುಗ ಬಂದ. ಹುಡುಗ? ಹೌದು. ಯಾರು? ನಾನು ಸರಿಯಾಗಿ ನೋಡ್ಲಿಲ್ಲ. ಅಂತ ಯೌವನವದನ ಅಂತ ಒಬ್ಬ ಹುಡುಗ. ಏನಂತೆ? ಅವನು ಬಂದು ನನ್ನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ. ಹ? ಹೌದು. ಏನು ಹೇಳಿದ? ಚಂದ ಇದ್ದಿ, ಹಾಗಿದ್ದಿ, ಹೀಗಿದ್ದಿ ಎನ್ನುವ ಹಾಗೆ ಇದ್ದ ವಿಚಾರ ಹೇಳಿದ. ಅಯ್ಯೋ ದೇವ್ರೆ, ಅದು ನೀವು ಹೇಳ್ಬೇಕಾದ್ರೆ ಅವನೇ ಅಂತದಕ್ಕೆ ಹೇಳುವುದು. ಹೇಳಿ. ಮಾತ್ರ ಅಲ್ಲ, ಮಾತಾಡಿ ಮಾತಾಡಿ ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೆ ಬರ್ತಾ ಇದ್ದಾನೆ. ಹೌದಾ? ಆ, ನೀನು ನನಗೆ ಬೇಕಾದ ಸುಖ ಕೊಡ್ತಾನಂತೆ, ಬೇಕಾದ ಸಂಪತ್ತು ಕೊಡ್ತಾನಂತೆ, ನನ್ನ ಜೊತೆಗೆ ಬಾ ಅಂತ ಹೇಳಿದ. ನೋಡುದಕ್ಕೆ ಚಂದ ಇದ್ದನ? ಆ ಚಂದ ಇದ್ದಿರಬೇಕು. ಹೌದಾ? ಆ, ಪುನಃ ಓ, ಎಂತಹ ಅವಕಾಶವನ್ನು ಕಳ್ಕೊಂಡೆ ನೀನು ನೋಡು. ಏನು? ಅಂತಹ ಒಬ್ಬ ರೂಪವಂತ ಬಂದು ಹಾ. ಸುಖ ಕೊಡು ಅಂತ ಕೇಳುವಾಗ ಅವನ ಜೊತೆಲಿ ಹೋಗೋದು ಬಿಟ್ಟು ಏನು ಮಾತು? ಹಾಗಲ್ವೇ? ಹೆಣ್ಣಿನ ಬದುಕಿನಲ್ಲಿ ಮದುವೆ ಎನ್ನುವುದು ಒಂದು ಬಾರಿ ಹೌದು. ವಿಧಿ ನಿರ್ಣಯಿಸುವಂತದ್ದು. ಹ, ಅದಕ್ಕೆ ಋಣ ಅಂತ ಹೆಸರು. ಹ, ಮದುವೆಯದು ಸ್ವರ್ಗದಲ್ಲಿ ನಿಶ್ಚಯ. ಹ. ಯಾವ ಜನ್ಮದ ಋಣವೋ ಏನೋ, ನಾವು ನೀವು ಜೊತೆಯಾಗಿದ್ದೇವೆ ಹ್ಮ್. ಅಂತಿರುವಾಗ ಯಾರೋ ಸಿಕ್ಕಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಅವನ ಜೊತೆಗೆ ಹೋಗುವುದೇ. ಅದಕ್ಕಿಂತ ನಾನು ಸಾಯುವುದು ಒಳಿತಲ್ವೇ ಹೇಳಿ? ಅಯ್ಯೋ, ಇದೇನಿದು? ಹಣೆಯಲ್ಲಿ ರಕ್ತ ಸೋರುತ್ತಾ ಉಂಟು. ಎಲ್ಲಿ? ಹೇಳಿದ್ರೆ ಕೇಳುದಿಲ್ಲ, ಎಲ್ಲೆಲ್ಲಿ ಓಡಾಡುದು ಸುಮ್ಮನೆ ಇಲ್ಲ. ಇದು ನಿನಗೆ ಏನಾಗುತ್ತದೆ ನಿನಗೆ? ಹ? ಪುನಃ ಓ, ಅದು ಏನಾಯ್ತು? ನೀನು ಬಳಿಲಿ ಇಲ್ಲ ಎಂದಾಗ ಹಾ. ಎದ್ದ ಮೇಲೆ ಹೊರಗಡೆ ಹೋದಾಗ ಹಾ. ಒಂದು ಕಲ್ಲು ತಾಗಿ ದಪ್ಪಲು ಬಿಡುತ್ತೆ. ನಾನು ಬರ್ತಿರ್ಲಿಲ್ಲ, ನಿಮಗೆ ಅವಸರ ಏನು ನಿಮಗೆ? ಹಾಗೇನಿಲ್ಲ. ಹಾ. ಹಾಗಾದ್ರೆ ತ- ನೀರು ತರುವುದಕ್ಕೆ ಹೋದಲ್ಲಿ ನಡೆದಂತ ಪ್ರಕರಣ. ಸ್ವಾಮಿಯೇ, ಹ? ನನ್ನನ್ನು ಹತ್ತಿರ ಬಂದು ಸೆಳೆಯುವುದಕ್ಕೆ ಯತ್ನವನ್ನು ಮಾಡಿದಾಗ ಹ, ನೀರು ತುಂಬಿದ ಕೊಡಪಾನದಿಂದ ಅವನ ಹಣೆಗೆ ನಾನು ಹೊಡೆದಿದ್ದೆ. ಹೌದು ಇಲ್ಲಿಗೆ ಹೊಡೆದದ್ದು ನಾನು, ಹೊಡೆದದ್ದು ಅಲ್ಲಿ. ಹೌದು. ರಕ್ತ ಬರುವುದು ಇಲ್ಲಿ. ಹ. ಏನು 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 ಆಗಿದೆ? ಏನು ನೀವು ನಗಾಡ್ತೀರಿ? ಏನು? ಪುನಃ ಓ, ನಿನ್ನಂತಹೊಳೊಬ್ಳು ಸಾಧ್ವಿ ಶಿರೋಮಣಿಯ ಬಳಿಗೆ ಆ, ಸಾಮಾನ್ಯ ಒಬ್ಬ ಗಂಡಿಗೆ ಬಂದು ಮಾತಾಡುವ ಸಾಮರ್ಥ್ಯವಿದೆ ಸುಟ್ಟು ಹೋದಾನು ಅಲ್ವೇ? ಆ. ಹಾಗಾದ್ರೆ ಅಂತಹ ಬಂದು ಮಾತಾಡಿದ ವ್ಯಕ್ತಿ ಯಾರು? ಯಾರು? ಬೇರೆ ಯಾರು ಅಲ್ಲ, ಯಾರು? ನಿನ್ನ ಗಂಡನಾದಂತಹ ನಾನೇ. ನಾನು ಹಾಸ್ಯ ಮಾತಾಡಿದ್ದೀನಿ ಈಗ. ಅಲ್ಲ, ಏನೇ? ನಾನಿಂತ ಮಗುವ? ಯಾಕೆ? ನೀವು ಕತೆ ಹೇಳುದೆ ನನಗೆ? ಅಜ್ಜಿ ಕತೆ ಹೇಳುದ? ಅಲ್ಲ, ನಾನು ಕಣ್ಣಾರೆ ಕಂಡಿದ್ದೇನೆ ಅಂತಹ ದೃಢಕಾಯ. ಹೌದಾ? ಎದ್ದು ನಿಂತಹ ಚಿರ ಯೌವನದ ಯುವಕ ನೀವು ಹೀಗಿದ್ದೀರಿ. ನಾನು ಅಂತ ಹೇಳಿ ಇಂಥ ವೇಷ ಮಾಡುವ, ಆ ರೀತಿ ವೇಷ ಮಾಡಿ? ಹೌದು, ನನಗೆ ವೇಷದ ಚಟ. ಅಲ್ಲ, ಮತ್ತೆ ಆ ರೀತಿ ನೀವು ಹೇಗೆ? ಹೌದೇನೆ? ಹಾ. ಹೇಳಿದ್ರೆ ನಿನಗೆ ಧೈರ್ಯ ಬರುದಿಲ್ಲ. ಆ, ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕ ಹೇಳು. ಅಂದ್ರೆ ಈಗ ಅದೇ ರೂಪ ನಿನ್ನ ಕಣ್ಣ ಮುಂದೆ ಬಂದು ನಿಂತರೆ ನೀವೇ ಅದು, ಆಗ ಒಪ್ಪಿಕೊಳ್ತೇನೆ. ಹೌದಲ್ಲ? ಹೌದು. ಹಾಗಾದ್ರೆ ಹಾ. ನೀನು ಕಣ್ಣು ಮುಚ್ಚು. ಹಾ. ಈಗ ನಾನಿದ್ದೇನೆ. ಹೌದು. ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಈ ಸ್ಥಳದಲ್ಲಿ ಯಾರಿದ್ದಾರೆ ಅಂತ ನೋಡು. ನಾರಿಯು ಬೆರಗಾಗುತ್ತಲೀ, ನಾರಿಯು ಬೆರಗಾಗುತ್ತಲೀ ರೀತಿಯಾಗ ಕಾರಣವೇನೆನಲು ಎಂದ ಗುಣಸುಂದರಿ, ನೀವೇ? ನಾನೇ. ಅಬ್ಬಾ,
ಅಂತಹ ಕುರೂಪವೆಲ್ಲಿ, ಆ ವಿಕಾರವೆಲ್ಲಿ, ಇಂತಹ ಸುಂದರತ್ವ ಎಲ್ಲಿ? ಸ್ವಾಮಿಯೇ, ಏನೇ ನನಗಂತೂ ಏನು ಅರ್ಥ ಆಗುದಿಲ್ಲ. ಹೊಳೆಯಲ್ಲಿ ಮಳೆ ಹೊಯ್ದಾಗ ಆಗುತ್ತಾ ಉಂಟು. ಆದ್ರೆ ಒಂದು ಇಷ್ಟು ಚೆಲುವಾದ ರೂಪವನ್ನು ಹೊಂದಿಕೊಂಡಿರುವಂತ ನೀವು ಆ ರೀತಿಯಲ್ಲಿ ವಿಕಾರ ಸ್ವರೂಪದಲ್ಲಿ ಇರುವುದಕ್ಕೆ ಕಾರಣ ಒಂದು ಬೇಕೋ ಬೇಡುವ? ಖಂಡಿತ ನೀವೇ ಅವನಾಗಿದ್ದರೆ ಅವನೇ ನೀವು, ಈಗ ಅನುಮಾನ ಇಲ್ಲ. ಹಾಗಾದ್ರೆ ಹಾಗೆ ಯಾಕೆ? ಆ ಕಷ್ಟ ಯಾಕೆ? ಆ ಬಡತನ ಯಾಕೆ? ಏನಿದು ನನಗೊಂದು ಬಿಡಲಾರೆನು ಕಾರ್ಯ ಸಕಲವು ಹಳಗುದೆ ಬಳಿಬೇಡಿ. ಬೇಡಿದರೆ ಬಯಲಾಗಿ ನಾ ಬಲ್ಲು ನಗಿನು, ಬೇಡಿದರೆ ಬಯಲಾಗಿ ನಾ ಬಲ್ಲು ನಗಿನು, ಬೇಡಲಾಗಿ ಹೃದಯೇಶ್ವರಿ ಗುಣ ಸುಂದರಿ. ಹಾಗಿದ್ರೆ ಸ್ಫುರದ್ರೂಪಿಯಾಗಿರುವಂತಹ ಸ್ಮರರೂಪಿಯಾಗಿರುವಂತಹ ನಾನು ಯಾಕೆ ಈ ತೆರನಾಗಿ ಒಬ್ಬ ಪಾಪಣ್ಣನಾಗಿ ಬದುಕು ಸಾಗಿಸ್ತಾ ಇದ್ದೇನೆ? ಏನಿದು? ಕಾರಣ ಇದೆ. ಏನು? ಈ ಪ್ರಪಂಚದಲ್ಲಿ ಹರಚಿತ್ತವನ್ನು ನರಬಲ್ಲನೆ, ಆದ್ದರಿಂದ ಇದೆಲ್ಲ ದೈವಚಿತ್ತ ಅಂತ ಹೇಳಬೇಕಷ್ಟೇ. ಅಂದರೆ ಒಂದು ಕಾಲದಲ್ಲಿ ಕಾಮರೂಪ ದೇಶವನ್ನು ಶೂರಸೇನ ನಾಮಕರಾದ ಪ್ರಭುಗಳು ಆಳುತ್ತಾ ಇದ್ರು. ಅವರಿಗೊಬ್ಬ ಮಗು ಇದ್ದ. ಮಗ ಆ ವೇಳೆಯಲ್ಲಿ ಶತ್ರುರಾಯರ ಆಗಮನವಾಯಿತು. ದಾಳಿಯಲ್ಲಿ ಶೂರಸೇನ ಪ್ರಭುಗಳು ಸತ್ತು ಹೋದರು. ಈ ಸಂದರ್ಭದಲ್ಲಿ ಮಗುವನ್ನು ಹಿಡಿದುಕೊಂಡ ತಾಯಿ ಪತಿಯನ್ನು ಕಳಕೊಂಡ ದುಃಖದಲ್ಲಿ ಸಹಗಮನವನ್ನು ಮಾಡಿದಳು. ಮಗುವಿಗೇನು ಗತಿ? ಅದೇ ವೇಳೆಯಲ್ಲಿ ಅವನ ಆರಾಧಿಸುತ್ತಾ ಇದ್ದ ಸಂದರ್ಭದಲ್ಲಿ ಅನವರತ ನಿರ್ದೇಶನಕ್ಕೆ ಬರುತ್ತಾ ಇದ್ದ ಶಿವಯೋಗಿಯೊಬ್ಬರು ವೃತ್ತಾಂತ ಬರಿತರು. ಮಗುವನ್ನು ಅಲ್ಲಿಂದ ತಪ್ಪಿಸಿದರು. ಆಶ್ರಮಕ್ಕೆ ಕರೆಕೊಂಡು ಹೋಗಿ ಸಲಹಿ ಬೇಕಾದ ವಿದ್ಯಾಬುದ್ಧಿಗಳನ್ನೆಲ್ಲ ಕಲಿಸಿಕೊಟ್ಟರು. ಆ ವೇಳೆಯಲ್ಲಿ ಆ ಮಗುವಿಗೆ ಚಂದ್ರಸೇನ ಅಂತ ಹೆಸರಿತ್ತು. ಅದನ್ನು ಮತ್ತಷ್ಟು ಪೋಷಿಸಿ ಬೆಳೆಸಿ ಚಂದ್ರನ ಕಾಂತಿಯನ್ನು, ಅಗ್ನಿಯ ಪ್ರಖರತೆಯನ್ನು, ಮಾತ್ರವಲ್ಲ ದಿವ್ಯತೆಯನ್ನು ತುಂಬಿಸಿದರು. ಮಂತ್ರಬಲದಿಂದ, ಶಸ್ತ್ರಬಲದಿಂದ, ಶಾಸ್ತ್ರಬಲದಿಂದ. ಆ ವ್ಯಕ್ತಿಯೇ ಚಂದ್ರಸೇನ ನಾಮಕನಾದ ನಾನು. ರಾಜಕುಮಾರ ನಿಜ, ಕಾಮರೂಪದೇಶಾಧಿಪನು ಸತ್ಯ. ಹಾಗಾದ್ರೆ ಶಿವಯೋಗಿಯ ಆಶ್ರಮದಲ್ಲಿ ಬಾಳುತ್ತಿರುವಂತ ನೀವು ಮತ್ತೆ ಆ ರೀತಿಯಂತ ರೂಪ ಯಾಕೆ ಮಾಡಿಕೊಂಡು ತಿರುಗಾಡಬೇಕಾಯಿತು? ಕಾರಣ ಉಂಟು. ಏನು? ಒಂದು ದಿನ ನಮ್ಮ ಗುರುಗಳು ವಿಶೇಷವಾದಂತಹ ಸಂಕಲ್ಪವನ್ನು ಹೊಂದಿ ಎಲ್ಲಿಗೋ ಯಜ್ಞಾದಿ ಕರ್ಮಕ್ಕೆ ಹೋಗಿದ್ದರು. ಅವರ ಆಶ್ರಮದಲ್ಲಿ ಗ್ರಂಥ ಭಂಡಾರವಿತ್ತು. ಎಲ್ಲಾ ವಿದ್ಯೆಯನ್ನು ಕಲಿಸಿದ ಅವರು ವಿಶೇಷವಾದ ವಿದ್ಯೆಯೊಂದನ್ನು ಹೇಳಿಕೊಡ್ಲಿಲ್ಲ ನನಗೆ. ಏನದು? ಹೇಳಿ ಕೇಳಿ ಬಲ್ಲೆ ನಾನು. ಕಾಮರೂಪ ವಿದ್ಯೆ ಇದೆ. ಗುರುಗಳ ಶಸ್ತ್ರ ಗ್ರಂಥ ಭಂಡಾರವನ್ನು ಸೇರಿದೆ. ಹೊತ್ತಗೆಯನ್ನು ತೆಗೆದೆ. ಗುರು ನಿರೂಪವಿಲ್ಲದೆ ಕಲಿತು ಹೊರಗೆ ಬರುವಾಗ ಕರಡಿಗಳ ಹಿಂದೊಂದು ಆಡುವುದನ್ನು ನೋಡಿದೆ. ನನಗೂ ಅನ್ನಿಸಿತು, ವಿದ್ಯಾಬಲಮೆಯಿಂದ ರೂಪಾಂತರಗೊಳ್ಳಬೇಕು, ಕರಡಿಯ ರೂಪವನ್ನಂತೂ ಆಟ ಆಡಬೇಕು ಎಂಬ ಹಾಗೆ ಕರಡಿಯ ರೂಪ ಧರಿಸಿದೆ. ಆ ಕರಡಿಗಳ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ಅದೇ ಹೊತ್ತಿಗೆ ಗುರುಗಳ ಆಗಮನವಾಯಿತು. ನೋಡಿದರು, ಅರ್ಥ ಮಾಡಿಕೊಂಡರು. ಗುರು ಉಪದೇಶದ ಶಾಸ್ತ್ರವನ್ನು ಕಲಿಯುವ ಹಕ್ಕು ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಆದ್ದರಿಂದ ಯಾವುದನ್ನು ಹೇಗೆ ಕಲಿಯಬೇಕು ಅಂತ ಉಂಟು. ಕೋಪಗೊಂಡ ಗುರುಗಳು, ನೀನು ಕರಡಿಯಾಗಿಯೇ ಹೋಗು. ಗುರುಶಾಪ ಶಪಿಸಿದರು. ಹರಶಾಪಕ್ಕಾದರೂ ಪರಿಮಾರ್ಜನೆ ಉಂಟು, ಗುರುಶಾಪಕ್ಕೆ ಪರಿಮಾರ್ಜನೆ ಉಂಟೆ? ಇಲ್ಲ. ಹರಮುನಿಯಲು ಗುರುಕಾವ, ಗುರುಮುನಿಯಲು ಪರಕಾವನೆ. ಆ ಕಾಲಕ್ಕಾಗುವಾಗ ಪದಮೂಲಕ್ಕೆ ಬಿದ್ದೆ. ವಿಧ ವಿಧದಿಂದ ಬೇಡಿಕೊಂಡೆ. ಆರ್ಜಿಸಿದ ವಿದ್ಯೆಯದು ಅಪರಾಧ ಅಂತಾದ್ರೆ ಯಾಕೆ ಗುರುಗಳೇ ನನಗೇ ಶಿಕ್ಷೆ? ತಿಳಿಯದೇ ಮಾಡಿದ್ದೇನೆ. ಆ ವೇಳೆಯಲ್ಲಿ ಹಿಡಿದೆತ್ತಿದರು. ವಿಶೇಷವಾದ ವಿಚಾರವೊಂದನ್ನರುಹಿದರು. ಏನಂತೆ? ಚಂದ್ರಸೇನ, ನಿನಗೆ ನಿಜವಾದ ರೂಪದಿಂದ ಬಾಳುವ ಅವಕಾಶ ಇನ್ನೂ ಉಂಟು. ಆದರೆ ಮರೆಯಾಗಿ ಬದುಕು ಕಟ್ಟಿಕೊಳ್ಳಬೇಕು. ಮರೆವೆಯಲ್ಲಿ ಇದ್ದೆ ಅಂತಾದ್ರೆ ಮತ್ತೊಮ್ಮೆ ನೀನು ಮೆರೆಯುವ ಕಾಲ ನಿನಗೆ ಒದಗಿ ಬರುವುದಕ್ಕುಂಟು. ಮುಂದಕ್ಕೆ ನೀನು ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ನಿನ್ನ ಹೆಂಡತಿ, ನಿನ್ನ ಗುರುವಾದ ನಾನು ಮಾತ್ರವಲ್ಲ ನೀನು ಮೂವರ ಹೊರತು ಅನ್ಯರು ತಿಳಿಯಕೂಡದು, ತಿಳಿಸಕೂಡದು. ಒಂದು ವೇಳೆ ಅನ್ಯರಿಗೆ ನೀ ಈ ವಿಷಯ ತಿಳಿಯಿತು ಅಂತಾದ್ರೆ ಮತ್ತೆ ನೀ ಕರಡಿಯಾಗಿಯೇ ಇರುತ್ತೀ. ಆ ಕಾಲಕ್ಕೆ ಪದವಿಡಿದು ಬೇಡಿಕೊಂಡೆ, ಗುರುಗಳೇ ನನ್ನ ಬದುಕಿನ ಉತ್ತಮಕ್ಕೆ ಕಾರಣ ಏನು? ಏನು ಪಥ? ಆವಾಗ ಅವರಾಡಿದ ಮಾತೊಂದೇ, ಏನು?
ಕುಲವತಿಯಾದ ಪತಿವ್ರತೆಯಾದ ಸದ್ಗೃಹಿಣಿಯೊಬ್ಬಳ ಕೈ ಹಿಡಿದೆ ಅಂತಾದ್ರೆ ಆದರೆ ಖಂಡಿತ ನಿನ್ನ ಬದುಕು ಅತಂತ್ರವಾದರೂ ಮತ್ತೆ ಸ್ವತಂತ್ರವಾಗುತ್ತದೆ. ಈ ಪ್ರಪಂಚದಲ್ಲಿ ಗಂಡೊಬ್ಬನ ಬದುಕನ್ನು ರೂಪಿಸುವ ರೂವಾರಿ ಯಾರು ಅಂತ ಕೇಳಿದ್ರೆ ಕೈ ಹಿಡಿದ ಹೆಂಡತಿ ಅಂತಾಡಿದ್ರು. ಆ ಕಾಲಕ್ಕೆ ಆ ಮಾತನ್ನು ಒಪ್ಪಿಕೊಂಡೆ. ಒಂದು ಶಬ್ದ ಸೇರಿ ಏನು ಹೆಂಡತಿ ಅದು ಅವನ ಕೈ ಹಿಡಿದ ಹೆಂಡತಿ. ಅದೇ ಅವನ ಕೈ ಹಿಡಿದ ಹೆಂಡತಿ. ಯಾರ್ಯಾರ ಕೈ ಹಿಡಿದರೆ ಹೆಂಡತಿ ಆಗುತ್ತದ ಅಲ್ವೇ? ಆದ್ದರಿಂದ ಈ ಕಾಲಕ್ಕೆ ನನ್ನ ಕೈ ಹಿಡಿದ ಹೆಂಡತಿಯಾದ ನಿನ್ನಿಂದ ನಾನು ತೃಪ್ತನಾಗಿದ್ದೇನೆ. ಹಾಗಿದ್ರೆ ಈ ರೂಪ ಯಾಕೆ ರೂಪ ಧರಿಸಿಕೊಂಡು ಬಂದಿರಿ? ಕಾರಣ ಉಂಟು. ಏನು? ನಾನು ಹೀಗೆ ನನ್ನನ್ನು ಹುಡುಕಿದಾದೀತು. ಹುಡುಕ್ಲಿಕ್ಕೆ ಕಾರಣ ಉಂಟು. ನಾವೆಲ್ಲ ಹುಡುಕುವುದು, ನಿನ್ನನ್ನು ಹುಡುಕುವುದಷ್ಟು ಸುಲಭವ? ಎಷ್ಟು ಕಷ್ಟಪಟ್ಟಿದ್ದೇವೆ. ಹೌದಪ್ಪ. ಯಾರ್ಯಾರು ಯಾವ್ಯಾವ ಹೊತ್ತಿನಲ್ಲಿ ಕೈ ಕೊಡ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಕೈ ಕೊಡದೆ ಇರುವಂತಹ ಕೈ ಹಿಡಿಯುವವಳೊಬ್ಬಳು ಬೇಕು ಎನ್ನುವ ಕಾರಣಕ್ಕಾಗಿಯೇ ನಿನ್ನ ಕೈ ಹಿಡಿದೆ. ಕಾರಣ ಏನು ಬಲ್ಲೆಯ? ಏನು? ವರ್ತಮಾನ ತಿಳಿದೆ. ಗುರುಗಳು ಸೂಚಿಸಿದರು, ಇಂತಹ ಕ್ಷೇತ್ರದಲ್ಲಿ ನಡೆಯುತ್ತಾ ಉಂಟೊಂದು ವಿಶೇಷವಾದಂತಹ ಕಾಯಕ. ಪತಿ ದೊಡ್ಡವನು ಅಥವಾ ಅಪ್ಪ ದೊಡ್ಡವನು ಎನ್ನುವ ಪ್ರಶ್ನೆ ಮೂಡಿದೆ. ಅಲ್ಲಿಗೆ ರೂಪ ಮರೆಸಿ ನೀವು ಹೋದೆ ಅಂತಾದ್ರೆ ಉತ್ತಮ ಸತಿಯೊಬ್ಬಳ ಕರಗ್ರಹಣ ಮಾಡುವ ಸುಯೋಗ ನಿನಗೆ ಬರ್ತದೆ ಎಂಬ ಹಾಗೆ ಅವರ ಮಾತಿನಂತೆ ಪಾಪಣ್ಣನೆಂಬ ಭಿಕ್ಷುಕನಾಗಿ ನಾ ದಾರಿ ಮಧ್ಯದಲ್ಲಿ ಅಲೆದೆ. ಕೊನೆಗೆ ನಿನ್ನನ್ನು ಕೈ ಹಿಡಿದೆ. ಈಗ ಪಾಪಣ್ಣನಾಗಿ ಬದುಕು ಸಾಗಿಸ್ತಾ ಇದ್ದೇನೆ. ಪಾಪಣ್ಣ ಮತ್ತೊಮ್ಮೆ ಪ್ರಪಂಚದಲ್ಲಿ ಅನಾವರಣಗೊಳ್ಳುವ ಸುಯೋಗವೊಂದು ಒದಗಿತು ನಿನ್ನಿಂದ ಅಂತ ಭಾವಿಸಿದೆ. ಅಂಗಾರ ಕಳೆಯಿತು, ಬಂಗಾರ ದೊರಕಿತು ಅಲ್ವಾ? ಸತ್ಯ. ಸಂತೋಷವೇ. ಹಾಗಾದ್ರೆ ಇದು ತನಕ ನೀವು ಆ ರೀತಿಯಲ್ಲಿ ನಾನು ಬೇಸರ ಪಟ್ಟುಕೊಂಡದ್ದಿರ್ಲಿಲ್ಲ. ಇಲ್ಲ. ಯಾಕಂದ್ರೆ ನನ್ನ ಪತಿ ನೀವು, ನಿಜ. ಪತಿ ದೇವ. ಈಗಂತೂ ಇಂತಹ ಮನ್ಮಥ ರೂಪ. ಹಾಗಾದ್ರೆ ಇನ್ನು ಹೀಗೆ ಇದ್ರೆ ಯಾಕಂದ್ರೆ ನಾನು ರಾಜ್ಯದಲ್ಲಿ ಇಲ್ಲಲ್ಲ. ಇಲ್ಲ, ನಾನು ಹೊರಗಿದ್ದೇನೆ. ಹೌದು. ಏನಿದ್ದರೂ ನಿಮ್ಮ ಪುರದಲ್ಲಿ ನಾವು ಹೀಗೆ ಬದುಕಬೇಕು. ಒಬ್ಬ ಕುರೂಪಿಯಾದ ಪತಿಯನ್ನಾದರೂ ಪರಿಗ್ರಹಿಸಿ ನಾನು ಪತಿವ್ರತೆ ಎನ್ನುವುದನ್ನು ಸಾಧಿಸಬಲ್ಲೆ ಅಂತ ಆಡಿದ ನಿನ್ನ ಮಾತು, ಅದರಲ್ಲಿ ಪತಿಯ ಸೇರುವಿಕೆ ಉಂಟಲ್ಲ. ಮಾತ್ರ ಅಲ್ಲ, ಊರಿನ ಜನರಿಗೆ ಕಾಣುವಾಗ ಆ ರೀತಿಯಲ್ಲಿ ನೀವು ಮದುವೆಯಾಗಬಹುದು. ಸತ್ಯ. ಈಗ ನೀವು ಈ ರೀತಿಯಲ್ಲಿ ನನ್ನ ಜೊತೆಗಿದ್ದದನ್ನು ಊರಿನವರು ನೋಡಿದರು ಅಂತ ಆದ್ರೆ ನಿನ್ನ ಬಗ್ಗೆ ಅನುಮಾನ ಪಡುವುದಕ್ಕಿಲ್ವೇ? ಕೇವಲ ಪತಿವ್ರತ ಧರ್ಮದಂತೆ ನಡೆಯುವುದು ಮಾತ್ರ ಅಲ್ಲ, ತನ್ನ ಪತಿವ್ರತದ ಕುರಿತಾಗಿ ಇನ್ನೊಬ್ಬರು ಶಂಕಿಸಂತೆ ಅವಳು ಬಾಳಬೇಕು ಅಲ್ವೇ? ಹೌದಲ್ಲ? ಶಂಕೆಯಿಂದ ನಿವಾರಣೆ ಆಗಬೇಕು. ಆದ್ರೂ ನೀವು ಹಗಲು ಬೇಕಾದ್ರೆ ಹಾಗಿರಿ, ರಾತ್ರಿ ಹೀಗೆ. ಹಗಲು ಹಾಕಿರಿ, ರಾತ್ರಿ ಹೀಗಿರಿ. ಊರಿನವರಿಗೆ ಕಾಣುವಾಗ ಹಾಗೆ ಊರಿನವರಿಗೆ ಇಷ್ಟು ಚಂದ ರೂಪ ತೋರಿಸ್ಬೇಡಿ. ಅಲ್ಲ ನೋಡಿದಿರಾ? ಒಳ್ಳೆದು. ನಿನ್ನ ಚಿಂತನೆ ತಪ್ಪಲ್ಲ. ಈ ಪ್ರಪಂಚದಲ್ಲಿ ಹೇಗೆ ಗೊತ್ತಾ, ಎಲ್ಲಾ ಹೆಣ್ಣು ಮಕ್ಕಳು ಊರಿನವರಿಗೆ ಚಂದ ಕಾಣಲಿಂತ ಶೃಂಗಾರ ಮಾಡಿಕೊಂಡು ಇದ್ದ ಪೆಟ್ಟಿಗೆ ಅಂತನ್ನೆಲ್ಲ ಹಾಕಿಕೊಂಡು ಹೋಗುವುದು. ಗಂಡನ ಮುಂದೆ ಕಾಳಿಯ ಹಾಗೆ ಇರುವುದು ಅಲ್ಲ. ಚಂದ ಬೇಕಾದದ್ದು ಗಂಡ ನೋಡುವುದಕ್ಕೆ ಅಲ್ವಾ? ಚಂದ ಬೇಕಾದದ್ದು ಗಂಡ ನೋಡುವುದಕ್ಕೆ. ಹೊಸ ಹೊಸ ಸೀರೆ ತೆಗೆದು ಉಡಬೇಕಾದದ್ದು ಗಂಡ ನೋಡ್ಲಿಕ್ಕೆ. ಗಂಡ ತಂದು ಕೊಡ್ಬೇಕಾಯ್ತು. ಆಯ್ತು, ಯೋಚಿಸಬೇಡ. ಅಂತೂ ತೃಪ್ತಿಯಿಂದಿದ್ದೇವೆ. ಯಾವತ್ತಿದ್ದರೂ ಎಚ್ಚರ. ಆದೀತು. ಯಾವ ಕಾಲಕ್ಕೂ ನಾನು ಈ ಮಾತನ್ನು, ಈ ಗುಟ್ಟನ್ನು ಅನ್ಯರಿಗೆ ಆಡಲಾರೆ. ಶಿವನಾಣೆ ಸತ್ಯ. ಹೇಳಿದ್ರೆ ಏನಾಗುತ್ತದೆ? ಕರಡಿ ಆಗುತ್ತೀರಿ. ಆ ತಪ್ಪನ್ನು ಯಾವ ಕಾಲಕ್ಕೂ ಮಾಡಲ್ಲ. ನಿನಗೆ ಕರಡಿ ಬೇಡಲ್ಲ, ಪತಿವಾಕ್ಯವನ್ನು ನಾನು ಮೀರಲ್ಲ. ಮೀರಬೇಡ. ಎಚ್ಚರ. ಹಾಗಿದ್ರೆ ಪಾಪಣ್ಣ ಚಿತ್ತಜಾರಿಯ ಭಕ್ತನಾಗಿ ಜೋತನ ಸಿದ್ಧ ಯೋಗಿಯೋ ಘಾತಿಯಲ್ಲಿ ಸಂಚರಿಸುತ್ತ ಅತಿಯೋದ ಎನ್ನ ಶಿಕ್ಷೆನು ಚಂದ ಸೇದನು ಮೌನ ಗೀದಿಗ ದ್ರೋಗವನು ತಿಳಿದಿರು ಶಪಿಸುತ್ತ ಬರಿದಿ ಪೂರ್ವದೊಳು ಪ್ರಪಂಚದಲ್ಲಿರುವಂತಹ ಸಕಲ ಗುರುಗಳು ಕೂಡ ಉತ್ತಮನಾದಂತಹ ಶಿಷ್ಯನೊಬ್ಬನನ್ನು ಪಡೆಯಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾರೆ. ಹಾಗೆ ನಾನು ಕೂಡ ಆಶೆಪಟ್ಟವನಿದ್ದೇನೆ. ಉತ್ತಮನಾದಂತಹ ಶಿಷ್ಯನೊಬ್ಬ ನನ್ನ ಪಾಲಿಗೆ ಸಿಕ್ಕಿದ. ಆದ್ರೆ ಏನು ಮಾಡೋಣ, ಅವ ಮಾಡಿದಂತಹ ಕೃತ್ಯದಿಂದಲಾಗಿ ಆತನಿಗೆ ಶಾಪವನ್ನು ನಾನು ಒದಗಿಸಿಕೊಟ್ಟೆ. ಹಾಗೆಂದು ಅದಕ್ಕೆ ಪರಿಹಾರವಾಗಿ ನಾನು ಕೂಡ ಸ್ವಲ್ಪ ಕಷ್ಟಪಟ್ಟು ಶ್ರಮಿಸಬೇಕಾದಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಒದಗಿದೆ. ಹೇಗೆ ಎನ್ನುವ ಹಾಗೆ ಯೋಚಿಸಿದಾಗ ನೇರವಾಗಿ ಉಗ್ರಸೇನನ ಬಳಿಗೆ ಹೋದ್ರೆ
ಶಾರೀರಿಕವಾಗಿ ಮಾನಸಿಕವಾಗಿ ಅವನು ನೊಂದವನಿದ್ದಾನೆ. ಆ ಮೂಲಕವಾಗಿ ಇವನದಾದಂತಹ ಶಾಪವೆನ್ನುವುದು ವಿಮೋಚನೆಯಾಗುವುದಕ್ಕೊಂದು ಸುಲಭ ದಾರಿ. ಆ ಕಡೆಗೆ ಸಾಕ್ತೇನೆ. ಭಕ್ತರ ಮಣಿಯ ತರಿಸಲು ಸ್ವರ್ಗದ ದಯಮಾಡು ಮೌನಿಲಲಾಮಯ ಯೋಗಿ ಬರೀನಿ ಸಲಗಿನ ತಾಳಿನ ಮಮ ತಾಳಿರು ಅಮಮ ಈ ಅವಸ್ಥೆಗೆ ತಂದು ಸಾಯಲರದೇನು ಈ ಅವಸ್ಥೆಗೆ ತಂದು ಸಾಯಲರದೇನು ಬಿಟ್ಟರು ಎನ್ನ ಬಾಲೆಯಲ್ಲಿ ಬರಲಿಲ್ಲ ದಯಮಾಡು ಮೌನಿಲಲಾಮ ಯೋಗಿ ವರ್ಯನಿ ಸಲಗಿನ ತಾಳಿರು ಅಮಮ ದಯಮಾಡು ನಮೋ ನಮಃ. ಶುಭವಾಗಲಿ. ಜ್ಞಾನವಿತ್ತವರು ತಪೋಧನರೂ ಆಗಿರುವಂತಹ ತಮ್ಮವರು ಆಗಮಿಸಿದಂತಹ ಕಾಲದಲ್ಲಿ ಎದ್ದು ಬಂದು ಕಾಲಿಗೆ ನಮಸ್ಕರಿಸಿ ಯೋಗ್ಯವಾದಂತಹ ಪೀಠವನ್ನು ನಾ ಕೊಡಬೇಕಿತ್ತು ಸ್ವಾಮಿ. ಆದರೆ ಏಳಲಾರದ ಸ್ಥಿತಿಯಲ್ಲಿ ನಾನಿದ್ದೇನೆ. ಬಹುಕಾಲವೇ ಆಗು ಹೋಯಿತು ಸ್ವಾಮಿ. ನನ್ನ ಎಡಗಾಲು ಬಲವನ್ನೇ ಕಳೆದುಕೊಂಡಿದೆ. ನಡೆಯುವುದಕ್ಕಾಗುವುದಿಲ್ಲ. ಎಲ್ಲಿಂದಲೋ ಔಷಧಿಯನ್ನು ತರಿಸಿದರೂ ಕೂಡ ಯಾವ ಪ್ರಯೋಜನವೂ ಆಗ್ಲಿಲ್ಲ ಸ್ವಾಮಿ. ಹೌದೇ? ತಿಳಿದವರೆಲ್ಲ ಹೇಳುತ್ತಾರೆ, ತಂದೆ ತಾಯಿಗಳಿಗೆ ಕಷ್ಟ ಕಾಲದಲ್ಲಿ ಒದಗಿ ಬರುವವರು ಹೆಣ್ಣು ಮಕ್ಕಳು ಅನ್ನುವ ಹಾಗೆ. ಒದಗಿ ಬರ್ಲಿಲ್ವಾ? 3 ಹೆಣ್ಣು ಮಕ್ಕಳಿದ್ದರೆ ಏನು ಪ್ರಯೋಜನ? ಯಾರೂ ಬರ್ಲಿಲ್ಲ ಅಲ್ಲ, ಸ್ವಾಮಿ. ಪ್ರಥಮವಾಗಿ ಎಲ್ಲ ಹೊಗಳ್ತಾ ಇದ್ದಿ ಹೆಣ್ಣು ಮಕ್ಕಳೇ ಆಗ್ಬೇಕು ಅಂತ ಹೇಳಿ. ಎಲ್ಲ ಹೇಳಿದ್ದು ಹೌದು. ನಾ ಮಾಡಿದಂತಹ ಯಾವ ಪಾಪ ಕರ್ಮವೋ ಏನು, ನನ್ನ ಬಳಿಗೆ ಯಾರು ಬರುವುದಿಲ್ಲ. ಬೇಕಾದಷ್ಟು ಔಷಧಿ ಮಾಡಿ ಆಯಿತು ಸ್ವಾಮಿ. ಇಲ್ಲಿಂದ ಗಂಟು ಕೊಂಡು ಹೋಗಿದ್ದಾರೆ ವಿನಃ ಗಂಟು ನೋವು ಸರಿಯಾಗ್ಲಿಲ್ಲ. ಗಂಟು ಹಾಗೆ ಉಂಟು, ಕಡಿಮೆ ಆಗ್ಲಿಲ್ಲ. ಏನು ಮಾಡುವುದು ಅಂತ ಅರ್ಥ ಆಗುವುದಿಲ್ಲ. ನಿಮ್ಮಂಥವರು ಬರುವಾಗ ಸ್ವಲ್ಪ ಸಮಾಧಾನ, ಏನಾದ್ರೂ ಉಪಾಯ, ಏನಾದ್ರೂ ಔಷಧ ಸಿಗಬಹುದು ಅನ್ನುವ ಹಾಗೆ. ಹೀಗಾಗಿದೆ ನನ್ನ ಅವಸ್ಥೆ. ಅತ್ತ ಸಾಯಲಾರದೆ ಇತ್ತ ಬದುಕಲಾರದೆ ನೋವನ್ನುಂಡು ಬಳಲುತ್ತಾ ಇದ್ದೇನೆ. ಅದಕ್ಕೊಂದು ದಾರಿ ಇದೆ ಪುಣ್ಯಾತ್ಮ. ಬೇಡ ಮರುಗದಿರು ನೃಪನೇ ಯಕ್ಷಲೋಕದ ವರ ಮಹೀಂದ್ರ ಮಣಿ ಪ್ರಯೋಗದಿ ಯಕ್ಷಲೋಕದ ವರ ಮಹೀಂದ್ರ ಮಣಿ ಪ್ರಯೋಗದಿ ಸರಿಯುವುದು ನೀ ತರಿಸು ವೀರರ ಕಳು ಶುಭಬಹುದು ವೀರರ ಕಳುಗು ಶುಭವಾಗುವುದು. ಇದ್ದಾರಲ್ಲ ನಿಮ್ಮಲ್ಲಿ. ಧರೆಯೊಳರ್ಧವ ಕೊಡುವ ತಂದೆಗೆ ತ್ವರಿತ ಗತಿಯು ತರಲು ಯಾವದ ಅರುಗಿಸಿ ಡಂಗುರವ ಎನ್ನಲಾಗ ಅರಸರ ಮರುಗದಿರು ನೃಪನೇ ಅಯ್ಯ ಮಹಾರಾಜ, ಅದೆಷ್ಟೋ ಸಮಯದಿಂದ ಚಿಂತಾಕ್ರಾಂತನಾಗಿದ್ದೀಯ. ಅಂದ್ರೆ ನಿನ್ನದಾದಂತಹ ಕಾಲು ನೋವು ಎನ್ನುವುದು ನಿವಾರಣೆ ಆಗ್ಲಿಲ್ಲ. ಎದ್ದು ನಡೆಯುವುದಕ್ಕಾಗುವುದಿಲ್ಲ. ಬೇಕಾದಷ್ಟು ಖರ್ಚು ಮಾಡಿದವನಿದ್ದಿ ನೀನು. ಆದರೆ ಆ ನೋವು ಎನ್ನುವುದು ಹಾಗೆಯೇ ಇದೆ. ಹಾಗಾದ ಕಾರಣವೇ ಸೂಕ್ತವಾದಂತಹ ಒಂದು ನಿರ್ದೇಶನವನ್ನು ನಿನಗೆ ಕೊಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದ. ತುಂಬಾ ಮಂದಿ ಹೇಳಿದ್ದಾರೆ, ಔಷಧ ತಂದು ಕೊಟ್ಟಿದ್ದಾರೆ, ಯಾವ ಪ್ರಯೋಜನವಾಗಲಿಲ್ಲ. ಹೌದಲ್ಲ? ಈ ಸಲ ನೀನು ಪ್ರಯತ್ನ ಪಟ್ಟೆ ಎಂದಾದ್ರೆ ಖಂಡಿತವಾಗಿ ನಿನ್ನ ನೋವು ಎನ್ನುವುದು ನಿವಾರಣೆಯಾಗ್ತದೆ. ಹೇಗೆ ಪ್ರಯತ್ನ ಯಾವತ್ತೂ ಪಡ್ತೇನೆ, ಪ್ರಯೋಜನ ಆಗುವುದಿಲ್ವಲ್ಲ. ಯಾವ ರೀತಿಯ ಪ್ರಯತ್ನ ಅಂತ ಆಗ್ಬೇಕು? ಅದಕ್ಕೊಂದು ಉಪಾಯ ಇದೆ. ಏನು? ಅದು ಔಷಧ ಇಲ್ಲದಲ್ಲ ಮಾತ್ರ, ಮತ್ತೆ ತರುವುದಕ್ಕೆ ಸ್ವಲ್ಪ ಕಷ್ಟವೂ ಇದೆ. ಎಲ್ಲೇ ಇರ್ಲಿ ಸ್ವಾಮಿ, ತರಿಸುವ. ಅಂದ್ರೆ ಅದು ಯಕ್ಷಲೋಕದ್ದು.
ನಾನು ನೆಗಾಡದೆ ತುಂಬಾ ಕಾಲ ಆಗಿ ಹೋಯ್ತು. ಈಗ ಸಮಯ ಸಿಕ್ಕಿದ ನಾನು ಬಂದ ಮೇಲೆ. ಮತ್ತೆ ಎಂತದ್ದು ಸ್ವಾಮಿ ಇದೆಲ್ಲ ಆಗುವಂಥದ್ದು ಈ ಭೂಲೋಕದಲ್ಲಿ ಸಿಗ್ಲಿಲ್ಲ. ನೀವು ಹೇಳ್ತೀರಿ ಯಕ್ಷ ಯಾರು ಹೋಗ್ತಾರೆ ಅಂತ ಬೇಕಲ್ಲ, ನೀವು ಇದ್ದದ್ದನ್ನು ಹೇಳಿ ಸ್ವಾಮಿ. ಅಲ್ಲ, ಹೋಗ್ತಾರೆ ಎನ್ನುವ ಹಾಗೆ ಹೇಳುದು ಬೇಡ. ಇಲ್ಲಿ ವ್ಯಕ್ತಿಗಳು ಇಲ್ವಾ ನಿಮ್ಮಲ್ಲಿ? ಇದ್ದಾರೆ. ಹಾಗೆಂದು ಅವರಿಗೊಂದು ಆಮಿಷ ತೋರಿಸಬೇಕು ನಾವು. ಹೇಗೆ? ನನ್ನದಾದಂತಹ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಎನ್ನುವ ಹಾಗೆ ಹೇಳಿದ್ರೆ ತಾರದೆ ಎಲ್ಲಿಗೆ ಹೋಗ್ತಾರೆ ಅವರು? ರಾಜ್ಯವ ಸ್ವಾಮಿ? ಹೌದು, ಅಧಿಕಾರ. ಮಹೇಂದ್ರ ನೀಲಮಣಿ. ಅಧಿಕಾರದ ಲಾಲಸೆ ಬಿಟ್ಟು ಹೋಗುವುದಿಲ್ಲ, ಪೀಠ ಬೇಕು ಅಂತ ಆಸೆ. ಅಲ್ಲ, ಇನ್ನು ಯಾಕೆ ಪುಣ್ಯಾತ್ಮ ನಿಮ್ಗೆ? ಆಯ್ತು, ನಿಮಗೆ ಬೇಕಾದ್ರೆ ಕೊಡ್ತೇನೆ, ತರಬಹುದಲ್ಲ? ಅಲ್ಲ, ನನಗೆಲ್ಲ ಯಾಕೆ? ಸಿದ್ಧಯೋಗಿ ಆದಂತಹ ನನಗೆಲ್ಲ ಯಾಕೆ? ಅಧಿಕಾರ ಯಾಕೆ? ರಾಜ್ಯ ಯಾಕೆ? ನಾನು ಹೇಳಿದಷ್ಟೇ. ತರಿಸುವಂತಹ ಸಾಮರ್ಥ್ಯ ಇದ್ರೆ ತರಿಸಬಹುದು. ಈಗ ಕಾಲ್ ನೋವು ಕಡಿಮೆ ಆಗಬೇಕಾ ಬೇಡುವ ಹೇಳು? ಆಗಬೇಕು ಸ್ವಾಮಿ. ರಾಜ್ಯ ಇದ್ದೇನು, ಬೊಕ್ಕಸ ಭಂಡಾರ ಇದ್ದೇನು ಪ್ರಯೋಜನ? ಆರೋಗ್ಯ ನಮಗೆ ಪ್ರಧಾನ ಅಲ್ವಾ? ಮತ್ತೆ ಆಯ್ತು ಸ್ವಾಮಿ, ಅರ್ಧ ರಾಜ್ಯವನ್ನು ಬಿಟ್ಟು ಕೊಡ್ತೇನೆ. ತರುವ ಸಾಮರ್ಥ್ಯವುಳ್ಳವರು ಇರಬಹುದೇ ಎನ್ನುವಂತಹ ಯೋಚನೆ ನನಗೆ. ಇರಬಹುದು, ಇಲ್ಲದೆ ಎಲ್ಲಿಗೆ ಹೋಗ್ತದೆ? ಸರಿ ಸ್ವಾಮಿ, ಕೊಡು. ಮೊದಲು ಕೊಡ್ತೇನೆ ಅಂತ ಒಂದು ಬಾಯಿ ಬಿಟ್ಟು ಹೇಳು ಪುಣ್ಯಾತ್ಮ. ಆಯ್ತು ಸ್ವಾಮಿ, ಆಯ್ತು. ಕಾಲು ನೋವು ಗುಣ ಆಗಬೇಕಲ್ಲ, ಈ ಕಾಲದಲ್ಲಿ ಅದಕ್ಕೊಂದು ತೀರ್ಮಾನಕ್ಕೆ ನಾ ಬಂದಿದ್ದೇನೆ. ಯಾರಲ್ಲಿ? ರಾಜಭಟರನ್ನು ಕಳುಹಿ ಕೊಟ್ಟಿದ್ದೇನೆ. ಹೋಗಿ ಡಂಗುರ ಸಾರಿ ನನ್ನ ಕಾಲು ನೋವು ಗುಣ ಆಗುವುದಕ್ಕೆ ಯೋಗ್ಯವಾದಂತಹ ಮಹೇಂದ್ರ ನೀಲಮಣಿಯನ್ನು ತಂದವರಿಗೆ ನನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡ್ತೇನೆ. ಅರಿದೆಯನಕ್ಕ ನೀನು ತಾತ ಮನದಿರವ ಮರೆತ ನಿಮ್ಮನು ಅಕ್ಕ ಅರಿದೆಯನೇ ತಾತನ ಮನದಿರವ ಮರೆತ ನಿಮ್ಮನು ತಾತನ ಮನದಿರವ ಮರೆತ ನಮ್ಮನು ಮೆರೆಬ ರಾಜ್ಯದ ಸಿರಿಯ ತಾತನ ಮನದಿರವ ಮರೆತ ನಿಮ್ಮನು ಅರಿತೆ ಅಕ್ಕ. ನೀನು ಎಷ್ಟು ಕರೆಯುವುದು? ನಾನು ಸ್ವಲ್ಪ ಮಲಗ್ಲಿಕ್ಕೂ ಬಿಡುವುದಿಲ್ಲ. ನೀನು ಮನೆ ಒಳಗೆ ಯಾವಾಗ ನೋಡಿದ್ರೆ ಅಕ್ಕ ಅಕ್ಕ ಅಕ್ಕ. ನೀನು ಮನೆಯಿಂದ ಹೊರಗೆ ಬರೋದು ಎಷ್ಟು ದಿವಸ ಆಯ್ತು? ಮತ್ತೆ ಕಾಣ್ಲಿಕ್ಕೆ ಇಲ್ಲ. ನೀನು ನನ್ನ ಗಂಡನ ಸೇವೆ ಮಾಡ್ಬೇಕು. ನಾನು ಪತಿವ್ರತೆ. ಹೌದು, ಮತ್ತೆ ನಾನು ಅಲ್ಲ. ನೀನು ಹೌದು, ನೀನು ಯಾವತ್ತು ನೋಡಿದ್ರು ಗೊಬ್ಬೆ ಹಿಡಿತಾನೆ ಇರುವುದು. ನಿನಗೆ ಹೊರಗೆ ಬರ್ಬೇಕು, ಸ್ವಲ್ಪ ನೋಡ್ಬೇಕೆಂಬುದಾಗಿ ಸ್ವಲ್ಪ ಯಾಕೆ ನೋಡ್ಬೇಕು? ಯಾರನ್ನು? ಮನೆ ಒಳಗೆ ತಿಂದುಕೊಂಡು ಮಲಗಿಕೊಂಡಿರುವುದಲ್ಲ, ಗಂಡನ ಸೇವೆ ಮಾಡಿಕೊಂಡು. ಯಾರನ್ನು ನೋಡ್ಬೇಕು? ಹೊರಗಿನ ವಿಚಾರ ಸ್ವಲ್ಪ ನಮಗೆ ತಿಳಿಬೇಕಂದ್ರೆ ಮನೆಯಿಂದ ಒಂದು ಹೆಜ್ಜೆ ಮುಂದೆ ಆದ್ರೆ ಬರ್ಬೇಕು. ಏನಾಯ್ತು ಈಗ? ಈಗ ಆಗಿದೆ ಅಲ್ಲ ಒಂದು ವಿಶೇಷ. ಯಾವ್ದು ವಿಶೇಷ? ನಮ್ಮ ತಂದೆಯವರು ಡಂಗುರ ಬಾರಿಸಿದ್ದಾರೆ. ಡಂಗುರವ? ಹೌದು. ಏನಂತೆ? ಅಯ್ಯೋ, ಏನಂತ ಹೇಳುವುದು? ಅರ್ಧ ರಾಜ್ಯವನ್ನೇ ಕೊಡ್ತಾರಂತೆ. ಅರ್ಧ? ಹೌದು. ನಮ್ಮದು ಹೋಯ್ತಕ್ಕ, ಎಲ್ಲ ಹೋಯ್ತು. ಮತ್ತೆ ಗೊಬ್ಬೆ ಹಾಕು. ವಿಷಯ ಅಂತಂದ್ರೆ ಸರಿ ಹೇಳು. ಅರ್ಧ ರಾಜ್ಯ ನಮ್ಮ ತಂದೆಯವರ ಕಾಳು ಸರಿ ಇಲ್ಲ ತಾನೆ? ಹೌದು. ಅದು ಸರಿಯಾಗ್ಬೇಕಾದ್ರೆ ಮಹೇಂದ್ರ ನೀಲಾಮಣಿಯನ್ನು ಯಾರು ತರ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತಾರೆ ಎಂಬುದಾಗಿ ಘೋಷಣೆ ಮಾಡಿದ್ದಾರೆ. ಆ ಮಣಿ ಎಲ್ಲಿಂಟು? ಯಕ್ಷಲೋಕದಲ್ಲಿ. ಈಗ ಯಕ್ಷಲೋಕಕ್ಕೆ ಹೋಗುವುದು? ಹೌದು. ಯಾರಾದ್ರೂ ಹೋಗಿ ತಂದ್ರೆ ಅರ್ಧ ರಾಜ್ಯ ಅವರಿಗೆ ಸಿಗ್ತದೆ. ನಮಗೆ ಇಲ್ಲಿ ಏನು ಇಲ್ಲ ಅಕ್ಕ. ನಮಗೆ ಇಬ್ಬರಿಗೆ ಅರ್ಧ ಮಾತ್ರ. ಹೌದು, ನಮಗೆ ಸಾಕದು. ಎಲ್ಲ ಕರಿಬೇಕು. ಎಲ್ಲಿದ್ದಾರೆ? ಬನ್ನಿ 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 ಬನ್ನಿ. ಬನ್ನಿ ಬೇಗ. ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ಗೊತ್ತಾಗುದಿಲ್ಲ. ಎಷ್ಟು ಕರೆಯುವುದು ಎಷ್ಟು ಅಂತ ಕರೆಯುವುದು? ಎಷ್ಟು ಕರೆಯುವುದು ನಾವು? ಇಲ್ಲಿ ಬನ್ನಿ. ಎಷ್ಟು ಕೊಡ್ತಿದ್ದೀರಿ?
ಕುಡ್ದದ್ದು. ಮತ್ತೆ ಹೆಂಡತಿ ಬದಲಾಗುದು ಗೊತ್ತಾಗುದಿಲ್ವಾ ನಿಮಗೆ? ನಾನು ನಿಮಗೆ ಕಣ್ಣು ಕಾಣುದಿಲ್ವಾ? ನೀನ್ ನೋಡಿದ್ಯಾ ಕುಡಿಯುವುದನ್ನು? 3 ಹೊತ್ತು ತಿನ್ನುವುದು ಮಲಗುದು ಇದೆ. ನಿನ್ನ ಅಪ್ಪ ಹೇಳಿದಲ್ವ, ಏನು ಏನು ಕೊರತೆ ಆಗ್ಬಾರ್ದು, ನೀವು ಸುಖವಾಗಿ ಬಾಳ್ಬೇಕು ಮಕ್ಕಳೇ. ಸುಖ ಮತ್ತೆ ಬೇರೆ ಏನು ಉಂಟು ಹೇಳು? ಹೌದು, ತಿನ್ನುವುದು ಮಲಗು. ಇಲ್ಲೀಗ ಕೊರತೆ ಆಗಿದೆ. ಗೊಬ್ಬೆ ಹಾಕ್ಲಿ, ನಾನು ಜೀವ ಇದ್ದೇನೆ, ಜೀವ ಇದ್ದೇನೆ ನಾನು. ಜೀವ ಇದ್ದವರೆಲ್ಲ ಬೊಬ್ಬೆ ಹಾಕು. ಹಾಗಲ್ಲ, ಮತ್ತೆ ಅರ್ಧ ರಾಜ್ಯ ಹೋಯ್ತಲ್ಲ ನಮ್ಮದು, ನಿಮಗೆ ಇನ್ನು ಏನಿಲ್ಲ. ಅರ್ಧ ರಾಜ್ಯ? ಹೌದು. ಏನಾಯ್ತು ಅರ್ಧ ರಾಜ್ಯಕ್ಕೆ? ಕಾರಣ ಉಂಟು. ಆ ಮುದುಕನಿಗೆ ಕಾಲು ನೋವಲ್ಲ, ಮುದುಕ ಅವನಿಗೆ ಯಾರು? ನನ್ನ ತಂದೆ. ಮತ್ತೆ ಯಾರು? ತಂದೆ ಈಗ ಮುದುಕ ಆಗಿದೆ. ಮತ್ತೆ ಎಂತ ಅವರು? ನೀನು ಅಪ್ಪ ಅಪ್ಪ ಅಂತ ನೀನು ಪ್ರೀತಿಯಲ್ಲಿ ಕರೀತಿ, ಅದು ಅವರ ಎದುರಲ್ಲಿ ಮಾತ್ರ, ನನಗೆ ಗೊತ್ತಿಲ್ವಾ? ಎದುರೇ ಮಾತ್ರ ನಾವು. ಹೌದಾ? ಮತ್ತೆ ನಾನು ಭಾವಿಸಿದ್ದು ನಿಮ್ಮ ಮನಸ್ಸಲ್ಲೂ ಮತ್ತೆ ಅದಕ್ಕಲ್ವಾ ನಿಮ್ಮನ್ನು ಮದುವೆ ಮಾಡಿ ಕೊಟ್ಟದ್ದು. ಅವಳ ಗುಣನನ್ನು ಯಾರಿಗೆ ಕೊಟ್ಟದ್ದು? ಹೆಳವನಿಗೆ. ಹೌದು, ಹೌದಲ್ಲ? ಹಾಗೆ ಏನು ಒಂದೊಂದು ಮಕ್ಕಳು ಮುತ್ತುಗಳು. ಹೌದಪ್ಪ, ಹೇಳಿ ಕಾರಣ ಉಂಟು. ಈಗ ಅಪ್ಪ ಮುದುಕ. ಇಲ್ಲಿ ಅರಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನಿಮಗೆ ಗೊತ್ತುಂಟಾ? ನಮಗೆ ಅದರ ವಿಷಯ ಬಗ್ಗೆ ತಲೆ ಹಾಕಬೇಕಾದ. ಅಲ್ಲ, ನಿನಗೆ ಗೊತ್ತಿತ್ತ ಇದು ಮುಂಚೆ? ಅಲ್ಲ, ಗೊತ್ತಿಲ್ಲ. ನಾನು ಹೇಳಿದ ಕಾರಣ ಗೊತ್ತಾದ. ನೀನು ಹೇಳಿದ್ದು ನಾನು ಹೇಳ್ತೇನೆ, ಹೇಳೊಮ್ಮೆ. ಸಿದ್ಧಯೋಗಿಗಳು ಇಲ್ಲಿಗೆ ಬಂದಿದ್ದಾರೆ. ಹೌದಾ? ಅಪ್ಪನನ್ನು ಕಾಣುವುದಕ್ಕಾಗಿರ್ಬೋದು. ಕಾಣುವುದಕ್ಕೆ ಅವರ ಕಾಲು ನೋವು ಗುಣ ಆಗಬೇಕಾದ್ರೆ ಯಕ್ಷಲೋಕದಿಂದ ಮಹೇಂದ್ರ ನೀಲಮಣಿಯನ್ನು ತರಬೇಕಂತೆ. ತಂದವರಿಗೆ ಅರ್ಧ ರಾಜ್ಯ ಕೊಡ್ತಾರೆ ಎನ್ನುವುದಾಗಿ ಡಂಗುರವನ್ನು ಸಾರಿದ್ದಾರೆ. ತೊಂದ್ರೆ ಆಯ್ತಲ್ಲ, ಅದಕ್ಕೇನೀಗ ಸಮಸ್ಯೆ? ಒಳ್ಳೆ ವಿಷಯ, ಒಳ್ಳೆ ವಿಷಯ. ನೀವು ತರಬೇಕು, ತರದಿದ್ದರೆ ಅಂತಃಪುರದೊಳಗೆ ನಿಮಗೆ ಪ್ರವೇಶ ಇಲ್ಲ. ಬಿಡು ಬಿಡು. ನೀನೊಮ್ಮೆ ಬೊಬ್ಬೆ ಹಾಕುದು ನಿಲ್ಲಿಸ್ತೀಯ, ಮತ್ತೆ ಹೋಯ್ತಲ್ಲ. ಮತ್ತೆ ನೀನು ಬೊಬ್ಬೆ ಹಾಕಿದ್ರೆ ಮಾತಾಡ್ಲಿಕ್ಕೆ ಆಗ್ತದ? ಹೇಳಿ. ನೀನು ಸ್ವಲ್ಪ ಬಾಯಿ ಮುಚ್ಚಿದ್ರೆ ಏನಾದ್ರೂ 2 ಅಕ್ಷರ ಹೇಳ್ಬೋದು. ಹೇಳಿ ಹೇಳಿ. ಏಯ್, ಏನು? ನೀನು ಅದಕ್ಕೆ ಬೇಸರ ಮಾಡುದು. ಮತ್ತೆ ಬೇಸರ ಆಗದೆ ನಮ್ಮ ಅರ್ಧ ರಾಜ್ಯ ಹೋಯ್ತು. ನೀವು ಇದೇ ಮುದ್ದು ಮಾಡುದು ಮಾತ್ರ. ಏನು ಆಗ ಮದುವೆ ಆಗಿ ಬರುವಾಗ ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ. ಮಾಡುವುದಕ್ಕೆ ನಿನ್ನ ಅಪ್ಪ ಅವಕಾಶ ಕೊಟ್ರಲ್ಲ ಮಾಡುದು. ಏನು ಮಾಡುದು? ಏನು ಮಾಡ್ಲಿಕ್ಕುಂಟು. ಆದ್ರೆ ನೀನು ಚಿಂತಿಸಬೇಕಾದ ಅಗತ್ಯ ಇಲ್ಲ. ಮತ್ತೆ ನೀನು ಹೇಳಿದೀಯಲ್ಲ, ಅರ್ಧ ರಾಜ್ಯವನ್ನು ಕೊಡುವುದಕ್ಕೆ ಅಪ್ಪ ಮನ ಮಾಡಿದ್ದಾರೆ. ಹೌದು, ಮಣಿ ತರಬೇಕು. ನೀವು ತರಬೇಕು ಅಂತ ನಾನು ಆಲೋಚನೆ ಮಾಡುದು. ಎಂತ ತಿನ್ನುದಲ್ಲ ಅದು, ನೆಗಡ್ಲಿಕ್ಕೆ ಯಕ್ಷಲೋಕಕ್ಕೆ ಹೋಗಿ ತರಬೇಕು. ಇಲ್ಲಿ ತಿಂದು ಮಲಗಿದಾಗೆ. ನೀನ್ ನಿನ್ನ ಗಂಡನ ಬಗ್ಗೆ ಏನು ಅಂತ ಭಾವಿಸಿದ್ದು? ಏನು? 3 ಹೊತ್ತು ತಿನ್ನುದು ಮಲಗುದು ಮಾತ್ರ. ಮತ್ತೇನು ಮಾಡಿದ್ದೀವಿ? ನಾವು ಮೊದಲು ಏನು ಮಾಡಿದ್ದೇವೆ ಗೊತ್ತುಂಟು? ಏನು? ನಮ್ಮ ಪುರದಲ್ಲಿರುವಾಗ ಸರಿಯಾಗಿ ದುಡಿದು ನಮ್ಮದಾದಂತಹ ಜೀವನವನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದೇವೆ. ಆದ್ದರಿಂದ ನಿನ್ನ ಅಪ್ಪ ಮದುವೆ ಮಾಡಿಸಿಕೊಟ್ಟಿದ್ದಾನೆ. ನೀನು ಚಿಂತಿಸಬೇಕಾದ ಅಗತ್ಯ ಇಲ್ಲ, ಅನುಮಾನ ಬೇಡ. ಯಾಕೆ? ಆ ಯಕ್ಷಲೋಕವನ್ನು ಸೇರಿ ಮಣಿಯನ್ನು ನಾನು ತರ್ತೇನೆ. ಹೇಳು ನಿನ್ನ ಗಂಡನಲ್ಲಿ. ನನ್ನ ಗಂಡ ತರ್ತಾರೆ. ಏನು ಹೇಳಿದ್ರು? ತರ್ತಾರಂತೆ ಅವರು. ಏನು ತರ್ತಾರೆ? ನಮಗೆ ಅರ್ಥ, ನಿಮಗೇನಿಲ್ಲ. ಈಗ ಅವರು ತರ್ತಾರೆ ಅಂತ ಹೊರಟಿದ್ದಾರೆ. ತರ್ತಾರಂತ? ಹೌದಂತೆ. ತರ್ಲಿ, ನಾವು ಅಂತ ಬರುತ್ತು. ಎಲ್ಲಿಗೆ ಹೋಗುವುದು? ಅದು ಹೌದಲ್ವಾ? ಅವರು ತರ್ತಾರೆ. ಸುಮ್ಮನೆ ಕಷ್ಟಪಡುದು ಯಾಕೆ? ನನ್ನ ಅಕ್ಕ ಅಲ್ವಾ ತರುವುದು? ಅವರು ಗಂಡ ಅಲ್ವಾ? ನನ್ನ ಅಣ್ಣ ಕೂಡ ಇದ್ದಾನೆ. ಹೌದು. ಅವ ತಂದ
ಸ್ವಲ್ಪ ಗಂಡನನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಎಂತ ಈಗ ಇವರು ಕೂಡ ಹೋಗ್ಬೇಕಾ? ಏನು ಯಾವತ್ತು ಮುದ್ದು ಮಾಡ್ತಾನೆ ಇರುದಾ? ಸ್ವಾಮಿ ನೀವು ಕೂಡ ಹೋಗ್ಬೇಕೆ? ಹೋಗ್ಲೇಬೇಕಾ? ಅವರು ಅಷ್ಟು ದುಡಿದಾಗ ನೀವು ಕೂಡ ಸ್ವಲ್ಪ ದುಡಿಬೇಕು ತಾನೇ. ನಮಗೂ ಕೂಡ ಬೇಕು. ಸ್ವರ ಇಲ್ವಾ? ಸ್ವರ ಏರಿಸು. ಇನ್ನಷ್ಟು ಏರಿಸಲಿಕ್ಕೆ ಆಗುದಿಲ್ಲ ನಿನ್ನಿಂದ. ಒಂದು ವಿಶ್ವಾಸ ಬೇಕು, ಗಂಡನ ಮೇಲೆ ವಿಶ್ವಾಸ ಬೇಕು. ನನಗೆ ನನ್ನ ಗಂಡನ ಮೇಲೆ ವಿಶ್ವಾಸ ಉಂಟು, ತರ್ತಾರೆ ಎಂಬುದಾಗಿ. ತರ್ತೀರಲ್ಲ ಸ್ವಾಮಿ? ಏನು? ನೀನು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಈ ಕೂಡಲೇ ಹೋಗ್ತೇನೆ. ಎಲ್ಲಿಗೆ ಹೋಗ್ಬೇಕು? ಯಕ್ಷಲೋಕಕ್ಕೆ. ಯಕ್ಷಲೋಕಕ್ಕ? ಅದು ಇಲ್ಲಿ ಇರುವುದಲ್ಲ, ಮತ್ತೆ ಅಲ್ಲಿಂಟು ಮೇಲೆ. ಆಯ್ತು, ಹೋಗ್ತೇನೆ. ಅವನ ಕುಬೇರನಿಗೆ ಹೇಳ್ತೇನೆ ಮಹೇಂದ್ರ ನೀಲಮಣಿ ಕೊಡು ಅಂತ. ಕೊಡುದಿಲ್ಲ ಅಂತ ಹೇಳಿದ್ರೆ ಸೀದಿಂದ ಹಾಗೆ ಮಾಡಿದ್ರೆ ಆಗುವುದಿಲ್ಲ. ಮತ್ತೆ ಅವರೊಂದಿಗೆ ಯುದ್ಧವನ್ನು ಮಾಡಿ ಚಿಂತೆ ಆಯ್ತಲ್ಲ. ನನ್ನ ಗಂಡ ತರ್ತಾರೆ, ನಿನ್ನ ಗಂಡ ಮಾತ್ರ ಅಲ್ಲ. ಇನ್ನು ಮುಂದೆ ಆ ಮಣಿ ತರದಿದ್ರೆ ಅಂತಪುರದಲ್ಲ ಅರಮನೆಯ ಒಳಗೆ ಪ್ರವೇಶ. ಏನು ಮಣಿ ತರಬೇಕು, ನಾವು ಹೇಳಿದಾಗ ಕೇಳಬೇಕು. ನಾನು ಅಷ್ಟು ಜೋರು ಮಾಡುವುದಿಲ್ಲ. ತರ್ತೀರಿ ಎಂಬುದಾಗಿ ನನಗೆ ವಿಶ್ವಾಸ ಉಂಟು. ಕೆಂಪು ಕೆಂಪು ನನ್ನ ನೀನು ಮುಟ್ಟಬಾರ್ದು. ನೀವು ಮಣಿ ತರದಿದ್ರೆ ನಾನು ಹೇಳಿದ್ದೇನೆ, ನಾನು ಗಾಡಿಸುವುದಿಲ್ಲ ನನ್ನ ಗಂಡನಿಗೆ. ಬೇಗ ಬಾ ಒಳಗೆ. ಸ್ವಾಮಿ ಬರ್ತೇನೆ. ಅಣ್ಣ, ಓ ಅಣ್ಣ, ಇಲ್ಲಿ ಬಂತ ಸತ್ಯ ಹೇಳು. ನಾನು ಯಾಕೆ ನೋಡಿದ್ದು ಗೊತ್ತುಂಟ? ಇಂತಹ ಸೂಟೆಗಳನ್ನು ನಮಗೆ ಕಟ್ಟಿದ್ದಾರಲ್ಲ. ಅಲ್ಲಣ್ಣ, ನಾನು ಭಾವಿಸಿದ ನೀನು ಹೇಗೆ ದಿನ ತೆಗಿತಿದ್ದ ನನಗೆ ಆಲೋಚನೆ ಮಾಡುವ. ನಿನಗೆ ಗೊತ್ತಿಲ್ಲ ನನ್ನ ವೇದನೆ. ಮದುವೆ ಆಗ್ಬೇಕು ಅಂತ ನೀನು ಅವತ್ತು ಹೇಳಿದ್ಯಲ್ಲ. ಹೌದು. ಅತ್ತೆ ಮಕ್ಕಳಿದ್ದಾರೆ, ಮೌನ ಮಕ್ಕಳಿದ್ದಾರೆ, ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ. ಹೌದು. ಬೇಕಿತ್ತಾ? ನಾವು ಸ್ವಇಚ್ಛೆಯಿಂದ ಜೀವನವನ್ನು ಸಾಗಿಸ್ತಿದ್ದವ್ರು ಈಗ ನೆಮ್ಮದಿ ಇಲ್ಲದಾಗಾಯ್ತು. ಈಗ ನೀನು ಹೇಳಿದ್ಯಲ್ಲ ಹೆಂಡತಿಯಲ್ಲಿ ಯಕ್ಷಲೋಕ. ಯಾರು ಅವ ಕುಬೇರಂತೆ. ಹೋಗಿತ್ತಾ? ನಿನಗೆ ಗೊತ್ತುಂಟಲ್ಲ ಹೋಗಿತ್ತಾ? ಮೊದಲು ನೀನೇ ಹೇಳಿದ್ದಲ್ಲ ತಮ್ಮ. ಇಲ್ಲಿ ಬಾ. ನಿನ್ನ ಮನದ ಅಂತರ್ಯ ಏನು ಅಂತ ನನಗೆ ಅರ್ಥ ಆಗಿದೆ. ಗೊತ್ತಾಗಿದೆ. ಕುಬೇರನು ಯಾರು ಅಂತ ಗೊತ್ತಿಲ್ಲ, ಯಕ್ಷಲೋಕವೂ ಗೊತ್ತಿಲ್ಲ. ಅಂತೂ ನಮಗೆ ಬದುಕಬೇಕು ಅಂತ ಇದ್ರೆ ಇವರಿಂದ ಸ್ವಲ್ಪ ತಲೆಮರೆಸಿಕೊಳ್ಳುವುದಕ್ಕೊಂದು ಅವಕಾಶ ಆದಾಗ ಆಯ್ತು. ನೋಡುವ ಪ್ರಯತ್ನ ಮಾಡುವ. ತಿಳಿಯುವುದ ಗುಣವತಿಯಾಗ ಕಾಂತ 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 ಗುಣವಂತ ಕೇಳಿ ಅಂತರಂಗವ ಅಂತರಂಗವ ಕಾಂತ ಕೇಳಿನಂತರಂಗವ ನಾ ತಿಳಿದ ವೃತ್ತಾಂತವೋದ ಚಿಂತಿತಾರ್ಥವ ನಾ ತಿಳಿದ ವೃತ್ತಾಂತವೋದ ಚಿಂತಿತಾರ್ಥವ ಕೇಳಿನಂತರಂಗವ ಕ್ರಾಂತಿಯನು ನಾಂತಮಿತನು ಸ್ವಂತ ರಾಷ್ಟ್ರವ ಕ್ರಾಂತಿಯನು ನಾಂತಮಿತನು ಸ್ವಂತ ರಾಷ್ಟ್ರವ ಭ್ರಾಂತಿಯುಳ್ಳ ಪದರಿಗೆ ಒಂದು ಭೂಧವ ಭ್ರಾಂತಿಯುಳ್ಳ ಪದರಿಗೆ ಒಂದು ಭೂಧವ ಕಾಂತಗೆ ಸುಗುಣವಂತ ಅಂತರಂಗವ ಪ್ರಶ್ನೆ ಕೇಳಲಿಲ್ಲ.
ಎಂತದು ಇವತ್ತು ಸೂರ್ಯ ಉದಿಸಿದ್ದು ಮೂಡು ದಿಕ್ಕಿನಿಂದಲ ಪಾಡು ದಿಕ್ಕಿನಿಂದಲ. ಸೂರ್ಯ ಹುಟ್ಟುವುದೇ ಮೂಡಣದಿಂದ, ಅವನ ದಿಕ್ಕು ಬದಲಾಯಿಸುವುದಿಲ್ಲ. ಇಲ್ಲ ಅಲ್ಲ, ಇಲ್ಲ ಇಲ್ಲ. ನಿನ್ನ ಮುಖದಲ್ಲಿ ಒಂದು ನಗು ಅಂದ್ರೆ ಇವತ್ತು ನಿನ್ನ ಬಾಯಿಯಲ್ಲಿ ಎಷ್ಟು ಹಲ್ಲು ಉಂಟು ಅಂತ ಕಾಣುತ್ತದೆ ನನಗೆ. ಹೌದಾ? ಇದ್ದದ್ದು ಸರಿ ಉಂಟು. ಏನೇ ಹಾಗಲ್ಲ, ಯಾಕೆ ಗೊತ್ತೇ? ಸಂತೋಷದ ಒಂದು ವರ್ತಮಾನ ತಿಳಿದೆ. ಡಂಗುರ ಹೊಡೆಯುತ್ತಿದ್ದಾರೆ ಅರಮನೆ. ಬಡ 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 ಅಂತ ಬಡಿಯುತ್ತಾ ಕೇಳ್ತಾ ಉಂಟು. ಎಂತದ್ದು? ನಮ್ಮ ತಂದೆಯವರ ಮನೆಯಿಂದ ಹೊಡಿಸಿದ್ದದು. ಯಾಕೆ, ಏನಾಯ್ತು? ನಾವು ಬರುವಾಗ ಅಪ್ಪನ ಕಾಲು ನೋವಾಗಿತ್ತಲ್ಲ, ಒಂದು ಅವಸರಕ್ಕೆ ತೀರ್ಮಾನ ಮಾಡಿ ಒಂದು ಕಾಲು ಕಳ್ಕೊಂಡ್ರು. ಹೌದಪ್ಪ. ಆ ಅಪ್ಪನ ಕಾಲು ಗುಣ ಆಗ್ಲೇ ಇಲ್ಲಂತೆ. ಹೌದಾ? ಇದು ನನಗೆ ಸಂತೋಷ ಅಂತ ಮಾಡಿದ್ದೀರಾ? ಅದಂತೆ ಕಾಣುತ್ತೆ. ಹಾಗಲ್ಲ, ಅಂದ್ರೆ ವೇದನೆಯನ್ನು ಅನುಭವಿಸಿರುವಂತಹ ತಂದೆಯ ಬಳಿಗೆ ಒಬ್ಬರು ಗುರುಗಳು ಬಂದ್ರಂತೆ. ಬಂದು ಹೇಳಿದ್ರಂತೆ, ಏನು? ನಿನ್ನ ಕಾಲು ನೋವು ಗುಣ ಆಗುವುದಕ್ಕೊಂದು ದಾರಿ ಉಂಟು. ಯಕ್ಷಲೋಕಕ್ಕೆ ಹೋಗಬೇಕು. ಅಲ್ಲಿರುವಂತಹ ಮಹೇಂದ್ರ ಮಣಿಯನ್ನು ತಂದು ಈ ಕಾಲಿಗೆ ಮುಟ್ಟಿಸಿದ್ರಿಂತ ಆದ್ರೆ ನಿನ್ನ ಕಾಲು ನೋವು ಗುಣ ಆಗುತ್ತದೆ. ಹೌದಾ? ಆಗಲ್ಲಪ್ಪ. ಹಾಗಾದ್ರೂ ಕೂಡ ಮುದುಕನ ಕಾಲು ಗುಣ ಆಗ್ಲಿಪ್ಪ. ಮುದುಕ ಯಾರು? ಮುದುಕ ಮಾವ. ಮಾವ ಮಾವ ಮಾವ. ನಾನು ಒಪ್ಪಿಕೊಂಡಿನಿ, ಅವ್ರು ಒಪ್ಪಬೇಕಲ್ಲ. ಇಲ್ಲಿ ಅವರು ಒಪ್ಪುತ್ತಾರೆ, ಇವತ್ತಲ್ಲ ನಾಳೆ. ಆಗ್ಲಿ ಆಗ್ಲಿ. ಅದ್ ಮಾತ್ರ ಅಲ್ಲ, ಹಾಗಾದ್ರೆ ಇದಕ್ಕೆ ಕ್ರಾಂತಿಯನ್ನೇ ಸಗಬೇಕಾ ಬೇಡವಾ? ಹೌದು, ಬಹುದೊಡ್ಡ ಕ್ರಾಂತಿ, ಯಕ್ಷಲೋಕದವರೆಗಾಗಿ ಮತ್ತೆ ಹೋಗ್ಬೇಕಲ್ಲ. ಹಾಗಾದ್ರೆ ಅಷ್ಟು ಹೋಗಿ ತಂದಂತ ಮಣಿಯಿಂದ ಅಪ್ಪನ ಕಾಲು ಗುಣ ಆಗುತ್ತದೆ. ಆಗಿದ್ದಲ್ಲ. ಹೋದವರಿಗೆ ಏನು ಏನು? ಒಂದು ಬೆವರು ಹರಿಸಿದಕ್ಕೆ ಪ್ರತಿಫಲ ಬೇಡುವ? ದುಡಿದಕ್ಕೆ ಸಂಬಳ ಬೇಕು. ಅದಕ್ಕೆ ನಮ್ಮ ಅಪ್ಪ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಿನ್ನಪ್ಪನ ಅರ್ಧ ರಾಜ್ಯ ಗೋವಿಂದ. ಎಂತದಕ್ಕೆ ಹಾಗೆ ಹೇಳುವುದು? ಅರ್ಧ ರಾಜ್ಯ ಗೋವಿಂದ ಅಂದ್ರೆ ಇಲ್ಲ 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 ಇಲ್ಲ, ಅಂದ್ರೆ ಕಾಲು ಗುಣ ಆಗಬೇಕಲ್ಲ. ಅದಕ್ಕಾಗಿ ಈ ಡಂಗುರ ಹೊಡೆಯುತ್ತಾ ಇದ್ದಾರೆ. ಈ ಡಂಗುರವನ್ನ ಕೇಳಿರುವಂತಹ ನನ್ನ ಭಾವಂದಿರು, ಅಂದ್ರೆ ನನ್ನ ಅಕ್ಕನ ಗಂಡಂದಿರು, ಅವರು ಹೊರಟಿದ್ದಾರಂತ. ಹೌದಾ? ಆಗದ ಮಣಿ ಬಂದು ಕಾಲು ಗುಣ ಆಗಿರ್ಬೋದು ಈಗ. ಎಂತದ್ದು ಎಂತದ್ದು? ನಿನ್ನ ಅಕ್ಕಂದಿನ ಗಂಡಂದಿರಲ್ಲ, ಅವರು ಮಾಸಾ ಮಾಡ್ತಾರು. ಮಹಾ ಸಮರ್ಥ, ಭಯಂಕರ. ಅವರು ಭಯಂಕರವೇ. ಅವತ್ತು ಗೊತ್ತಾಗಿದೆ ಅವರಿಂದ ಎಷ್ಟಾಗುತ್ತೆ ಅಂತ ಗೊತ್ತುಂಟು. ಈಗ ನನ್ನಲ್ಲಿ ಯಾಕೆ ಇದು 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 ನೀನು ಹಿಂಡುದೆಂತದೆ? ಕಬ್ಬು ಹಿಂಡಿದಾಗ ಅದಲ್ಲ. ಹೌದು, ಮತ್ತೆ ಹೌದು. ಈಗ ನಮ್ಮ ಅಪ್ಪನ ಕಾಲು ಗುಣ ಆಗೋದಕ್ಕೆ ಬೇಡ ಬೇಡ ಅಂತ ಹೇಳಿ ಅಲ್ವಾ? ನಿಮಗೆ ಆಸೆ ಇಲ್ವಾ? ಆಗ್ಬೇಕು. ಏನೇ ಇರ್ಲಿ, ಅಪ್ಪನ ಕಾಲು ನೋವು ಬರುವುದಕ್ಕೆ ಕಾರಣ ನಾವು. ಹೌದಾ? ಏನು ಮಾಡುದು? ಅಲ್ಲ, ಪರೋಕ್ಷವಾಗಿ ಆದ್ರೂ ನಾವು ಕಾರಣವ. ವಿಷಯ ಹೌದು. ಈಗ ನಮ್ಮಿಂದಲೇ ಗುಣ ಆಯಿತು ಅಂತ ಆದ್ರೆ ನಮಗೊಂದು ನೆಮ್ಮದಿ ಅಲ್ವಾ? ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳುವುದು. ನೀವು ಒಮ್ಮೆ ಯಕ್ಷಲೋಕಕ್ಕೆ ಹೋಗ್ಬೇಕು. ಯಾರು? ನಗಾಡೋದೆಂತದಕ್ಕೆ? ನಿನ್ನ ಮಾತು ಕೇಳಿದ್ರೆ ನಾನು ಬಿಡು, ಹೆಣ ಎದ್ದು ಕುಳಿತು ನಗಾಡ್ತದೆ. ಎಂತದಕ್ಕೆ? ಅಲ್ಲ ಅಂತೆ, ಒಂದು ಮನೆಯಿಂದ ಮತ್ತೊಂದು ಮನೆಗೆ ಭಿಕ್ಷೆ ಎತ್ತುವುದಕ್ಕೆ ಹೋಗುವ ನನ್ನ ದುಸ್ಥಿತಿ ಕಂಡ್ರೆ ಅಯ್ಯೋ ಅದು ಹೇಳುವಂಥದ್ದಲ್ಲ ಅಂತ. ನಾನು ಯಕ್ಷಲೋಕ ಎಲ್ಲಿ, ಭೂಲೋಕ ಎಲ್ಲಿ, ಎಂತದಿದು ಆಗದ ಊರಿಗೆ ಹೋಗದ ಓಲೆ ಅಂತ ಇದೆಲ್ಲ ಆಗುವಂಥದ್ದಲ್ಲ. ಇಲ್ಲ 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 ಇಲ್ಲ, ಉಳಿದವರಿಂದ ಆದ್ರೆ ಆಗುದಿಲ್ಲ, ಯಾರಿಂದಲೂ ಆಗುದಿಲ್ಲ, ನಿಮ್ಮಿಂದ ಮಾತ್ರ ಆಗುದು. ಎಂತದ್ದೇ ನೀನು ಹೇಳು? ಹುಚ್ಚ ನಿನಗೆ? ಹುಚ್ಚಲ್ಲ, ನೀವು ಏನು ಅಂತ ನಿಮ್ಮ ಗುಟ್ಟು ನನಗೆ ಗೊತ್ತುಂಟೇನು? ಎಂತದ್ದು ಗುಟ್ಟು? ನೀವು ಪಡೆದ ವಿದ್ಯೆ ಎಷ್ಟು, ಕಾಮರೂಪ ವಿದ್ಯೆ ಎಷ್ಟು, ನಿಮ್ಮ ಗುಟ್ಟು, ನಿಮ್ಮ ಸಾಮರ್ಥ್ಯ ಎಲ್ಲ ನನಗೆ ಗೊತ್ತುಂಟೇನು? ನೀವು ಅವತ್ತು ಕತೆ ಹೇಳಲಿಲ್ವ ನನಗೆ? ಇದಕ್ಕೆ ಹೇಳುದು, ಹೆಂಡತಿಯಲ್ಲಿ ಗಂಡನಿಗೆ ಎಷ್ಟು ಪ್ರೀತಿ ಇದ್ರು ಕೂಡ ಎಲ್ಲ ಗುಟ್ಟು ಹೆಂಡತಿಗೆ ಕೊಡಬಾರದು ಅಂತ. ಹೆಂಡತಿ ಹತ್ರ ಗುಟ್ಟು ಹೇಳಬೇಕು. ಈಗ ಹೇಳಿದ ಕಾರಣ ಅಲ್ಲ, ಆಪತ್ತಿಗಾಗುವಾಗ ಹೆಂಡತಿಯ ಸಲಹೆ ಹೇಳ್ತಾರೆ. ಈಗ ಗೊತ್ತಾಯ್ತು. ಗಂಡ ಸಂಪಾದನೆ ಮಾಡಿ ತಂದಿಟ್ಟದ್ದು ಎಷ್ಟು ಅಂತ ಹೆಂಡತಿ ಹತ್ರ ಹೇಳ್ಬೇಕು. ಗಂಡನಿಗೆ ಎಷ್ಟು ಸಾಲ ಉಂಟು ಅಂತ ಹೆಂಡತಿ ಹತ್ರ ಹೇಳ್ಬೇಕು. ಆಗ ಮಿತವ್ಯಯವೋ ಬೇಕಾದ ಹಾಗೆ ಆದಾಯ ಉಳಿಸುವುದ್ರಲ್ಲಿ ಅವಳು ಪಾತ್ರ. ನನಗೆ ಗೊತ್ತುಂಟು. ಮತ್ತೆ ಈಗ ನೀ ಯಾಕೆ ಹೇಳುದು ಗೊತ್ತಾಯ್ತು. ಈಗ ನಾನು ಹೋಗಿ ಮಣಿ ತಂದು ಕಾಲು ಗುಣಪಡಿಸಿದ ಹೌದಾದ್ರೆ ಇದ್ದಕ್ಕಿದ್ದ ಹಾಗೆ ಅರ್ಧ ರಾಜ್ಯಕ್ಕೆ ಅರ್ಧ ರಾಣಿ ಆಗುವೊಂದು ಇಲ್ಲ ಸರ್. ಯಾವ ವೈಭೋಗದ ಆಸೆಯೂ ನನಗಿಲ್ಲ, ಯಾವ ಸೌಭಾಗ್ಯ ಮಹಾರಾಣಿಯ ಪಟ್ಟವೂ ನನಗೆ ಬೇಡ. ನನ್ನ ತಂದೆಯ ಕಾಲು ಗುಣ ಆದ್ರೆ ಸಾಕು. ಗುಣ ಇಷ್ಟಕ್ಕೂ ಇದು ಯಾರು ಹೇಳಿದ್ಯಾರು? ಅಯ್ಯೋ, ಸಿದ್ಧಯೋಗಿಗಳಂತೆ. ಎಲ್ಲಿಂದ ಬಂದರೋ ಏನೋ ಸಿದ್ಧಯೋಗಿಗಳು. ಹೌದು. ಗುಣ ಆ ಪುಣ್ಯಾತ್ಮ ಬೇರೆ ಯಾರು ಅಲ್ವೇನೆ? ಯಾರು? ನನ್ನ ಗುರುಗಳು. ಹಾಗಾದ್ರೆ ಬಹುತೇಕ ನಿಮ್ಮಿಂದ ಮಾತ್ರ ಸಾಧ್ಯ ಎಂದು ತಿಳಿದು ಅವರು ಆಡಿರಬೇಕು. ಖಂಡಿತ. ಈ ಸಂದರ್ಭದಲ್ಲಿ ಯಕ್ಷಲೋಕಕ್ಕೆ ಹೋಗುವಂತ ಸಾಮರ್ಥ್ಯ ಇರು ನನಗೆ ಎಂಬ ವಿಚಾರ ಅವರಿಗೆ ಗೊತ್ತಿದೆ. ಆಗಲಿ, ಹೋಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ರೆ ಒಂದು ಮಾತು ನೆನಪಿಟ್ಟುಕೊ. ಏನು? ಹೋದಂತ ನಾನು ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಮನೆಯ ಮುಂಭಾಗದ ತುಳಸಿ ಗಿಡವನ್ನು ನೋಡ್ತಾ ಇರು. ಆ ತುಳಸಿ ಗಿಡ ಬಾಡಿ ಹೋದದ್ದು ಹೌದು ಅಂತ ಆದ್ರೆ ನಿನ್ನ ಗಂಡನಾದಂತ ನನಗೆ ಕಷ್ಟ ಬಂದಿದೆ ಅಂತ ಎಣಿಸಿಕೊ. ಎಂದಿನಂತೆ ನಳನಳಿಸ್ತಾ ಇದ್ದದ್ದು ಹೌದು ಅಂತ ಆದ್ರೆ ಹೋದಂತ ನಾನು ಸಂತೋಷದ ಮರಳಿ ಬಂದಿದ್ದೇನೆ ಎಂಬ ವಿಶ್ವಾಸವನ್ನು ಇಟ್ಟುಕೊ. ಆ ಮಂಗಳ ಗೌರಿಯನ್ನೇ ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ಪೂಜಿಸುತ್ತಾ ಇರ್ತೇನೆ. ಕ್ಷೇಮವಾಗಿ ಹೋಗಿ ಬನ್ನಿ, ಕ್ಷೇಮವಾಗಿ ಹೋಗಿ ಬನ್ನಿ. ಈ
ಈ ಕ್ಷಣವೇ ನಿಜ ರೂಪದಲ್ಲಿ ಯಕ್ಷಲೋಕಕ್ಕೆ ಹೋಗ್ತೇವೆ. ಸುಂದರಿಯನ್ನು ಸಮಾಧಾನಪಡಿಸಿದ್ದೇನೆ. ಗುರು ಉಪದೇಶದಿಂದ ಪಡೆದ ಕಾಮರೂಪ ವಿದ್ಯೆ ಮಾತ್ರವಲ್ಲ, ಶಿವಭಕ್ತಿಯ ಫಲ ನೇರವಾಗಿ ಯಕ್ಷಲೋಕದತ್ತ. ಯಕ್ಷಲೋಕದ ರಕ್ಷಕರು ನಾವು, ಬಾಲಕರು, ಸಿಂಹಮುಖ ಮಕರಮುಖ ಎಂಬ ಹೆಸರಿನಿಂದ ಮೆರೀತಾ ಇದ್ದೇವೆ. ಏನದು ಆಶ್ಚರ್ಯವನ್ನು ಕಾಡ್ತಾ ಇರುವುದು?
ನಮ್ಮಲ್ಲಿದೆ. ಆದರೆ ಇಂದು ವಿಶೇಷವಾದ ಪರಿಮಳ ನಾಸಿಕಕ್ಕೆ ಬಡಿಯುತ್ತಾ ಇದೆ. ಮಾನವರ ಪರಿಮಳ. ಹಾಗಾದ್ರೆ ಯಾರೋ ವಿರೋಧಿಗಳ ಆಗಮನ ಈ ಪ್ರದೇಶಕ್ಕೆ ಆಗ್ತಾ ಇರಬಹುದು. ಯಾರು ಏನು ಎಂಬ ಹಾಗೆ ಕಾಣಬೇಕು. ಯಾಕೆ ಇದಕ್ಕಿಂತ ಹಾಗೆ ಮೇಲೇರಿಕೊಂಡು ಬರ್ತಾ ಇದ್ದಿ. ನಿಜ ಮಾನವ ಸತ್ಯ. ಯಾರ ಎಲೀನು ಯಾಕಾಗಿ ಬಂದಿದ್ದಿ ಅಂದಂತ ಉದ್ದೇಶ ಸ್ವಾಮಿ ಬೇಡನಯ್ಯ ಯಕ್ಷಖಂಡವಿದು. ವಾರ ರಕ್ಷಕರಾಗಿ ನೀವಿರುವರು. ದೇವಸ್ಥಾನದಲ್ಲಿ ಕೀರ್ತಿ ಮುಖ ಇದ್ದ ಹಾಗೆ ಎರಡು ಮುಖಗಳು, ಒಂದು ಸಿಂಹ ಮುಖ, ಮಕರ ಮುಖ. ಮುಖ ಹೇಗುಂಟು? ಮುಖ ಒಳ್ಳೆದುಂಟು. ಕೆಲವರ ಮುಖ ಒಳ್ಳೆದಿರ್ತದೆ, ಒಳಗೆ ಬುದ್ಧಿ ಒಳ್ಳೆದಿರುವುದು. ನಿಮ್ಮ ಮುಖ ಹೇಗೆ? ಸುಖ ಆದ್ರೂ ಬೇಕು. ಮುಖದಲ್ಲಿ ಸುಖ ಮುಖ್ಯ ಅಲ್ಲ. ನನ್ನ ಮುಖ ಹೇಗುಂಟು ಗೊತ್ತುಂಟ? ಹೇಗೆ? ಇಷ್ಟು ಸಣ್ಣ ಮುಖ. ಹೌದು. ಯಾಕೆ? ತೆಂಗಿನಕಾಯಿ ಆಗುಂಟು. ನಿನಗೇನು ನನ್ನನ್ನು ನೋಡುವಾಗ ತೆಂಗಿನಕಾಯಿಯ ನೆನಪಾಗುವುದು? ನೆಲಕ್ಕೆ ಬಡಿಬಹುದಲ್ಲ. ನಾನು ಇಲ್ಲಿ ತೆಂಗಿನಕಾಯಿಯಿಂದ ಹಣ್ಣು ಕಾಯಿ ಮಾಡ್ಲಿಕ್ಕೆ ಬಂದವ. ಹೇಳಿದ್ದು. ಯಾಕೆ? ಶಿವಾನುಗ್ರಹದ ಪುಣ್ಯ ಕ್ಷೇತ್ರವಿದು. ಕುಬೇರನ ನೆಲ ಅಂತ ನಾ ಬಲ್ಲೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸಾಮತಿ ಪೇಳುವೆನಯ್ಯ. ಬರುವಲ್ಲಿ ಉದ್ದೇಶ ನೀಲಮಹೇಂದ್ರ ಮಣಿ. ಅದನ್ನು ನಿಮ್ಮ ಒಡೆಯನಿಂದಲ ಯಾ ಒಡತಿಯಿಂದ ಪಡೆಯುವ ಉದ್ದೇಶದಿಂದ ಬಂದಿದ್ದೇನೆ. ಕೆಲಸ ನಿಮ್ಮಲ್ಲಲ್ಲ, ಒಳಗಿರುವ ರಾಣಿಯಲ್ಲಿ ಬಿಡಿ ದಾರಿ. ನಿನ್ನಲ್ಲಿ ಯಾವುದೇ ರೀತಿಯ ಪೂರ್ವದ್ವೇಷಗಳಿಲ್ಲ. ಸರಿ. ಆದ್ರೆ ನಮ್ಮದಾದಂತಹ ಯಕ್ಷಖಂಡವನ್ನ ತಲುಪಿದೆ. ಆದ್ರೆ ಪುರವನ್ನ ಪ್ರವೇಶಿಸಿ ವಿಶೇಷವಾದ ಮಣಿ ಅಪೇಕ್ಷೆಯಿಂದ ಬಂದಿ. ಸತ್ಯ ಹೇಳ್ಬೇಕ ನಿನಗೆ? ಒಳಗೆ ಹೋಗುವ ಆಸೆಯ ಬೆನ್ನು ಗಟ್ಟಿ ಉಂಟಾ? ಹೇಗೂ ಗಟ್ಟಿ ಮಾಡಿಕೊಂಡೇ ಬಂದಿದ್ದೆ. ಹೌದಾ? ನಿನ್ನ ಉದ್ದೇಶ ಯಾಕೆ ಎಂಬುದಾಗಿ ಹೇಳು.
ನನ್ನ ಮಾವನಿಗೆ ಕಾಲು ಗುಣ ಮಾಡುವುದಕ್ಕೆ ಬೇಕಾಗಿ ನಾ ಇಲ್ಲಿಗೆ ಬಂದಿದ್ದೇನೆ. ನಾನು ಮಾವನ ಕಾಲು ಗುಣ ಮಾಡ್ಲಿಕ್ಕೆ ಬಂದದ್ದು. ನೀವು ಎದುರಿಸಿದ್ರೆ ಕೈ ಗುಣ ನೋಡ್ಬೇಕಾಗಿತ್ತು. ಹೌದಾ? ನಾ ಬಿಟ್ಟ ಮಾರ್ಗಣಕ್ಕೆ ಆಹುತಿಯಾಗಿ ಹೋದರು. ಅಳಿದರೆ ಖಂಡಿತ ಇಲ್ಲ. ಅದು ಅಂಬರ ಪಥದಲ್ಲಿ ನಿಂತು ಇರುವರು ದಿವ್ಯ ದೇಹಿಗಳು ನನಗೆ ನಮಿಸುತ್ತಾ ಇದ್ದಾರೆ. ಚಂದ್ರಸೇನ, ನಮಗೆ ಮುಕ್ತಿ ಮಾರ್ಗವನ್ನು ಕಾಣಿಸಿದೆ. ನಾ ಎಲ್ಲಿ ಕಾಣಿಸುವುದಕ್ಕೆ ಸಾಧ್ಯ? ನಾವು ಅರ್ಚಿಸಿದ ವಿದ್ಯೆ, ನಾವು ಪೂಜಿಸಿದ ಭಗವಂತನ ದಯೆ ಅವರಿಗೆ ಮೋಕ್ಷ ಕೊಟ್ಟಿತು. ಒಂದು ಕಾಲದಲ್ಲಿ ಕುಬೇರನ ಕೈಯಲ್ಲಿ ಅವರು ಶಬ್ದರಾದವರಂತೆ. ಅವನ ಮಗಳಾದ ರೂಪಿಣಿಯನ್ನು ಬಯಸಿದಾಗ, ಅತಿಕ್ರಮಿಸಿದಾಗ ಕುಬೇರ ಇತ್ತ ಶಾಪದಂತೆ ಮಕರ ಮುಖ ಮತ್ತು ಸಿಂಹಮುಖಗಳಾಗಿ ತಾವು ಅನಾವರಣಗೊಂಡವರು. ಇಂದು ನಮ್ಮ ಕೈಯಿಂದ ಮೋಕ್ಷವಾಗಿದೆ ಅಂತಾದರೆ ನಮ್ಮ ಮಾವನ ರೋಗಕ್ಕೊಂದು ಮೋಕ್ಷ ಸಿಗಬೇಕಲ್ಲ. ಒಳ ಪ್ರವೇಶ. ಕಾಪಾಡು ತಂದೆ ಕಾಪಾಡು. ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕಗಳಲ್ಲಿ ಶ್ರೇಷ್ಠವಾದುದು ಜ್ಯೇಷ್ಠವಾದುದು ಸ್ವರ್ಗಲೋಕ. ನಮ್ಮ ಈ ಸ್ವರ್ಗಲೋಕದಲ್ಲಿ ಅನೇಕ ಪಂಗಡಗಳಿವೆ. ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಗಂಧರ್ವರು, ಸಾಧ್ಯರು. ಆಮೇಲೆ ಯಕ್ಷರಾದಂತಹ ನಾವು ವರ್ತಮಾನ ಕಾಲದಲ್ಲಿ ಇಲ್ಲಿ ಅಧಿಪತಿಯಾಗಿ ಮೆರೀತಾ ಇರುವವರು ನನ್ನಪ್ಪ ಧನಾಧಿಪತಿ ಕುಬೇರ ಮಹಾಶಯ. ಅವರ ಪ್ರೀತಿಯ ಮಗಳು ನಾನು. ರೂಪಿಣಿ ಎನ್ನುವ ಹಾಗೆ ನನ್ನ ಹೆಸರು. ಮಗಳಾದಂತಹ ನನಗೆ ಇರುವುದಕ್ಕೆ ಪ್ರತ್ಯೇಕವಾದಂತಹ ಸ್ಥಳವನ್ನು ಕೊಟ್ಟವರಿದ್ದಾರೆ. ಅದುವೇ ಯಕ್ಷಖಂಡ. ಎಂದಿನಂತೆ ಇಂದೂ ಕೂಡ ಸಂತೋಷದಲ್ಲಿ ಇರುವಂತಹ ವೇಳೆ ಕೇಳಿದ ವಿಚಾರವೇನದು? ನಮ್ಮದಾದಂತಹ ಯಕ್ಷಲೋಕಕ್ಕೆ ಯಾವನೋ ಒಬ್ಬ ಮಾನವ ಪ್ರವೇಶ ಮಾಡಿದ್ದಾನೆ. ನೇರವಾಗಿ ಬಂದಂತಹ ಆತ ನಮ್ಮ ದ್ವಾರಪಾಲಕರು ಸಿಂಹಮುಖ ಹಾಗೂ ಮಕರ ಮುಖ ಅವರ ಜೊತೆ ಹೋರಾಟವನ್ನು ಮಾಡಿ ಅವರಿಗೆ ಮುಕ್ತಿ ಪದವನ್ನು ಕೊಟ್ಟಿದ್ದಾನಂತೆ. ಹಾಗಾದರೆ ಅವ ಯಾರು, ಯಾಕೆ, ಏನು
ತಿಳಿಯಬೇಕು. ನಡೀತೆ ನಾಟಕ. ಏನು ಮೆಚ್ಚಲೇಬೇಕು. ಸಂತೋಷವಾಯಿತು. ಯಾಕೆ ಯಾಕೆ? ನಮ್ಮ ಈ ಯಕ್ಷಲೋಕವನ್ನು ಸೇರಿದವನಿದ್ದೀಯ. ನಿಜ. ಜೀವಂತವಾಗಿ ಬರುವವರು ಕಡಿಮೆ. ಎಲ್ಲಿಯಾದ್ರೂ ಹೋದ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲ ಅಥವಾ ವಿಶೇಷ ಶಕ್ತಿ ಇದ್ರೆ ಮಾತ್ರ ನಮ್ಮ ಈ ಯಕ್ಷಲೋಕವನ್ನು ಪ್ರವೇಶ ಮಾಡುವುದಕ್ಕಾಗುತ್ತದೆ. ಸತ್ಯ. ಆದ್ರೆ ಬಂದದ್ದು ಮಾತ್ರವಲ್ಲ, ನಮ್ಮ ದ್ವಾರಪಾಲಕರು ಇರುವರಿದ್ದರು, ಅವರಿಗೆ ಮೋಕ್ಷವನ್ನು ಕರುಣಿಸಿದೆಯಂತೆ. ಭಗವಂತ ಕೊಡಿಸಿದ. ಆಗಲಿ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಯಾರು ನೀನು, ಯಾಕೆ ಬಂದೆ, ಏನಾಗಬೇಕು ಹೇಳು. ನಾನೇ ರಾಣಿ ಬರಿದೆ ದುರದ ಇಲ್ಲವೈ ಬರಿದೆ 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 ಕೊಡಲು ಚಿತಿ ಸೇರ್ವೆನು ನಾನು ಉಪೇಕ್ಷಿಸಿದ ಮಣಿಯನು ಕೊಡಲು ಯಕ್ಷರ ರಾಣಿ ನೀನುವುದೇ ಪುರಧಿಕೆಯು ಇಲ್ಲವೈ ಬರಿದೆ ಬರಿದೆ ರಾಣಿ ಮೆಚ್ಚಬೇಕು. ಯಾಕೆ? ಪವಿತ್ರವಾದ ದೇವಲೋಕ, ಅದರ ಒಂದು ಭಾಗ ಯಕ್ಷಲೋಕ. ನಿಜ. ಇಲ್ಲಿ ಎಷ್ಟು ಮಂದಿ ನಾರೀ ಸಂಕುಲ, ಮಾತ್ರವಲ್ಲ ಯಕ್ಷ ಸಂಕುಲ. ಇವರನ್ನು ಸೇರಿಸಿಕೊಂಡು ಅಧಿಕಾರ ನಡೆಸುವುದು ಅಷ್ಟು ಸುಲಭ ಅಲ್ಲ. ನನ್ನಿಂದ ಕೂಡಿತು. ಇಲ್ಲಿ ಸ್ತ್ರೀ ಶಕ್ತಿ ಸ್ವಲ್ಪ ಗಟ್ಟಿ ಉಂಟು ಅಂತ ನಮಗೆ ಗೊತ್ತಾಗಿದೆ. ಬೇಕಪ್ಪ, ನಿಮ್ಮಂತವರು ಬರುವಾಗ ಸ್ವಲ್ಪ ಬಲ ಹೆಚ್ಚು ಇರದಿದ್ರೆ ಹೇಗೆ? ಸ್ತ್ರೀ ಶಕ್ತಿ ಆದ್ರೆ ಸಾಲದು, ನಾರೀ ಶಕ್ತಿಯಾಗಿ ಅನಾವರಣಗೊಳ್ಳಬೇಕು. ಇದು ನಾವು ಅಪೇಕ್ಷೆ ಪಡುವವರೇ. ಆಗಲಿ. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದವರಲ್ಲ.
ಹೆಣ್ಣು ಮಕ್ಕಳನ್ನು ಅತ್ಯಂತ ಗೌರವದಿಂದ ಕಾಣುವ ಭವ್ಯ ಪರಂಪರೆಯ ನೆಲದ ನೆಲೆಯಿಂದ ಬಂದವ ನಾನು. ನೀನು ಒಳ್ಳೆಯ ಪರಂಪರೆಯಿಂದ ಬಂದವ ಎಂಬುದನ್ನು ಇಷ್ಟು ಮಾಡುವಾಗ್ಲೇ ಗೊತ್ತಾಯ್ತು. ಯಾಕೆ ಗೊತ್ತಾ? ಯಕ್ಷಲೋಕವನ್ನು ಸೇರಿದ್ದು ವಿಧ ವಿಧವಾದಂತಹ ನಾಡು. ಹೌದೌದು, ನಮ್ಮಲ್ಲಿ ಹಾಗೆ. ನಾವು ಕೆಲವು ಸಲ ಅವಕಾಶ ಸಿಗುವುದಿಲ್ಲ. ನಾವು ಹೆಚ್ಚಾಗಿ ಕುಣಿಯುವುದು ನಾವು. ಆದ್ರೂ ಕೂಡ ಮಾನವರು ಇಷ್ಟು ಸಿದ್ಧರಾಗಿದ್ದೀರಲ್ಲ. ನಮಗೆ ಹಾಗೆ ಯಕ್ಷನಾಟ್ಯ ನಮ್ಮದ್ದು ಏನಿದ್ರು ಇಲ್ಲಿ ಮಾತ್ರ, ಹೊರಗೆ ನಮ್ಮದು ನಾಟ್ಯ ವೈಭವ ಇಲ್ಲ. ದೇವತೆಗಳಲ್ಲಿ ಎಷ್ಟು ಪಂಗಡ ಇದ್ದರೂ ಕೂಡ ಯಕ್ಷರ ಹಾಗೆ ಕುಣಿಯುವವರು ಯಾರು ಇಲ್ಲ. ಖಂಡಿತ. ನಿಮ್ಮ ಗಾಯನ, ನಿಮ್ಮ ನರ್ತನ, ಅದರ ಬಗ್ಗೆ ನಮಗೆ ಅಭಿಮಾನ ಉಂಟು. ಆದರೆ ಭೂತಳದ ನೆಲೆಯನ್ನು, ಆ ಬೆಲೆ, ನೆಲೆ, ಸಂಸ್ಕಾರ ನಮಗೆ ಎಂಥ ಗೌರವದ ಪಾಠವನ್ನು ಕೊಟ್ಟಿದೆ. ಒಳ್ಳೆದು. ಹೆಣ್ಣನ್ನು ಹೇಗೆ ಕಾಣುತ್ತೇವೆ ಬಲ್ಲೆಯ? ನಾರಾಯಣನಿಗೆ ಲಕ್ಷ್ಮಿ, ಬ್ರಹ್ಮನಿಗೆ ಶಾರದೆ, ಪರಮೇಶ್ವರನಿಗೆ ಪಾರ್ವತಿ, ಸಂಜೆಗೆ ಸಂಧ್ಯಾ, ಉದಯಕ್ಕೆ ಉಷೆ, ರಾತ್ರಿಗೆ ನಿಶೆ, ಹರಿಯುವುದಕ್ಕೆ ಗಂಗೆ, ಮಾತ್ರವಲ್ಲ ಮಾತಾಡುವುದಕ್ಕೆ ವಾಣಿ, ನಿಲ್ಲುವುದಕ್ಕೆ ಧಾತ್ರಿ, ಕ್ಷಮಾಗುಣಕ್ಕೆ ಕ್ಷಮೆ. ಇಂತಹ ವಿಧ ವಿಧದ ವಿಭಾಗದಿಂದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ಭವ್ಯ ಪರಂಪರೆ. ವೇದವನ್ನು ಶ್ರುತಿಯೆಂದು, ಉಪನಿಷತ್ತನ್ನು ಸ್ಮೃತಿಯೆಂದು, ಹೆಣ್ಣಿನ ಮೂಲವಾಗಿರಿಸಿಕೊಂಡು ವನವನ್ನು ವನದೇವತೆಯೆಂದು ಕಾಣುವ ಭವ್ಯ ಪರಂಪರೆಯ ನೆಲ ನಮ್ಮದು. ಆದ್ದರಿಂದಲೇ ನಿನ್ನ ಮೇಲೆ ಗೌರವ ಇತ್ತು ಕೇಳ್ತಾ ಇದ್ದೇನೆ. ನೀ ಆಳು, ನೀ ಬಾಳು, ಆಕ್ಷೇಪ ಇಲ್ಲ. ನಮ್ಮ ಬಾಳು ಗೋಳು ಅಂತಾಗಿದೆ ವರ್ತಮಾನ ಕಾಲದಲ್ಲಿ. ಯಾಕೆ? ಅದು ನನ್ನ ಮಾವನ ಬಾಳು. ಮಗಧಾಧಿಪನಾದ ಉಗ್ರಸೇನರ ಕಾಲು ಗುಣವಾಗಬೇಕಾದ ಅನಿವಾರ್ಯತೆ ಉಂಟು. ಅದಕ್ಕೆ ಗುರು ನಿರೂಪದಂತೆ ಇಂದು ಬಂದಿದ್ದೇನೆ ನೀಲ ಮಹೇಂದ್ರಮಣಿಯನ್ನು ಯಾಚಿಸುವುದಕ್ಕಾಗಿ. ಸಾಮತಿ ನೀ ಕೊಟ್ಟರೆ ಪ್ರೇಮದಿ ಕೊಂಡೊಯ್ಯುವೆ, ಇಲ್ಲದೆ ಇದ್ರೆ ಪಡೆಯದೆ ಹೋಗುವುದಿಲ್ಲ. ಏನು ನಿನ್ನ ಈ ಬರುವಿಕೆಯನ್ನು ಕಂಡು ನಾನು ಏನೋ ಒಂದು ಪರಿಹಾರ ಕೇಳುವುದಕ್ಕೆ ಬಂದವ ಎನ್ನುವ ಹಾಗೆ ಭಾವಿಸಿದೆ. ಆದ್ರೆ ಬಂದು ಆಡಿದಂತಹ ಮಾತು ಮಹೇಂದ್ರ ನೀಲಮಣಿ ನಿಜ. ನೀನು ಕೇಳಿದ್ದು ಹೇಗಾಯ್ತು ಗೊತ್ತುಂಟ? ಹೇಗೆ? ಈ ಸಣ್ಣ ಮಕ್ಕಳು ಅಳುತ್ತಾ ತಾಯಿಯ ಬಳಿಗೆ ಹೋಗಿ ಅಮ್ಮ ಅಮ್ಮ ತಿಂಡಿ ಕೊಡು ಹಾಗೆ ಕೇಳಿದ ಹಾಗಾಯ್ತು. ನಿನ್ನನ್ನು ಅಮ್ಮ ಅಂತ ಕರೆಯುವಂತ ನನಗೆ ಕಾಣುವುದೇ ಇಲ್ಲ. ಬೇಡ, ನಿನ್ನಿಂದ ಅದನ್ನು ಕರೆಸಿಕೊಳ್ಳುವಂತಹ ಅನಿವಾರ್ಯತೆ ಇಲ್ಲ. ಅಮ್ಮ ಆಗುವ ಸ್ಥಿತಿ ನಿನ್ನಲ್ಲಿಲ್ಲ, ಇನ್ನು ಆಗಬೇಕಷ್ಟೇ. ಇನ್ನು ಆಗ್ಬೇಕಷ್ಟೇ, ಪ್ರಾಯ ಉಂಟು. ಆಗುವ ಯೋಗ ಬರಲಿ. ಯಾಕೆ? ಬರುವುದೆಲ್ಲ ಬರ್ತದೆ ಸಮಯಕ್ಕೆ ಆಗುವಾಗ. ಮಹೇಂದ್ರಮಣಿ ಇರಬೇಕಾದ್ದು ಯಕ್ಷಲೋಕದಲ್ಲಿ. ನಿಜ. ಅದರ ಕಾವಲು ನಾನು. ನೀನು? ಹೌದು. ನೀನು ಕಾವಲಿಗಿರುವವಳು. ಹೌದು. ಇರುವವಳಲ್ಲ, ನನ್ನ ಜೊತೆಯಲ್ಲಿ ಇರುವುದು ರಕ್ಷಣೆಗೆ. ಹೌದು. ಅದನ್ನು ಪಡೆಯುವಂತಹ ಯಾವ ಯೋಗ್ಯತೆ ನಿನಗಿಲ್ಲ. ನೀನು ಸಾಮಾನ್ಯ ಮಾನವನಿದ್ದೀಯ. ಅದನ್ನು ಪಡೆದ್ರೆ ಏನಾಗ್ತದೆ? ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಮ್ಗೆ ಕಷ್ಟ ಆಗುದು. ನಾ ಪಡೆಯುತ್ತೇನೆ ಅಂತ ಬಂದಿದ್ದೇನೆ, ಪಡೆಯದೆ ಬಿಡ್ಡೆ. ನಿನ್ನನ್ನು ಓಡಿಸ್ತೇನೆ. ಈಗ
ಆಶ್ಚರ್ಯವಿದು. ರೂಪಿಣಿಯ ಕೂಡೆ ಕಾಳಗದಲ್ಲಿ ನನ್ನ ಮಾರ್ಗಣಗಳೆಲ್ಲ ಬರಿದಾಗುತ್ತಾ ಇವೆ. ಇವಳದ್ದು ವಿಜಯ ಪತಾಕೆ ಬಿಡುವೆನೆ. ಶಿವದೇವನನ್ನು ಸಂಸ್ತುತಿಸಿ ಗುರು ಕೊಟ್ಟಂತಹ ಹರಶಕ್ತಿಯನ್ನು ಪ್ರಯೋಗಿಸುತ್ತೇನೆ. ಕೆತ್ತಿಸಿದ ಭವನದೊಳಗು ಸಾಗದಿರುತ್ತಿರಲು, ಕೆತ್ತಿಸಿದ ಭವನದೊಳಗು ಸಾಗದಿರುತ್ತಿರಲು, ಅತ್ತರು ಬಿಡಿಯು ಬರಲಾಗ ನಮ್ಮವರೆಲ್ಲರೂ ಜಯ ಘೋಷ ಮಾಡುತ್ತಾ ಇದ್ದಾರೆ. ವಿಶ್ವಾಸ ಬ್ರಹ್ಮರಿಗೆ ಹಾಗೂ ವಿಲಾದೇವಿಗೆ ಮಗನಾಗಿ ಹುಟ್ಟಿಕೊಂಡವನು ನಾನು. ಬದುಕಿನಲ್ಲಿ ಸಾಧಿಸಬೇಕು ಎನ್ನುವ ಉದ್ದೇಶದಿಂದಲೇ ಪರಶಿವನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡು ಉತ್ತರ ದಿಕ್ಕಿನ ಒಡೆತನವನ್ನು ಮಾತ್ರವಲ್ಲ ಧನಪತಿ ಎನ್ನುವಂತಹ ನೆಗಳತೆಯನ್ನು ಹೊಂದಿದವನು. ಹರನ ಕರುಣೆಯಿಂದಲೇ ಅಲಕಾವತಿಯಲ್ಲಿ ಪಟ್ಟವನ್ನು ಏರ್ಪಡಿಸಿ ನಮ್ಮವರೆಲ್ಲರನ್ನು ಜೊತೆ ಸೇರಿಸಿಕೊಂಡು ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಓಲಗಸ್ಥನಾದಂತಹ ಕಾಲ ಯಾರದೂ ದುಗಡ ಮೇಲಿದ ತಾಯಿಗಳು ದೀಪದ ಯುಗಳ ಗಿರಗಿಯ ಕಾರ್ಯವೇನು ಬಗೆಯ ಸಕಲವನ್ನು ಮುಗುದೆ ಬೀಳಲಾಗ ಮೃಗ ವಿಲೋಚನೆ ಉಳಿದನಾಗ ಏನಾಯ್ತು ನನಗೆ? ಆಗುದಿಲ್ಲ, ಸಹಿಸುವುದಕ್ಕಾಗುದಿಲ್ಲ. ನನ್ನ ಪಾಲಿತ ಪುತ್ರಿ ನೀನು ಯಾವ ಕೊರತೆಯೂ ಆಗದ ರೀತಿಯಲ್ಲಿ ನನ್ನ ಮಗಳ ಎನ್ನುವ ರೀತಿಯಲ್ಲಿ ನಾನು ಸಾಕಿ ಸಲಹಿದ್ದೇನೆ. ಹೌದಪ್ಪ. ಮಾತ್ರವಲ್ಲ ಯೋಗ್ಯವಾದಂತಹ ನೆಲೆಯಲ್ಲಿಯೂ ಕೂಡ ನಿನ್ನ ನಿಲ್ಲಿಸಿದ್ದೇನೆ. ಆದ್ರೆ ಈ ಕಾಲಕ್ಕೆ ನಡುಕುತ್ತಾ ಬಂದಿರುವೆ. ಏನಾಯ್ತು ನನಗೆ? ಉರಿ ಉರಿ ತಡೆದಕ್ಕಾಗುದಿಲ್ಲಪ್ಪ, ನಿಲ್ಲುವುದಕ್ಕಾಗಲಿ. ಉರಿ 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 ಅರ್ಥವಾಯಿತು. ನಿನ್ನ ಈ ಸ್ಥಿತಿಗೆ ಕಾರಣ ಏನು ಎನ್ನುವುದಾಗಿ ಯೋಚಿಸಿದಾಗ ಅರಿತುಕೊಂಡೆ. ಏನಪ್ಪ? ಹರನ ಶಕ್ತಿಯಿಂದಲಾಗಿ ನಿನಗಿಂತಹ ಉರಿ. ಯೋಚಿಸಬೇಡ, ಪರಶಿವ ನಮ್ಮ ಕುಲದೇವ. ಹಾಗಾಗಿ ಹರನನ್ನೇ ಧ್ಯಾನಿಸ್ತೇನೆ. ಈಗ ಸಮಾಧಾನ ಆಯ್ತು, ನಿವಾರಣೆ ಆಯ್ತಲ್ಲ, ಈಗ ಕಡಿಮೆ ಆಯ್ತು. ಈಗ ನಿನಗೆ ಬಂದಂತಹ ಪರಿಭವ ಏನು ಹೇಳು. ಅಪ್ಪಯ್ಯ, ಎಂದಿನ ಹಾಗೆ ಉದ್ಯೋಗದಲ್ಲಿರುವಂತಹ ವೇಳೆಯಲ್ಲಿ
ಚಾರಕರು ಬಂದು ದೂರನ್ನು ಕೊಟ್ಟವರಿದ್ದಾರೆ. ಯಾರೋ ಒಬ್ಬ ಮಾನವ ಬಂದಿದ್ದಾನೆ ಎನ್ನುವ ಹಾಗೆ. ಹೌದಪ್ಪಯ್ಯ, ಬಂದದ್ದು ಮಾತ್ರವಲ್ಲ, ನಮ್ಮ ದ್ವಾರಪಾಲಕರಿಗೆ ಸರಿಯಾದಂತಹ ಪದವಿಯನ್ನು ಕೊಟ್ಟವನಿದ್ದಾನಂತೆ. ಯಾರು ಎನ್ನುವ ಹಾಗೆ ನೋಡಬೇಕೆನ್ನುವ ಹಾಗೆ ತವಕ ಹೆಚ್ಚಾಯಿತು. ಮುಂದುವರಿದು ಹೋದ್ರೆ ಅವನಿಗೂ ನನಗೂ ಯುದ್ಧವಾಯಿತು. ಪರಿಣಾಮ ಸೋಲು ಗೆಲುವಿನ ನಿರ್ಣಯವಾಗಲಿಲ್ಲ. ಆಮೇಲೆ ಶಿವಶಕ್ತಿಯನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾನೆ. ಬಂದದ್ದು ಯಾಕೆ ಗೊತ್ತಾ? ಯಾವುದೋ ಒಂದು ರೋಗದ ನಿವಾರಣೆಗೆ ಬೇಕಾಗಿ ಮಹೇಂದ್ರ ನೀಲಮಣಿಯನ್ನು ಕೊಡಬೇಕಂತೆ. ಇಂದ್ರನೀಲಮಣಿಯನ್ನು ಬೇಸಿ ಬಂದಿದ್ದಾನೆ. ಹೌದಪ್ಪಯ್ಯ. ಯೋಚಿಸಬೇಡ, ಬಂದವನನ್ನು ಹೇಗೆ ವಿಚಾರಿಸಿಕೊಳ್ಬೇಕು ಎನ್ನುವುದನ್ನು ನಾನು ಅರಿತಿದ್ದೇನೆ. ಒಳಗಿದ್ದು ಅಪ್ಪಯ್ಯ. ಸರಿ, ಬಂದಂತಹ ಮಾನವನು ಯಾರು ಎನ್ನುವುದನ್ನು ನೋಡಬೇಕು. ಮುಂದುವರಿದ್ದೇನೆ. ನಿನ್ನದ್ದಾದಂತಹ ಸಾಹಸಕ್ಕೆ ಯಾರಾದರೂ ಮೆಚ್ಚಲೇಬೇಕು. ನಿನ್ನನ್ನು ಕಂಡಾಕ್ಷಣ ದಿಗ್ಭ್ರಮೆಗೆ ಒಳಗಾದೆ ನಾನು. ಕಾರಣ ನಿನ್ನದ್ದಾದಂತಹ ನಿನ್ನಿಲುಮೆ ಮಾತ್ರವಲ್ಲ, ನಿನ್ನ ವರ್ಚಸ್ಸು ಯಾರನ್ನಾದರೂ ಬೆರಗುಗೊಳಿಸಲೇಬೇಕು. ಮಾತ್ರವಲ್ಲ, ನೀಗೈದಂತಹ ಕಾರ್ಯ ಇದನ್ನು ಆಲೋಚಿಸುವಾಗ ನೀನು ಸಾಮಾನ್ಯನಲ್ಲ ಎನ್ನುವುದು ಮನವರಿಕೆಯಾಯಿತು. ಸಾಮಾನ್ಯ ಮಾನವರು ಸಶರೀರರಾಗಿ ಈ ಲೋಕವನ್ನು ಸೇರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಸೇರಿರುವೆ. ಮಾತ್ರವಲ್ಲ, ಬಾಗಿಲಲ್ಲಿ ನಾನು ನಿಲ್ಲಿಸಿದಂತಹ ಯಕ್ಷರಾಕ್ಷಸರಿಗೆ ಶಾಪ ವಿಮೋಚನೆಯನ್ನು ಮಾಡಿದೆಯಂತೆ. ಒಳ ಸರಿದು ಮಗಳಾದಂತಹ ರೂಪಿಣಿಯನ್ನು ಯುದ್ಧದಲ್ಲಿ ಸೋಲಿಸಿದೆ. ಅಯ್ಯ, ಇಂತಹ ಕಾರ್ಯವನ್ನು ಮಾಡಬೇಕಿದ್ರೆ ಯಾವುದಾದರೂ ಒಂದು ಸಿದ್ಧಿಯನ್ನು ಹೊಂದಿದವನಿಂದ ಮಾತ್ರ ಸಾಧ್ಯ. ಅಂತಹ ಸಿದ್ಧ ಪುರುಷ ನೀನು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಯಾರು ನೀನು? ಎಲ್ಲಿಂದ ಬಂದವ? ಇಲ್ಲಿಗೆ ಬರುವುದಕ್ಕೇನು ಕಾರಣ? ನಮ್ಮಲ್ಲಿ ಯಾಕೆ ಹಾಗೆ? ಆಶ್ಚರ್ಯವೇ, ಯಕ್ಷಲೋಕ ಪ್ರವೇಶ ಮಾಡುವುದಕ್ಕೆ ಬಂದವ ನಾನು. ಮೊದಲಿಗೆ ಯಕ್ಷ ಕಂಡ, ದ್ವಾರದಲ್ಲಿ ತಡೆ, ನಿವಾರಿಸಿದೆ ದ್ವಾರ ರಕ್ಷಕರನ್ನು. ಮತ್ತೆ ಸಿಕ್ಕಿದವಳು ಯಕ್ಷಿಣಿ, ಅವಳನ್ನು ಹರಶಕ್ತಿಯಿಂದ ನಿವಾರಿಸಿದೆ. ಈಗ ಮತ್ತೊಬ್ಬ ನೀನು,
ಯಾರೈ ನೀನು ವಿಚಾರಿಸುವವ? ಆಹಾ. ನಿನ್ನ ಉದ್ದೇಶ ಏನು? ಆ, ನೋಡುವುದಕ್ಕೆ ಯೋಗ್ಯತಾ ಸಂಪನ್ನನಂತೆ ಕಾಣುತ್ತಾ ಇದ್ದಿ. ಆ, ವಪು, ವಸ್ತ್ರ, ವಾಕ್ಯ, ವಿದ್ಯಾ, ವಿನಯಾದಿ ವಕಾರ ಪಂಚಕಗಳು ವ್ಯಕ್ತಿಯ ವ್ಯಕ್ತಿತ್ವ ಅನಾವರಣಗೊಳ್ಳುವುದಕ್ಕೆ ಕಾರಣವಾಗುತ್ತದೆ. ಸರಿ. ಅಂತದ್ರಲ್ಲಿ ಯೋಗ್ಯತಾ ಸಂಪನ್ನನಾದ ನೀನ್ಯಾರು? ಆ, ನಾ ಬರುವಲ್ಲಿ ನನಗೆ ಘನ ಉದ್ದೇಶವಿದೆ. ಏನದು? 1 ಲಕ್ಷ ಆ, ನೀಲಮಹೇಂದ್ರ ಮಣಿ. ಆ, ಅದನ್ನು ಪಡೆಯುವುದಕ್ಕಾಗಿ ಆ, ಸಿದ್ಧ ಯೋಗದಿಂದಲೇ ಆ, ಸಿದ್ಧಿ ಪುರುಷರಂತೆ ಈ ಲೋಕವನ್ನು ಸೇರಿದ್ದೇನೆ. ಆಹಾ. ಕಾಮರೂಪ ವಿದ್ಯೆಯ ಬಲು ಎನಗುಂಟು. ಆ, ಆದ್ದರಿಂದ ಕಾಮನಯ್ಯನನ್ನಾದರೂ ಮೆಚ್ಚಿಸುವ ರೀತಿಯಲ್ಲಿ ಹೋರಾಟ ಮಾಡುವ ಶಕ್ತನಿದ್ದೇನೆ. ಆಹಾ. ನೀನು ಪ್ರೀತಿಯಿಂದ ಮಣಿಯನ್ನು ಇತ್ತರೆ ಒಳಿತು, ನಾನ್ಯಾರು ಎನ್ನುವುದು ಬಿಡು, ನಾ ಕೇಳಿದ್ದನ್ನು ಕೊಡು. ಅಯ್ಯ, ಯಕ್ಷಲೋಕದ ಒಡೆಯ ನಾನು, ಆ, ಧನಪತಿಯಾದಂತಹ ಕುಬೇರನೇ ನಾನಿದ್ದೇನೆ. ಗಣಪತಿ ಕುಬೇರ ಹೌದು. ಆದೀತು. ನೀ ಕೇಳಿದಂತಹ ಮಹೇಂದ್ರ ನೀಲಮಣಿ ಆ, ನನ್ನ ವಶದಲ್ಲಿಯೇ ಇದೆ. ಹೌದೇ? ಆದರೆ ಅದನ್ನು ನಿನಗೆ ಕೊಡಬೇಕಿದ್ರೆ ಆ, ನನ್ನದಾದಂತಹ ಒಂದು ನಿರ್ಬಂಧ ಇದೆ. ನಿರ್ಬಂಧ? ಹೌದು. ಹಾಗಿದ್ರೆ ಗಣಪತಿ ಕುಬೇರ, ಆ, ನಿನ್ನ ಸ್ಥಾನಕ್ಕೆ ನಮ್ಮ ನಮನವಿದೆ. ಶುಭವಾಗಲಿ. ಹ್ಮ್. ನನ್ನ ಮಗಳಾದಂತಹ ರೂಪಿಣಿಯನ್ನು ಆ, ನೀ ಮದುವೆಯಾದರೆ ಮಾತ್ರ ಆ, ಆ ಮಣಿಯನ್ನು ನಿನ್ನ ಪಾಲಿಗೆ ಕೊಡುವುದಕ್ಕೆ ಸಾಧ್ಯ ಇದೆ. 2 ಕಾರಣ ಉಂಟು. ಏನು? ಒಂದು, ನರರಿಗೂ ದೇವಸಂಕುಲಕ್ಕೂ ಸಂಬಂಧ ಆ, ಹಿತ ಅಂತ ನನಗನ್ನಿಸುವುದಿಲ್ಲ. ಆಹಾ. ಅದಕ್ಕಿಂತಲೂ ಮುಖ್ಯವಾದ ಕಾರಣವಿದೆ. ಏನು? ನಾನು ಮದುವೆಯಾದ ಗೃಹಸ್ಥನಿದ್ದೇನೆ. ಆ, ನನ್ನ ಕೈ ಹಿಡಿದ ಸತಿಯಾದಂತಹ ಗುಣವತಿ, ಆ, ಆ ಗುಣಸುಂದರಿ, ಆ, ಅವಳು ಯಾವತ್ತೂ ನನ್ನ ಬದುಕಿನಲ್ಲಿ ಬೇಡ ಅಂತಾಗಲಿಲ್ಲ. ಆಹಾ. ನನಗೆ ಎಲ್ಲವನ್ನೂ ಕೊಟ್ಟ ರಣಿ, ಆ, ಮಾತ್ರವಲ್ಲ ಪತಿವ್ರತೆಯಾದ ಗುಣಸುಂದರಿಯನ್ನು ಪಡೆದಲ್ಲಿಗೆ ನನ್ನ ಪತಿತ್ವ ಸಾರ್ಥಕವಾಗಿದೆ. ಆಹಾ. ಏಕಪತ್ನಿ ವ್ರತವೇ ನನ್ನ ಬದುಕಿನ ಸಿದ್ಧಾಂತ ಅಂತ ನಾನು ಮುಂದುವರಿಸಿದ್ದೇನೆ. ಆಹಾ. ಆದ್ದರಿಂದ ನಿನ್ನ ಮಗಳನ್ನು ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನೀವು ಬಂದಂತಹ ಮಣಿಯನ್ನು ಆ. ಇಲ್ಲಿಗೆ ಮರೆತು ಹಿಂದಕ್ಕೆ ಹೋಗುತ್ತಿಲ್ಲ. ಯಾವುದೇ ಕಾರಣಕ್ಕೂ ಬಂದ ಮೇಲೆ ಆ. ಮಣಿಯನ್ನು ಬಿಟ್ಟು ಹೋಗುವ ಕ್ರಮವೇ ಇಲ್ಲ. ಆ. ತನ್ನ ತಾ ತೆರುವುದಕ್ಕೂ ಸಿದ್ಧನಾಗಿ ಬಂದ ತ್ಯಾಗಿ ನಾನು. ಆ. ಪಡೆಯುವಲ್ಲಿ ಹೋರಾಟಕ್ಕೆ ಬದ್ಧನಿದ್ದೇನೆ. ಎನ್ನ ಮಾತನ್ನು ನಡೆಸದೀಗಲೇ ನಿನ್ನದ್ದಾದಂತಹ ಬಲುಹನ್ನು ತೋರುವುದಕ್ಕೆ ಮುಂದೆ ಬಂದೆ ಎಂದಾದರೆ ನಿನಗೆ ಶೈಮಿನಿಯನ್ನು ತೋರಿಸಿಯನು. ಇನ್ನು ಯಕ್ಷನೇ ವಿನಃ ತ್ರೈಯಕ್ಷನಲ್ಲ. ಆ. ಇಂದು ನಾನು ಮುಣಿದು ನಿಂತೆ ಅಂತಾದ್ರೆ ಆ. ನಿನ್ನ ಪಾಲಿಗೆ ಮೃತ್ಯು. ನಿನ್ನ ಚಿತ್ತದ ಇರವ ಮರುಕಗೊಳ್ಳದಿ ವೀರನೀಲಿ ಮೆರೆದು ಕೀರ್ತಿ ಎಂದು ನೆನೆವ ಹರತಿ ಮಾನವೀಯನ ಕರೆದು ಬೇಡ ಮೆಚ್ಚಿ ಕೊಡುವೆ ಬಲವ ನಿನಗೆ ಒಂದನ. ಹಳೆಯರೇ, ಯಾಕೆ ಯುದ್ಧ ನಿಲ್ಲಿಸಿದೆ? ತಾಳ ತಪ್ಪುವ ಮೊದಲೇ ನಿಲ್ಲಿಸಿದ್ದು ಯಾಕೆ ಬಲ್ಲೆಯ? ಯಾಕೆ? ತಾಳ್ಮೆ ತಪ್ಪಬಾರದು ಅಂತ. ಯಾವ ಉದ್ದೇಶವನ್ನಿರಿಸಿಕೊಂಡು ಆ, ನಿನ್ನನ್ನು ಕೆಣಕುವ ಮಾತನ್ನಾಡಿದೆನು, ಆ, ಅಂತಹ ನನ್ನ ಉದ್ದೇಶ ಪೂರ್ತಿ ಆಯಿತು. ಆ, ನಿನ್ನ ದೃಢತೆ ಏನು ಆ, ಎನ್ನುವನ್ನು ಪರೀಕ್ಷಿಸುವುದಕ್ಕಾಗಿ ಆ. ನಿನ್ನನ್ನು ಕೆಣಕಿದೆ. ನೀನೊಬ್ಬ ಬಲವಂತ ಹೌದು, ಆ, ಮಾತ್ರವಲ್ಲ ಆ, ನಿಜವಾಗಿಯೂ ನರೋತ್ತಮ ಹೌದು ಎನ್ನುವುದು ನನಗೆ ಮನವರಿಕೆಯಾಯಿತು. ಆ. ಅಯ್ಯ, ಏನು? ಮೆಚ್ಚಿದಂತಹ ನಾನು ಆ. ಒಂದು ವರವನ್ನು ಕೊಡುವುದಕ್ಕೆ ಮುಂದಾಗಿದ್ದೇನೆ. ವರ ಏನು ಬೇಕೋ ಕೇಳಿಕೊ. ಮಹನೀಯ, ಹ್ಮ್. ನಿಗ್ರಹಾನುಗ್ರಹ ಶಕ್ತರಾದ ಯಕ್ಷರು ನೀವು. ಆ, ಕೊಡುವಲ್ಲಿ ಶಕ್ತರೇ, ಆ, ಪಡೆಯುವುದಕ್ಕೆ ಬೇರೇನೂ ವಾಂಛೆ ಇಲ್ಲ. ಏನು ಬೇಕು?
ಇಲ್ಲಿ ನಡೆಯುತ್ತಾ ಇರುವುದು ದೇವಮಾನ, ಭೂಲೋಕದಲ್ಲಿ ನಡೆಯುತ್ತಾ ಇರುವುದು ಜೀವಮಾನ. ಆದ್ದರಿಂದ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಕಾಲವೆಷ್ಟು ಹೋಗುತ್ತದೋ ಗೊತ್ತಿಲ್ಲ. ನಾ ಈ ನೀಲಮಹೇಂದ್ರ ಮಣಿಯನ್ನು ಕೊಂಡೊಯ್ದು ನನ್ನ ಮಾವನಲ್ಲಿಗೆ ಮುಟ್ಟಿಸುವಲ್ಲಿವರೆಗೆ ನನ್ನ ಮಾವನಿಗೆ ಮರಣ ಬಾರದಂತೆ ವರಣಿ. ಇದು ನೀ ಕೇಳಿದಂತಹ ಮಹೇಂದ್ರ ನೀಲಮಣಿ, ವಿಶೇಷವಾದಂತಹ ಈ ಮಣಿಯನ್ನು ನಿನಗೆ ಒಪ್ಪಿಸಿದ್ದೇನೆ. ಆಯ್ತಾ, ಕೊಂಡು ಹೋಗು. ಇದು ಎಂತದ್ದು, ನನ್ನ ಮನೆಯ ಬಾಗಿಲಿಗೆ ಕಟ್ಟಲಿಕ್ಕ? ಯಾಕೆ? ಅಲ್ಲ, ಈ ಮಣಿಯನ್ಗೆ ಮಹತ್ವ ಬರಬೇಕು ಅಂತಿದ್ರೆ ಇದಕ್ಕೆ ಮಂತ್ರ ಬೇಕು. ಯಾವುದೇ ಒಂದು ಮಣಿಗೆ ಮೌಲ್ಯ ಬರುವುದು ಮಂತ್ರದಿಂದ. ಸುಮ್ಮನೆ ಕೊರಳಲ್ಲಿ 108ರ ಬದಲು 208ರದೆಲ್ಲ ಹಾಕಿಕೊಂಡ್ರೆ ಆಗುವುದಿಲ್ಲ. ಒಂದೊಂದು ಮಣಿಯನ್ನು ಹಿಡಿದು ಜಪತಪಾದಿ ಅನುಷ್ಠಾನ ಮಾಡಬೇಕು, ಆವಾಗ ಮೌಲ್ಯ ಹೆಚ್ಚಾಗುತ್ತದೆ. ಈ ಮಣಿಗೂ ಮೌಲ್ಯ ಬರಬೇಕಿದ್ರೆ ಇದಕ್ಕೆ ಮಂತ್ರ ಬೇಕು. ಗುರುಗಳು ಹೇಳಿದ್ದಾರೆ, ಬರೇ ಮಣಿಯಲ್ಲ ಮಂತ್ರ ಸಹಿತ ಬಾ ಅಂತ. ಒಂದು ಮಂತ್ರ ಕಲಿಯಬೇಕು ಅಂತ. ಜಾಣ ನೀನು, ನಿನಗೆ ಹೇಳದ ಮಂತ್ರ ಯಾಕೆ? ಇದು ಸಂತೋಷವಾಯಿತು. ಆದರೆ ಒಂದು, ನಿಮ್ಮ ಕಾರ್ಯ ಪೂರ್ಣವಾದ ಕೂಡಲೇ ಈ ಮಣಿಯನ್ನು ಈ ಲೋಕಕ್ಕೆ ತಲುಪಿಸಬೇಕು. ಇಲ್ಲದೆ ಹೋದ್ರೆ ತಲೆ 1000 ಹೋಳಾಗುತ್ತದೆ. ಕಾರ್ಯ ಪೂರ್ಣಗೊಂಡ ಮೇಲೆ ಮರಳಿ ಬರುವೆ ಯಕ್ಷಲೋಕಕ್ಕೆ. ತಮಗೆ ಸುತ್ತಲ ಕೊಡದಿರುವರು ಗುಪ್ಪಿದ ಆಲೋಚನೆಯುಡಿರಲ ವಿಪನ ಕಾಣುತ್ತಲಾಗಲೇ ವಿಪಣರದ್ದು. ತಮ್ಮ ಅರಮನೆಯನ್ನು ಬಿಟ್ಟು ಕಾಲಾವಧಿಷ್ಟು ಸಂದು ಹೋಯಿತು. ಹೌದಣ್ಣ. ಆದ್ರೆ ನಾವು ಯಾಕೆ ಅರಮನೆಯನ್ನು ಬಿಟ್ಟದ್ದು? ಮನೆಗೆ ಬೇಕಾಗಿ ಯಕ್ಷಲೋಕ ಎಲ್ಲಿ ಎಂಬುದೇ ಗೊತ್ತಾಗ್ಲಿಲ್ಲ, ಇನ್ನೂ ಸಿಗುದಿಲ್ಲ, ದಾರಿ ಸಿಗಲಿಲ್ಲ. ದಾರಿ ಸಿಗದೆ ಹೋಗಿದೆ ನಮಗೆ, ದಾರಿ ಕಾಣದಾಗಿದೆ. ದಾರಿ ಸಿಗಬೇಕು ಅಂತ ಇದ್ರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಬೇಕಲ್ಲ, ಅದುವೇ ಗೊತ್ತಿಲ್ಲ. ಒಂದು ಉಪಾಯ ಮಾಡು. ಉಪಾಯವ? ಹೌದು. ಏನು? ಬೇರೆ ಏನೂ ಅಲ್ಲ, ಒಂದು ತಪಸ್ಸು ಮಾಡಿದ್ರೆ ಹೇಗೆ? ತಪಸ್ಸ? ಹೌದಪ್ಪ, ಈಶ್ವರನ ಕುರಿತು ತಪಸ್ಸನ್ನು ಮಾಡಿ ಆ ಪರಮೇಶ್ವರನಿಂದಲೇ ಮಣಿಯನ್ನು ಸಂಪಾದಿಸಬೇಕು. ಹೌದಾ? ತಡ ಮಾಡುವುದಲ್ಲ. ಕಾಣುತ್ತಿದ್ದಲ್ಲ, ಓಂ ನಮಃ ಶಿವಾಯ ಮಣಿಕೊಡು ಮರಾಯ. ಓಂ ನಮಃ ಶಿವಾಯ ಮಣಿಕೊಡು ಮರಾಯ. ಓಂ ನಮಃ ಶಿವಾಯ ಮಣಿಕೊಡು ಮರಾಯ. ಓ ನನ್ನ ಮುದ್ದು ಮಕ್ಕಳೇ, ಹೇಳಿರಿ. ನಿಮ್ಮ ತಪಸ್ಸಿಗೆ ಮೆಚ್ಚಿದಂತಹ ನಾನು ಕೈಲಾಸದಿಂದ ಇಲ್ಲಿಯವರೆಗೆ ಧಾವಿಸಿಕೊಂಡು ಬಂದಿದ್ದೇನೆ. ತಪಸ್ಸನ್ನು ಬಿಡಿ, ನಿಮಗೆ ಅನುಗ್ರಹ ಮಾಡುತ್ತೇನೆ. ಹೇಳಿ ಹೇಳಿ ಹೇಳಿ. ಅಚಲವಾದಂತಹ ಭಕ್ತಿಗೆ ಮೈದೋರದೆಯ ತಂದೆ ಅಲ್ಲವೇ? ನನ್ನ ಮನದ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವುದಕ್ಕೆ ಬಂದೆಯ ಅಲ್ಲವೇ? ಕಣ್ಣುಗಳನ್ನು ಬಿಡಬಹುದೇ? ಬಿಡು. ದಿವ್ಯ ದರ್ಶನವನ್ನು ಕಾಣುವುದಕ್ಕಾಗಿ. ದರ್ಶನ ಇವತ್ತು ಉಂಟು, ಬನ್ನಿ ನೋಡುವ ನೋಡುವ. ದರ್ಶನ. ದೊಡ್ಡಣ್ಣ. ಯಾರು ನಿನ್ನ ದೊಡ್ಡಣ್ಣ? ಚೆನ್ನಣ್ಣ. ಸರಿ ಹೇಳು. ದೊಡ್ಡಣ್ಣ ಬರುವುದಿಲ್ಲ. ಯಾರು ನಿನ್ನ ದೊಡ್ಡಣ್ಣ? ದೊಡ್ಡಣ್ಣ ಸತ್ತೋಗಿದ್ದಾನೆ. ನಾವು ಒಂದೇ ತಾಯಿಯ ಮಕ್ಕಳನ್ನು ಮದುವೆ ಆದವರಲ್ವಾ? ಮಾತಾಡದಿರು. ಇಲ್ಲ, ಒಂದು ತಾಯಿಯ ಮಕ್ಕಳನ್ನು ಮದುವೆ ಆಗಿರಬಹುದು. ನಮ್ಮೊಳಗೆ ಸಾಮ್ಯತೆ ಎಂಬುದೇ ಅಂತಹ. ಅಣ್ಣ ಅದಿರ್ಲಿ, ನೀವಿಲ್ಲಿ ಕುಳಿತು ಏನು ಮಾಡಿದ್ದು? ನಾವು ಎಷ್ಟು ನಿಷ್ಠೆಯಿಂದ ತಪಸ್ಸು ಮಾಡ್ತಾ ಇದ್ದೇವೆ. ಹೌದಪ್ಪ. ಯಾಕೆ? ಪರಮೇಶ್ವರನ ಕುರಿತು ತಪಸ್ಸನ್ನು ಮಾಡುತ್ತಾ ಇದ್ದವರು ನಾವು. ಆ ಮಣಿಯನ್ನು ಸಂಪಾದಿಸುವುದಕ್ಕೆ ನಿಮ್ಮಲ್ಲಿಗೂ ದೇವರು ಬಂದಾರ? ಏನು ಬರದೆ ಬಂದಿದ್ರು ಅಕ್ಕೋ, ಅಲ್ಲಿಯವರೆಗೆ ಬಂದಿದ್ದಾರೆ ದೇವರು. ಮತ್ತೆ ಅನುಗ್ರಹಿಸುವುದಕ್ಕೆ ಕೈ ಎತ್ತುವಾಗ ನಿನ್ನನ್ನು ನೋಡುವಾಗ ಒಂದು ಬ್ರಹ್ಮರಕ್ಕಸನಾಗಿ ನಿಲ್ಲುವುದಕ್ಕೆ ಒಂದು ಆಕಾರ ಇಲ್ಲ. ಅಣ್ಣಯ್ಯ, ಈಗ ನೀವು ತಪಸ್ಸು ಮಾಡಬೇಕಂತ ನಮ್ಮ ತಪಸ್ಸು ಹಾಳಾಯ್ತು. ಹಾಳಾಗ್ಲಿಲ್ಲ. ಒಂದು ಮಾತು ಹೇಳ್ತೇನೆ, ಮಣಿಯನ್ನು ತರುವುದಕ್ಕೆ ಬೇಕಾಗಿಲ್ಲ ನೀವು ತಪಸ್ಸು ಮಾಡೋದು. ನನಗೆ ನೋವು ಸಹಿಸುವುದಕ್ಕಾಗುದಿಲ್ಲ. ನಿಮ್ಮ ತಪಸ್ಸು ವ್ಯರ್ಥ. ಯಾಕೆ? ನೀನು ಹಾಗೆ ಹೇಳ್ಬೇಡ. ಯಾಕೆ ಹೇಳಿದ್ದು? ಯಾಕೆ? ಯಕ್ಷಲೋಕಕ್ಕೆ ಹೋಗಬೇಕಾದವರು ಹೋಗಿಯೂ ಆಯ್ತು, ಮಣಿ ತರಬೇಕಾದವರು ತಂದೂ ಆಯ್ತು. ಇನ್ನು ಯಾಕೆ ನಿಮ್ಮ ತಪಸ್ಸು? ತಮ್ಮ ಯಕ್ಷಲೋಕ
ಹೋಗುವವ ಮಗ ಯಾರು ಅಂತ ಬೇಕಲ್ಲ. ನಮ್ಮಂತಹ ವೀರರು, ಶೂರರು, ಘನಗಂಭೀರರು, ಸೀರೆ ಕೈ ಹಾಕುವವರು, ಹಳೆ ಕಥೆ ಯಾಕೆ ಮಾರೆ? ಹೋದವರು ಯಾರು ಅಂತ ಅಲ್ವೋ, ಬೇರೆ ಯಾರು ಅಲ್ಲ, ನಾನೇ ಸಮರ್ಥ. ಇವ ಮಾತು ಬರುದು. ನೀನು ನಗಾಡಿದ್ಯಾ? ನೀವು ನೆಗಾಡಿದ್ಯಾಕೆ? ನಗಾಡುವುದಕ್ಕೆ ಕಾರಣ ಉಂಟು. ನಿನಗೆ ನೇರ ನಿಲ್ಲಬೇಕು ಅಂತ ಇದ್ರೆ ಆಧಾರ ಬೇಕು. ನಿನಗೆ ಆಧಾರ ಇಲ್ಲದಿದ್ರೆ ನಿಲ್ಲುವುದಕ್ಕೆ ಆಗುದಿಲ್ಲ. ಅಂತಹ ನೀನು ಭಿಕ್ಷೆ ಬೇಡುವುದೇ ಬಾರಿ ಭಂಗದಲ್ಲಿ. ನೀನು ಯಕ್ಷಲೋಕಕ್ಕೆ ಹೋಗದಂತೆ ಮಣಿ ತಂದದ್ದಂತೆ. ಯಕ್ಷಲೋಕಕ್ಕೆ ಹೋಗುವಾಗ ಆಧಾರ ಹಿಡ್ಕೊಂಡೇ ಹೋದದ್ದು. ಅದೇ ಆಧಾರ ಇಲ್ಲದ್ರೆ ನಿನಗೆ ಹೋಗುವುದು ಹೇಗೆ? ಈಗ ನಿಮಗೆ ಸುಮ್ಮನೆ ನಮ್ಮ ತಲೆ ಕೆಡಿಸಬೇಡ. ನಮಗೆ ಮಾವನ ಬಗ್ಗೆ ತುಂಬಾ ಚಿಂತೆ ಉಂಟು, ನಮಗೆ ಕಾಳಜಿ ಉಂಟು. ಮಾವನ ಕಾಲು ಸರಿ ಆಗ್ಬೇಕು, ಆಮೇಲೆ ಮತ್ತಿನ ವಿಷಯ. ಮತ್ತೆ ಅಣ್ಣ ನೀವು ತಪಸ್ಸು ಮಾಡಿ ಇದಕ್ಕೆಲ್ಲೋ ನೋಡಿಯೇ ಮಹೇಂದ್ರ ಮಣಿ ಯಕ್ಷಲೋಕದ್ದು ನಾನು ತಂದದ್ದು. ನಾನು ಭಯಂಕರ. ನೀವೇನು ಅವನಿಗೇನಾಯ್ತು? ಯಕ್ಷ ಕೊಟ್ಟದ್ದು ಮಹೇಂದ್ರ ಮಣಿ. ಅವರನ್ನು ಹೊಡೆದ್ದು ಬಡೆದ್ದು ಉರುಳಿಸಿ ನೀನು ತಂದದ್ದು? ನಾನು ತಂದದ್ದು. ಮೈ ಮುಟ್ಟಬೇಡ, ವಾಸನೆ ವಾಸನೆ. ತಮ್ಮ ನೀನು ಹಾಗಲ್ಲ ಹೇಳುವ. ನನ್ನ ಮನಸ್ಸಿಗೆ ನೋವು ಸಹಿಸುವುದಕ್ಕೆ ಆಗುವುದಿಲ್ಲ. ಅದ್ಯಾಕೆ? ಇದು ವಾಸನೆಯ ಇಂತಹ ಒಂದು ಪರಿಮಳ ಇನ್ನೆಲ್ಲಾದ್ರೂ ಸಿಗುವುದಕ್ಕೆ ಉಂಟ? ಸುವಾಸನೆ. ಹಾಗಾದ್ರೆ ನಿಮ್ಮ ಮೂಗು ಕೊಡುತ್ತಿದೆ. ತಮ್ಮ ಏನೇ ಆಗಲಿ ನಿನ್ನನ್ನು ಮೆಚ್ಚಬೇಕು. ಯಾಕೆ? ನಿನ್ನಂತಹ ತಮ್ಮನನ್ನು ನಾವು ಪಡೆದುಕೊಂಡಿದ್ದೇವಲ್ಲ, ನಮ್ಗೆ ಅಭಿಮಾನ ಉಂಟು. ಹೌದಪ್ಪ. ಯಾಕಂದ್ರೆ ಮಾವನ ಬಗ್ಗೆ ನಾವು ಮಾತ್ರ ಆಲೋಚನೆ ಮಾಡಿದ್ದು ಅಂತ ಭಾವಿಸಿ, ನೀನು ಅದರ ಬಗ್ಗೆ ಆಲೋಚನೆ ಮಾಡಿ ಕಾರ್ಯದ ಕಡೆಗೆ ಮನವನ್ನು ಮಾಡಿ. ನನಗೂ ಮಾವ ಅಲ್ವಾ? ಹೌದು, ಒಂದು ರೀತಿಯಲ್ಲಿ ಒಳ್ಳೇದಾಯ್ತು. ನೀನು ತಂದ್ರೆ ಏನು, ನಾವು ತಂದ್ರೆ ಏನು. ಒಂದೇ ಮಾವನ ಮಕ್ಕಳನ್ನು ಮದುವೆ ಆದವರು ನಾವು. ನಾನು ಬೇರೆ, ನೀನು ಬೇರೆ. ನನ್ನ ಪ್ರೀತಿಯ ತಮ್ಮನಿ. ಆದುದರಿಂದ ತಂದಿದ್ಯಲ್ಲ ಮಣಿ, ತಂದಿದ್ದೇವೆ. ಆದುದರಿಂದ ಬಹಳ ಸಂತೋಷ ಆಯ್ತು ನನಗೆ. ಇನ್ನು ಚಿಂತೆ ಇಲ್ಲ, ಇನ್ನೂ ಚಿಂತೆ ಇಲ್ಲ. ಅಣ್ಣ, ನಮ್ಮೊಳಗೆ ಭೇದ ಯಾಕೆ? ಅಂತೂ ಮಾವನ ಕಾಲು ಗುಣ ಆಗ್ಬೇಕು. ನಾನು ಹೋಗಿ ಮಣಿ ತಂದಿದ್ದೇನೆ, ಇನ್ನು ತಡ ಮಾಡುವುದಲ್ಲ. ಮಾವನ ಕಾಲು ಆದಷ್ಟು ಬೇಗ ಗುಣ ಆಗ್ಬೇಕು. ಹೋಗಿ ಗುಣ ಮನೆಗೆ. ತಮ್ಮ ನೀನು ಹೇಳಿದ್ದಲ್ಲ ಸರಿಯೇ, ಅದರಲ್ಲಿ ನಾನು ಆಕ್ಷೇಪಿಸುವುದಿಲ್ಲ. ಮಾವನ ಕಾಲು ಗುಣ ಆಗ್ಬೇಕು, ಹಾಗಂತ ಈಗ ಹೋಗುದ? ಈಗಲೇ ನೀನು ಒಬ್ಬನೇ ನಡೆಯುವುದಕ್ಕೆ ಆಗುದಿಲ್ಲ ತಮ್ಮ. ನಿನ್ನ ಆರೋಗ್ಯದ ಬಗ್ಗೆ ನೋಡ್ಬೇಡ್ವ ತಮ್ಮ? ನನ್ನ ಹೆಂಡತಿ ಇದ್ದಾಳೆ ನೋಡ್ಲಿಕ್ಕೆ. ನೋಡು, ಹೊತ್ತು ನೋಡಂತೆ. ನೋಡು, ಕಪ್ಪು ಕಪ್ಪು ಸೂರ್ಯ ಮುಳುಗುತ್ತಾ ಇದ್ದಾನೆ, ಕತ್ತಲಾವರಿಸಿಕೊಳ್ಳುತ್ತಾ ಉಂಟು. ಹಾಗಿರುವಾಗ ನೀನೊಬ್ಬನೇ ಹೋದಂತಾದ್ರೆ ಏನಾದ್ರೂ ಈ ಮಣಿಯನ್ನು ಕಂಡು ಆಕರ್ಷಣೆಗೊಳ್ಳುವವರು ಬಂದ್ರೆ ಮತ್ತೆ ಮಣಿ ತಪ್ಪಿ ಹೋಗುದಿಲ್ವ? ಎಲ್ಲರೂ ಬರ್ತಾರ. ಹೌದಾ? ನೀವಿರುವಾಗಲೂ ತಮ್ಮ ಏನು ಮಾಡೋಣ? ಆದ್ದರಿಂದ ಈಗ ಹೋಗುದು ಬೇಡ. ನಾಳಿನ ಬೆಳಗ್ಗೆ ಜಾವಕ್ಕೆ ಎದ್ರೆ ಹೋದ್ರೆ ಹೇಗೆ? ಅಕ್ಕ ಅಕ್ಕ ಅಕ್ಕ, ನೀನು ದುಡಿದು ಬಂದದಲ್ಲ ತಮ್ಮ. ಕೈ ಕಾಲು ನೋವು. ಹೌದಾ? ಪೆಟ್ಟು ಮಾಡಿದ್ದಲ್ಲ. ನಿದ್ದೆ ಅವರಿಷ್ಟ ಉಂಟು ನಿನಗೆ. ನಾವು ನಿದ್ದೆ ಮಾಡಿ ನಾಳೆ ಬೆಳಿಗ್ಗೆ ಹೋಗು. ನಾಳೆ ಮಲಗುವುದು ಇಲ್ಲ, ನನಗೆ ಎಲ್ಲೂ ಬಿದ್ದುಕೊಂಡು ಅಭ್ಯಾಸ ಉಂಟು. ನಿಮಗೆ ಹಾಗೆ ಆಗುತ್ತದೆ? ನಮಗೆ ಆಗಲ್ಲ. ಇಲ್ಲ ತಮ್ಮ, ನಿನ್ನೊಂದಿಗೆ ಮಲಗುವುದಂತ ಹೇಳಿದ್ರೆ ಒಂದು ಅದರನ್ನು ಸುಖ ಆಗಲಿ. ನಾವು ಮೂವರು ಒಟ್ಟಾಗುದು ಇವತ್ತು ಇಲ್ಲಿ. ಅಣ್ಣ, ನನಗೆ ಹೆದರಿಕೆ ಆಗುತ್ತದೆ. ನೀನು ಹೆದರ್ಬೇಡ, ನಾವಿದ್ದೇವಲ್ಲ. ಬಿಟ್ಟು ಹೋಗಬೇಡಿ. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಒಟ್ಟಿಗೆ ಹೋಗುವ. ಅಡಿಗೆ ಹಾಕಲಿಕ್ಕೆ ಉಂಟು. ಎಂತಾಯ್ತು ತಮ್ಮ? ನುಸಿ 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 ಹೊಡೆದು ಒಳ್ಳೆ ಅಭ್ಯಾಸ ಉಂಟು. ಆಗಲ್ಲ ತಮ್ಮ, ನಿನಗೆ ನುಸಿ ಕಚ್ಚಿದ್ರೆ ನಮಗೆ ನೋವಾಗ್ತದೆ. ಮಲಗು ಮಲಗು, ಇಲ್ಲೇ ಮಲಗು. ಮೆಲ್ಲ ಬಿಟ್ಟು ಹೋಗಬೇಡಿ. ಒಟ್ಟಿಗೆ ಹೋಗುವ. ನಾವು ಇಲ್ಲೇ ಮಲಗುತ್ತೇವೆ ನಿನ್ನೊಂದಿಗೆ.
ಪಾಪಿ ಮಕ್ಕಳ ಯಕ್ಷ ಯಕ್ಷಿಣಿ ಮಣಿ ಮಾವ ಗುಣ ಯಕ್ಷಾಲೋಕ ಮಹೇಂದ್ರ ಕಾಲಗುಣ ಬಿಡಲಾರೆ ಹೊಡೆದು ತಮ್ಮ ಅವ ಈಗಲೂ ಯಕ್ಷಲೋಕದ ಇಲ್ಲಿದ್ದ ಹೋರಾಟ ಮಾಡ್ತಾ ಇದ್ದ. ಹೌದು, ಒಂದು ಕೆಲಸ ಮಾಡು, ಇದುವೇ ಯೋಗ್ಯವಾದಂತಹ ಸಮಯ. ಮನೆಯಲ್ಲಿ ಉಂಟು ನೋಡು. ಸಿಕ್ಕಿತಾ? ಮಣಿ ಸಿಕ್ಕಿದ ಮೇಲೆ ನೋಡುವುದೆಂತದ್ದು, ಕಾಣುತ್ತಿರುವಂತಹ ಹಾಳು ಬಾವಿಗೆ ಹಾಕಿ ಮುನ್ನಡೆಯೋಣ. ಯಾಕೋ ಮನಸ್ಸು ಕಳವಳಗೊಳ್ಳುತ್ತಾ ಉಂಟು. ಯಕ್ಷಲೋಕಕ್ಕೆ ದಿವ್ಯಮಣಿಯನ್ನು ತರುವುದಕ್ಕೆ ಹೋಗಿರುವಂತ ನನ್ನ ಅರಸ ಕೆಲ ದಿನಗಳಾಯಿತು, ಬರಲೇ ಇಲ್ವಲ್ಲ. ಏನಾಗಿರಬಹುದೋ ಏನೋ. ಅಯ್ಯೋ, ಓಹ್, ನಾನು ಯಾಕೆ ಕೆಟ್ಟದ್ದನ್ನು ಯೋಚಿಸಲಿ? ಹೀಗಾಗಿರಬೇಕು. ಯಕ್ಷಲೋಕದಿಂದ ಮಣಿಯನ್ನು ತಂದಿರಬೇಕು, ನನ್ನ ತಂದೆಯವರ ಬಳಿಗೆ ಹೋಗಿರಬೇಕು, ಅವರ ಕಾಲು ನೋವನ್ನು ಗುಣಪಡಿಸಿರಬೇಕು. ತಂದೆಯವರನ್ನು ನೋಡುತ್ತಾ ಅರಮನೆಯಲ್ಲಿ ಉಳಿದಿದ್ದಾರೋ ಏನೋ ಎನ್ನುವ ಯೋಚನೆಯಿಂದಲಾಗಿ ಅರಮನೆಗೂ ಬಂದೆ. ತಂದೆಯವರನ್ನು ನೋಡಿದ ಹಾಗಾಯಿತು. ಅದು ಇಲ್ಲಿಗೂ ನಮ್ಮವರು ಬರಲಿಲ್ವಲ್ಲ. ಏನಾಯಿತೋ ಏನೋ, ಎಲ್ಲಿಗೆ ಹೋದ್ರೋ ಏನಾಯಿತೋ ಒಂದು ಕೊಡಬೇಕಾಗುತ್ತಾ ಇಲ್ಲ. ಬೇಳೆ ತಂದೆಯ ವೈಭೋಗ ಹೊಂದಿ ಬಾಳು ಬದುಕಿ ಬೋಧನಿಲ್ಲದೀಗ ಎಂದು ಬಿಕ್ಕ ನನಯ ಅಜನ ತಿರುಳು ತುಂಬಿ ಮೆರವೇ ತಂದೆಯಾಗಿ ಯಾರ ಮರೆತು ಇರುವುದು ಇಲ್ಲಿ ತರವೇ. ಅಕ್ಕ ನೋಡಿ ಇವಳನ್ನು ಸರಿಯಾಗಿ. ಅಕ್ಕಂದಿರು? ಹೌದು, ಸಣ್ಣಕ್ಕ ದೊಡ್ಡಕ್ಕ? ಏನು? ಇದ್ದ ಹಾಗೇ ಇದ್ದಾಳೆ, ಮತ್ತೆ ಬದಲಾವಣೆ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ ಮೊನ್ನೆಯಿಂದ. ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಕಾಯ್ತಾ ಇದ್ದೆವು. ಇವತ್ತು ಬಂದಿದ್ದಾಳ ಬಿಟ್ಟಲ್ಲ ಇವತ್ತು. ನೀವು ನನ್ನ ಸುದ್ದಿ ಮಾತಾಡ್ತಾ ಇದ್ದೀರಿ. ಮತ್ತೆ ನನಗೆ ಆಗಾಗ ಬಾಯಿ ಹಾಕಲಿಕ್ಕೆ ಬರುವುದು. ಹೌದಾ? ಹೌದಪ್ಪ, ಯಾರಪ್ಪ ನನ್ನ ಸುದ್ದಿ ಮಾತಾಡುದು? ನೋಡಿ ಹಾಗೆ ಇದ್ದಾಳೆ. ಹೌದು, ಕಾರಣ ಉಂಟೆ. ಏನು? ಅವಳಿಗೆ 10 ಮನೆ ಊಟ ಅಲ್ವಾ? ಹೌದು, ಗಂಡ ಭಿಕ್ಷುಕ, ಅಡ್ಡಕ್ಕೆ ಬೆಳೆಯುವುದವಳು. ಏನು ಯಾಕೆ? ಉಂಡ ಅನ್ನ ಮನಸ್ಸಿಗೆ ಹಿತ ಆಗಬೇಕು, ಹಾಗೆ ಸರಿ ಇರುತ್ತದೆ. ನಾ ಬಂದಿರುವುದು ಇಲ್ಲಿ ಉಣ್ಣುವುದಕ್ಕಲ್ಲ, ನಿಮ್ಮಲ್ಲಿ ಅನ್ನವನ್ನ ಬೇಡುವುದಕ್ಕಾಗಿಯೂ ಅಲ್ಲ. ಮತ್ತೆ ತಂದೆಯವರನ್ನು ನೋಡೋಣ ಅಂತ ಬಂದೆ. ನೀನು ಹಾಗೆ ಬರಲಿಲ್ಲ. ಇವಳು ತಂದೆ ರಾಜ ಸಿಕ್ಕಂತೆ ಬಂದದ್ದು. ಯಾರದ್ದು? ತಂದೆ ಡಂಗುರ ಸಾರಿದಾರಲ್ಲ. ಹೌದು, ಅಧಿಕಾರದ ಆಸೆ ಏನು ಅಲ್ಲ. ಮತ್ತೆ ತಂದೆಯನ್ನು ಏನಿದ್ರು ನೀರು ಕಡಿದ್ರೆ ತುಂಡಾಗುತ್ತದೆ, ಕೋಲು ಕಡಿದ್ರೆ ತುಂಡಾಗುತ್ತದೆ, ಸಂಬಂಧ ಹೋಗುತ್ತದೆ. ಅವತ್ತು ನಿನಗೆ ಯೋಚನೆ ಇರ್ಬೇಕಿತ್ತು. ಏನು? ತುಂಬಿದ ಸಭೆಯಲ್ಲಿ ಅಂತ ಹೇಳಿದ್ದಿ ನೀನು. ಏನು? ಗಂಡನೇ ಶ್ರೇಷ್ಠ, ತಂದೆ ಏನು ಅಲ್ಲ ಅಂತ ಹೇಳಿದ್ದೆ ಅಲ್ವಾ? ಅಲ್ಲ, ತಂದೆ ಏನು ಅಲ್ಲ ಅಂತ, ತಂದೆಗಿಂತ ಗಂಡ ಶ್ರೇಷ್ಠನು ಅಂತ ಹೇಳಿದೆ. ಅದೇ ಯಾಕೆ ನಿನಗೆ ತಂದೆ ಮನೆ ಸಂಬಂಧ ನಾ ಕಳೆದುಕೊಳ್ಳಿಲ್ವಲ್ಲ, ಅಪ್ಪನೇ ಹೋಗು ಅಂತ ಹೇಳಿದ್ರು. ಈಗ ಆದ್ರೆ ಅಪ್ಪನನ್ನು ನೋಡೋಣ ಅಂತ ಬಂದೆ. ಅಪ್ಪರನ್ನು ನೋಡೋಣ ಅಂತ ಬಂದದ. ನೀನು ನೋಡ್ಬೇಕಂತ ಅವಶ್ಯಕತೆ ಇಲ್ಲ, ನಾವಿಬ್ಬರಿದ್ದೇವೆ. ಈಗ ಅದು ನನಗೆ ಗೊತ್ತು. ಅವತ್ತೆ ಕಾಲು ನೋವು ಕರೆದಾಗ ಎಷ್ಟು ಚಂದ ನೋಡಿದಿರಿ ಅದು ಗೊತ್ತು ನನಗೆ. ನನ್ನ ಅಪ್ಪ ಹೌದಪ್ಪ, ನನ್ನ ಮೇಲೆ ಪ್ರೀತಿ ಉಂಟು. ಇರಲಿ. ಈಗ ಅವರ ಕಾಲು ನೋವಿಗೆ ಹೌದು, ಏನು ಮಾಡಿದ್ರಿ? ಏನು ಮಾಡುದ? ಹೌದು, ಈಗ ಅರ್ಧ ರಾಜ್ಯ ನಮಗೆ. ಅದೇಗೆ? ನಮ್ಮ ಗಂಡಂದಿರು ಹೋಗಿದ್ದಾರೆ ಯಕ್ಷಲೋಕಕ್ಕೆ ಮಣಿ ತರಲಿಕ್ಕೆ. ಹೌದಾ? ನೀನ್ ಯಾಕೆ ಬಂದದ್ದು? ಹೋಗಿದ ಪ್ರಯತ್ನ ಪಟ್ಟಿದ್ದಾರೆ. ಈಗ ನೋಡು, ಈಗ ಮಣಿ ಬರ್ತದೆ ಇಲ್ಲಿಗೆ. ನನ್ನ ಗಂಡನೂ ಹೋಗಿದ್ದಾರೆ ಯಕ್ಷಲೋಕಕ್ಕೆ, ನನ್ನ ಗಂಡನೂ ಹೋಗಿದ್ದಾರೆ ಯಕ್ಷಲೋಕ. ಮಣಿ ತರುವುದಕ್ಕೆ ನನ್ನ ಗಂಡನೂ ಹೋಗಿದ್ದಾರೆ. ಅವರು ಮಣಿಯನ್ನು ತಂದಾರು. ಅವರು ಯಾರು ತಂದ್ರೆ ಏನು? ನಿಮ್ಮ ಗಂಡ ತಂದ್ರೆ ಏನು, ನನ್ನ ಗಂಡ ತಂದ್ರೆ ಏನು? ಅಪ್ಪನ ಕಾಲು. ಗಂಡನ ಮನೆಯಲ್ಲಿ ಗಂಡನ ಮನೆಗೆ ಹೋಗಬೇಕು, ತಂದೆ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನಡೆ 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 ನಡೆ. ಉಣ್ಣುವುದಕ್ಕೆ ತಿನ್ನುವುದಕ್ಕಾಗಿ ಬಂದ ಕುಂಟ ಹೇಳವಾ ನಿನ್ನ ಗಂಡ ಬದಿರ ನಿನ್ನ ಕಾಂತಮಣಿಯೇ ನಿನ್ನ ಗಂಡ ಹೋದದ. ಕುಂಟ ಹೇಳವ ಕುಂಟ ಹೇಳವ ಕುಂಟ ಹೇಳವ ನಿನ್ನ ಗಂಡ ಕಾಂತಮಣಿಯೇ ಎಷ್ಟು ವರ್ಷವಾದರೂ
ಹೆಣ್ಣು ಇಷ್ಟು ಗಟ್ಟಿ ಮಾತಾಡುದೇನೆ? ಜೀವ ಇದ್ದೇನೆ ನಾನು. ಹೆಣ್ಣಿನ ಧ್ವನಿ ಮನೆ ಮಾಡಿ ಕೇಳಬಾರ್ದು, ನಿನ್ನದು ಊರಿಗೆ ಕೇಳುತ್ತದೆ. ನೀನ್ ನನಗೆ ಉಪದೇಶ ಮಾಡುದಾ? ಹೌದು, ನೀನೇ ಹೇಳಿಕೊಟ್ಟದ್ದು ಮೆಲ್ಲ ಮಾತಾಡು ಅಂತ ನನಗೆ, ನೀನೇ ಗಟ್ಟಿ ಮಾತಾಡುತ್ತೀನಿ. ನಾನು ಅಕ್ಕ, ನೀನು ತಂಗಿ, ಗೊತ್ತುಂಟಲ್ಲ ನಿನ್ಗೆ, ಪ್ರಜ್ಞೆ ಉಂಟಲ್ಲ ಸ್ವಲ್ಪ. ಆದ್ರೆ ನೀನು ಅವಳ ತಂಗಿಯರು. ಯಾರು ಯಾರು? ಅವಳು ನನಗೆ ತಂಗಿ ರೂಪ. ಓ, ಎಲ್ಲ ಬದಲು ಮಾಡಿದ್ದೇನೆ. ಮತ್ತೆ ನಿನಗೆ ಗೊತ್ತಾಗುದಿಲ್ವಾ? ನನಗೆ ಇಬ್ರು ಅಕ್ಕಂದಿರಿ. ಇಬ್ರು ಅಕ್ಕಂದಿರಿ, ಅದೇ ಹೇಳಿದ್ದು ನಾನು. ಈಗ ಇವತ್ತು ಬಂದು ಇಲ್ಲಿಗೆ ತಂದೆ ಮನೆಗೆ ನನಗೆ ಉಪದೇಶ ನಮಗೆ ಉಪದೇಶ ಮಾಡ್ತಾಳೆ ಇವಳು. ವರ್ಷ ಎಷ್ಟಾಯ್ತು ಇಲ್ಲಿಗೆ ಬರದೆ ನೀನು? ಯಾರು? ನಾನ? ಮತ್ತೆ ನಾನು ಇಲ್ಲಿಗೆ ಎಂತದ್ದು, ಎಲ್ಲಿಗೂ ಬರ್ಲಿಕ್ಕಿಲ್ಲ ಅಂತ ಎಲ್ಲ ಯೋಚನೆ ಮಾಡಿ. ಹೌದು. ಅದೇ ನನಗೆ ಆಶ್ಚರ್ಯ ಆದದ್ದು. ಎಂತದ್ದೇ? ಇವತ್ತು ಬಂದೇ ಅಲ್ಲ ನೀನು. ಈಗ ಸತ್ಯ ಹೇಳು. ಸಂತೋಷವ? ಸಂತೋಷ ಅಲ್ಲ, ಸಂತೋಷ ಅಲ್ಲ ನನಗೆ ಬಂದದ್ದು. ಎಂತದ್ದೇ? ಮತ್ತೆ ಅರ್ಧ ರಾಜ್ಯಕ್ಕೆ ನೀನು ಬಂದದ್ದು ಇಲ್ಲಿ. ಮನೆಯ ಮಗಳು ಮನೆಗೆ ಬಂದಾಗ ಅಕ್ಕ ತಾಯಿಯ ಹಾಗೆ ಆಧರಿಸಿ. ನಿನಗೆ ಮನೆ ಎಲ್ಲಿ? ಗಂಡನ ಮನೆ, ಗಂಡನೇ ದೇವರು, ಪತಿ ದೇವರು ಅಂತ ಹೇಳ್ತಾ ಇದ್ದೀಯಾ? ಇಲ್ಲಿ ತವರಿನ ಸಂಬಂಧ ಎಲ್ಲಿಯಾದ್ರೂ ಕಡಿಯುತ್ತದೇನೆ? ಯಾರು ಹೇಳಿದ್ದು? ತವರಲ್ವಾ? ನಿನಗೆ ನಿನ್ನ ಪಾಲಿಗೆ ನಿನ್ನ ತಂದೆ ಸತ್ತು ಹೋಗಿದ್ದಾರೆ ಎಂದು ನನಗೆ ಭಾವಿಸು ನೀನು. ಯಾಕಂತ ಈಗ ಕೆಟ್ಟ ನೀನು ಮಾತಾಡ್ತಾನೆ? ನೀನು ಹೇಳಿದಂತ ವಿಚಾರ. ಇವಳು ಹೇಳಿದೇನು? ನನ್ನ ಗಂಡ ಗಂಡ ಯಕ್ಷಲೋಕಕ್ಕೆ ಹೋಗಿದ್ದೇನೆ. ಇವಳ ಗಂಡನನ್ನು ಸರಿ ನೋಡಿದ್ಯಾ? ನೋಡಿದ್ದೇನೆ. ಗೂನು ಬೆನ್ನು ಇಷ್ಟು ದೊಡ್ಡದು. ಹೇಗೆ ನಡೆಯುವುದು? ಹೇಗೆ ಮುಖ ಕಾಣ್ತದೆ ಅವನಿಗೆ. ಮುಖ ಹೀಗೆ ತಿರುಗಿಸಿಕೊಂಡು ಬಾಯಿ ಎಲ್ಲಿಂಟು ಅಂತ ಗೊತ್ತಿಲ್ಲ. ಹೇಗೆ ನಡೆಯುವುದು ಗೊತ್ತಿಲ್ಲ. ಹೇಗೆ ಹೇಗೆ ಸರಿಯಾಗಿ ನೋಡಿದ್ಯವನು ನಮ್ಮ ಗಂಡ ಎಂತ? ನಿನ್ನ ಕೊನೆಯ ಕಾಲದ ಚಿತ್ರಣ ನಿನಗೆ ಈಗಲೇ ಉಂಟು. ನನ್ನ ಕೊನೆ ಕಾಲ ಅಲ್ಲ, ನಿನ್ನ ಗಂಡನನ್ನು ಹೇಳಿದ್ದು ನಾವು. ಅವ್ರು ಹಾಗೆ ನಡೆಯೋಕೆ ಅದಕ್ಕೊಂದು ಲಯ ಉಂಟು. ಏನು ಅದು ಗೊತ್ತಿಲ್ಲ, ನಾನು ನೋಡ್ಲಿಲ್ಲಲ್ಲ. ಸರಿ, ಆದ್ರೆ ಹುಟ್ಟಿನಿಂದ ಬಂದವರಿಗೆ ಹಾಗೆ ಗೊತ್ತಿರುತ್ತದೆ ಅದು. ನನಗೆ ಹುಟ್ಟಿನಿಂದ ಬರ್ಲಿಲ್ಲಲ್ಲ. ಇರ್ಲಿ ಜಾಣಕ. ಹಾಗಾಗಿ ಇರ್ಲಿಯೇ ನಿನ್ನ ಗಂಡ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಒಂದು 8 ವರ್ಷ ಆದೀತು. ಅವ ಯಕ್ಷಲೋಕಕ್ಕೆ ಹೋಗುವುದಂತೆ, ಆ ಮಹೇಂದ್ರ ನೀಲಮಣಿಯನ್ನು ತರುವುದಂತೆ, ಇಲ್ಲಿ ತಂದೆಯ ಕಾಲು ಗುಣವಾಗುವುದಂತೆ. ಏನು ಮಾತಾಡುದು? ನಿನ್ನ ಗಂಡ ಸರಿ ಇಲ್ಲ. ಅವ ಕುರುಪಿ. ನಿನ್ನ ಗಂಡ ಅವ ಕುರುಪಿದ್ದಾನೆ. ನಿನ್ನ ಗಂಡನಲ್ಲ, ಅವ ದೊಡ್ಡ ಸಂತ. ಬಲ್ಲು ಸಮರ್ಥ ಜಾಣ ವಿದ್ಯೆಯೊಳಗೆ ನಿಪುಣರುವನು ಹಿಡಿಯದಂತೆ ಹೇಳವರಂತೆ ಈಗಿರು. ನನ್ನ ಅಕ್ಕಂದಿರು ನನ್ನನ್ನು ಎತ್ತಿ ಆಡಿಸಿದವರು ಎನ್ನುವ ಕಾರಣಕ್ಕೋಸ್ಕರವಾಗಿ ತಾಯಿಯ ಸ್ಥಾನವನ್ನು ಕೊಟ್ಟು ಇದು ತನಕ ಸುಮ್ಮನಿದ್ದೆ. ಏನೋ ಸಲುಗೆಯ ಮಾತುಗಳನ್ನು ಆಡಿದೆ. ಆದ್ರೆ ನನ್ನ ಗಂಡನನ್ನೇ ಬೈದು ಭಂಗಿಸುತ್ತಾ ಇದ್ದೀರಿ, ನಿಂದಿಸುತ್ತಾ ಇದ್ದೀರಿ. ಇದ್ದ ವಿಚಾರವನ್ನು ನಾವು ಹೇಳುವುದು ಯಾರು? ನನ್ನ ಗಂಡನ ರೂಪ ಏನು, ನನ್ನ ಗಂಡನ ಯೌವನವೇನು, ನನ್ನ ಗಂಡನ ಅಧಿಕಾರವೇನು ಎನ್ನುವುದು ನಿಮಗೇನು ಗೊತ್ತಿದೆ? ನಿಮ್ಮ ಕಣ್ಣಿಗೆ ಕಾಣುವುದಕ್ಕೆ ಮಾತ್ರ ಅವರು ಆ ರೀತಿಯಲ್ಲಿ ವಿಕಾರ ಸ್ವರೂಪದಲ್ಲಿದ್ದಾರೆ. ಆದ್ರೆ ನಿಜವಾದದ್ದು ಹಾಗಲ್ವೇ ಅಲ್ಲ. ಅವರ ರೂಪ ಮೋಹನ, ಅವರ ರೂಪ ಲೋಕಮೋಹಕವಾಗಿರುವಂತಹ ಕಾಮರೂಪದ ದೇಶಾಧಿಪನ ಅಂತಹ ಅವರು ಚಂದ್ರಸೇನ ಎನ್ನುವಂತಹ ರಾಜಕುಮಾರರಿದ್ದಾರೆ. ಶಿರಗಿ ತಾಗಿದುದನಿ ದರಿಗೆ ಮುರುಗಿ ಚೀರಿಸುತ್ತ ನುಡಿದಳ ಚೇತರಿಸುತ್ತ ನುಡಿದಳ ತೋರು ಮತಿ ಮರಿವೆಯು ಪತಿವಾಕ್ಯ ಮೀರಿ ನಡೆದಿರೆ ಪತಿವಾಕ್ಯ ಮೀರಿ ನಡೆದರೆ ಎನ್ನ ಗತಿಯೇ ಹರಗರ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ವಿವೇಕವನ್ನು ಕಳೆದುಕೊಂಡು ನಾನೆಂತ ತಪ್ಪನ್ನು ಮಾಡಿಬಿಟ್ಟೆ. ಸತ್ಯ ವಿಚಾರವನ್ನು ಆಡಿದನಲ್ಲ ನಾನು. ಪತಿನಿಂದೆಯನ್ನು ಕೇಳಿ ಸಹಿಸುವುದಕ್ಕಾಗದೆ ನನ್ನ ಗಂಡನ ಸತ್ಯ ಏನೆನ್ನುವುದನ್ನು ನನ್ನ ಅಕ್ಕಂದಿನ ಮುಂದೆ ನಾನು ಬಾಯ್ಬಿಟ್ಟೆ. ಅಯ್ಯೋ, ಆಡಿದರಲ್ಲ ನನ್ನವರು. ನಿನಗೆ, ನನಗೆ, ನನ್ನ ಗುರುಗಳಿಗಲ್ಲದೆ ಅನ್ಯರಿಗೆ ಈ ರಹಸ್ಯವು ತಿಳಿಯಕೂಡದು. ತಿಳಿದರೆ ಅನಾಹುತವಾಗುತ್ತದೆ ಎಂದು ನನ್ನ ಮತಿ ಮರುವಿಕೆಯಿಂದ, ನನ್ನ ಈ ಬುದ್ಧಿಗೇಡಿತನದಿಂದ ಎಂತ ಅನಾಹುತವಾಗುತ್ತದೆಯೋ ಏನೋ, ನನ್ನವರಿಗೆ ಯಾವ ಸ್ಥಿತಿ ಬರುತ್ತದೆ ಏನೋ. ಯಾವುದಕ್ಕೂ ಮನೆಗೆ ಹೋಗುತ್ತೇನೆ, ಆ ತುಳಸಿ ಗಿಡವನ್ನು ನೋಡುತ್ತೇನೆ, ಮನೆಗೆ ಹೋಗುತ್ತೇನೆ.
ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ತೆರೆಯ ಮೆಲ್ಲ ಮೆಲ್ಲನಡಿಯ ಇರಿಸಿ ಧರಿಯುಳು ತೆರೆಯ ಮೆಲ್ಲ ಮೆಲ್ಲನಡಿಯ ನಿರಿಸಿ ಧರಿಯುಳು ಮೆಲ್ಲನ ಅಡಿಯ ನಿಲ್ಲಿಸಿ ಧರೆಯುಳು ಮರಗಳನ್ನ ನಡರಿಕೊಂಡು ಮರಗಳನ್ನ ಅಡರಿಕೊಂಡು ಚರಿಸಿ ಫಲಗಳನ್ನೇ ತಿರುದು ಚರಿಸಿ ಫಲಗಳನ್ನೇ ತಿರುದು ಬರುತ್ತ ರಾಜ ಬೀದಿಯೊಳಗೆ ಸರಿದ ಬರಿದ ರಾಜ ಬೀದಿಯೊಳಗೆ ಸರಿದ ನಾಕ್ಷಣದ ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ತಂಡ ತಂಡದಿ ಹುಲ್ಲು ಹುಲ್ಲು ಕರಳು ಗುಣಗುಡಿ ತಂಡ ತಂಡದಿ ಗುಲ್ಲು ಕರಡಳು ಗುಣವತಿ ಕರಡಲು ಧರಿದಳು ಕರಡಿಯನು ಗಂಡ ಅರಿತಳು ಕರಡಿಯನು ಮಂಡಯ ಹೊಡಗುಳ್ಳು ಬೆಂಡಾಗಿ ಕಲಿತಳು ಮಂಡಯ ಹೊಡಗುಳ್ಳು ಬೆಂಡಾಗಿ ಕಲಿತಳು ಪುಂಡರಿಕಾಂಬಕಿ ಬೇಣಿದಳು ಗಂಡನಿಂದರಿದಳು ಅಯ್ಯೋ ಯಾರು ಹೊಡಿಬೇಡಿ, ಯಾರು ಕಲ್ಲನ್ನೆಸೆಯಬೇಡಿ. ನಿಮಗೆ ಕಾಣೋದಕ್ಕೆ ಮಾತ್ರ ಇದು ಕರಡಿಯಾಗಿ ಕಾಣಿಸುತ್ತಿದೆ, ಆದರೆ ಇದು ಕರಡಿಯಲ್ಲ, ಕರಡಿಯಲ್ಲ, ನನ್ನ ಜೀವ, ನನ್ನ ಪ್ರಾಣ, ನನ್ನ ಪ್ರಾಣ. ಯಾರು ಹೊಡಿಬೇಡಿ, ಯಾರು ಕಲ್ಲನ್ನೆಸೆಯಬೇಡಿ, ಕಲ್ಲನ್ನೆಸೆಯಬೇಡಿ. ಬನ್ನಿ ಸ್ವಾಮಿ, ಬನ್ನಿ. ನನ್ನ ಅಂತಹ ಪ್ರಾರಬ್ಧದಿಂದ, ನನ್ನ ಅಂತಹ ಕೆಟ್ಟ ನಡತೆಯಿಂದ ನಿಮಗಿಂತ ಸ್ಥಿತಿ ಬಂದಿದೆ. ನಾನೇ ಕಾರಣ, ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ, ನಾನೇ ಕಾರಣ. ಕ್ಷಮಿಸಿ ಬಿಡಿ ಪ್ರಭು, ನೀವೇ ಆಡಿದಿರಿ. ಈ ಗುಟ್ಟನ್ನು ಯಾರಿಗೂ ಹೇಳಬೇಡ ಎನ್ನುವ ಹಾಗೆ. ಆದರೆ ನಾನು ಹೇಳಿಬಿಟ್ಟೆ, ನನ್ನ ಬಾಯಲ್ಲಿ ಸತ್ಯ ಉಳಿಯಲಿಲ್ಲ ಸ್ವಾಮಿ. ಶಿವನಾಣೆಯನ್ನಿಟ್ಟದನ್ನು ಮರೆತು ಬಿಟ್ಟೆ. ಅವಿವೇಕದಿಂದ, ಬುದ್ಧಿಗೇಡಿತನದಿಂದಾಗಿ ನಾನು ಸತ್ಯವನ್ನು ಹೇಳಿ ಈ ನಿಮ್ಮ ಸ್ಥಿತಿಗೆ ನಾನೇ ಕಾರಣಳಾದೆ. ನನ್ನನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿ ಬಿಡಿ. ಬನ್ನಿ ಬನ್ನಿ, ಮನೆಗೆ ಹೋಗೋಣ. ಬನ್ನಿ ಬನ್ನಿ. ಇದುವೇ ನಿಮ್ಮಯ ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಮಂಚ, ಇದುವೇ ನಿಮ್ಮಯ ಮಂಚ, ಇದು ಬರಿದಾಯ್ತು ಪ್ರಾರಬ್ಧವು, ಇದು ಬರಿದಾಯ್ತು ಪ್ರಾರಬ್ಧವು, ವಿಧಿಯುಳ್ದು ಕೈದಲ್ಲಿ, ವಿಧಿಯುಳ್ದು ಕೈದಲ್ಲಿ ಹಠದವೇನೆಂದು ಬೆದರಿ ಪತಿಗೆ ಇಂತಂದನು. ಇದುವೇ ನಿಮ್ಮಯ ಜಗ, ಇದುವೇ ಮಂಚ ಪತಿಯೇ. ಇದೇ ನಮ್ಮ ಮನೆ, ಇದೇ ನಮ್ಮ ಮನೆ. ಸುತ್ತ 4 ಕಲ್ಲುಗಳು, ಕಟ್ಟಿರುವಂತಹ ಒಂದಿಷ್ಟು ಯಾವುದೋ ಮರದ ಎಲೆ ಗರಿಗಳು, ಮೇಲೆ ಹೊದಿಸಿರುವಂತಹ ಹುಲ್ಲಿನ ಚಾವಣಿ, ಆಡುವವರಿಗೆ ಇದೊಂದು ಗುಡಿಸಲು, ಹರಕು ಮುರುಗಾದ ಮನೆ.
ಆದ್ರೆ ನಮಗದಲ್ಲೂ ಅಲ್ಲ. ಈ ಮನೆಯಲ್ಲಿ ನಮಗೆ ಸಂತೋಷವಿತ್ತು, ಈ ಮನೆಯಲ್ಲಿ ನಮಗೆ ನೆಮ್ಮದಿ ಇತ್ತು. ನಮಗಿದೆ ನಂದನವನವಾಗಿತ್ತು, ನಮಗಿದೆ ಅರಮನೆಯಾಗಿತ್ತು. ನಾನು ನೀವು ಈ ಮನೆಯಲ್ಲಿ ಭಿಕ್ಷೆ ಬೇಡಿ ತಂದಿರುವುದನ್ನಾದರೂ ಸಂತೋಷದಿಂದ ನಿಮ್ಮ ಬಾಯಿಗೆ ನಾನು ಇಡುತ್ತಿದ್ದೆ, ನನ್ನ ಬಾಯಿಗೆ ನೀವು ತುತ್ತು ಕೊಟ್ಟು ಈ ಮನೆಯಲ್ಲಿ ನಾವು ಬದುಕುತ್ತಿದ್ದೆವು. ಬರಿದಾಯಿತು, ಎಲ್ಲವೂ ಹಾಳಾಗಿ ಹೋಯಿತು. ಊರೂರು ತಿರುಗಾಡಿ ಬಿಸಿಲಿನಲ್ಲಿ ಬೆಂದು ನಡೆದಾಡಿ ತಡಿದು ನೀವು ಬಂದಾಗ ಈ ಕಲ್ಲು ಹಾಸಿನ ಮೇಲೆಯೇ ಕುಳಿತುಕೊಳ್ಳುತ್ತೆ. ಇದೇ ನಿಮ್ಮ ಮಂಚ, ಇದು ನಿಮಗೆ ಆಧಾರ, ನೀವು ನನಗೆ ಆಧಾರ. ಆದರೆ ನನ್ನ ಕೆಟ್ಟ ನಾಲಿಗೆಯಿಂದ ನನ್ನ ಆಧಾರವನ್ನು ನಾನೇ ಕಡಿದುಕೊಂಡಿರುತ್ತೇನೆ ಪ್ರಭಾ. ಕ್ಷಮಿಸಿ ಬಿಡು ಸ್ವಾಮಿ. ಹಾಳಾಯಿತು, ನನ್ನ ಪ್ರಾರಬ್ಧದಿಂದ ಸರ್ವನಾಶವಾಯಿತು. ಧೃತಿಗೊಳ್ಳದ ನಿಜ ಸ್ಥಿತಿಯ ಅತಿಶಯದ ಅನ್ಯ ಸತಿಯರೆ ಗೊರೆದ ಇಂತಾಯಿತು. ಅನ್ಯ ಸತಿಯರೆ ಗೊರೆದೆ ಇದರು ಎನಗಿಂತಾಯಿತು. ವ್ಯತಿಸದಿರು ಇದಕ್ಕೆ, ವ್ಯತಿಸದಿರುವುದಕ್ಕೆ ಪಾರ್ವತಿ ಶಂಕರರ ನೀನು, ಪಾರ್ವತಿ ಶಂಕರರ ನೀನು ನುತಿಸಲು ಸನ್ನೆಯಿಂದರುಗಿದನು. ನುತಿಸು ವರ ಕೈಲಾಸವಾಸನ ಪಾರ್ವತಿ ರಮಣನ ನುತಿಸು ಸನ್ನೆಯುಳ್ ಅರುಗಿದನು. ನೀರನ ಸನ್ನೆಯ ನುಡಿಗಳ ನಾರಿಯರಿತು ಬಂದು ಶಂಕರ ಪಾರ್ವತಿಯನಿಗೆ ಚಾರವಿಕಗೆ ಬನ್ನೀರ್ವರು ಭೂರಿ ಭಗುತಿಯೊಳು ಕೈ ಮುಗಿದು ಪ್ರಾರ್ಥಿಸಿದರು. ನಾನು ಅಳಕೂಡದೆ ಇನ್ನೇನು ಮಾಡಲಿ? ನನಗೆ ಕಣ್ಣೀರಲ್ಲದೆ ಇನ್ನೇನಿದೆ? ನನಗೆ ಅಳಕೂಡದು. ಹೌದು, ಪ್ರಾರಬ್ಧದಿಂದಲೇ ನಾನು ಆಡಿಬಿಟ್ಟೆ, ತಪ್ಪಾಯಿತು ನನ್ನದು. ಮತ್ತೆ ದೇವರು ಶಿವನು, ನಾನು ಪೂಜಿಸಿದ ಮಂಗಳ ಗೌರಿ, ಆ ದೇವರು ಬರೆ ಹೋಗುವೆ. ಇನ್ಯಾರಿದ್ದಾರೆ? ನಮಗ ಆ ದೇವರಲ್ಲದೆ ಇನ್ಯಾರೂ ಇಲ್ಲ. ಬನ್ನಿ, ನಾನು ನೀವು ಸೇರಿ ಆ ದೇವರನ್ನೇ ಪ್ರಾರ್ಥಿಸೋಣ. ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ದಯಮಾರದಿ ತಾಯಿ ನಮ್ಮೊಡನೆ ನಿರ್ದಯವೇ ಬಂದಿಂದ ತಾಯೇ, ನಿರ್ದಯವೇ ಬಂದಿನ ಕಾಯೇ ಅಮ್ಮ. ಭಯ ನಿವಾರಿಣಿಗೆ ಪತಿಯ ಚಾಪ ಬೇಗದಿ ಕ್ಷಯ ಮಾಡು ನೀನುಲಿದು ಬೇಳೆ ಕೈ ಮುಗಿದು. ಬರಮಾಡು ನೀನುಲಿದು ಬೇಳೆ ಕೈ ಮುಗಿದು. ಬಂಧು ಬಳಗವೋ ನೀನೇ, ಮಾತಾ ಪಿತರಿಯದು ಸಕಲವು ನೀನೇ. ನೊಂದೆವಿವರೆಗೆ ಪಾದ ದ್ವಯವನ್ನು ನಂಬಿ ಅಮ್ಮ, ನೊಂದಿವೀವರೆಗೆ ಪಾದ ದ್ವಯವನ್ನು ನಂಬಿದ ಕಾಣಿಸಲಿಲ್ಲವಿ ಕರುಣಿಗಿಲ್ಲವಿ ದಯಮಾರದಿ ತಾಯೇ. ನಮ್ಮೊಡನೆ ನಿರ್ದಯವೇ ಬಂದ ತಾಯೇ ಅಮ್ಮ ಶಂಕರಿ ಪರಮೇಶ್ವರಿ ಅಭಯಂಕರಿ ಸರ್ವೇಶ್ವರಿ
ನಮಸ್ತೆ ನಮೋ ನಮಃ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾಕಂ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೀಶ್ವರಿ. ತಾಯಿ, ಹುಟ್ಟುತ್ತಲೇ ತಾಯಿಯನ್ನು ಕಳಕೊಂಡಂತಹ ಹತಭಾಗ್ಯಳಮ್ಮ ನಾನು. ನನ್ನ ಹೆತ್ತ ತಾಯಿಯ ಮುಖ ನಾನು ಕಾಣದೇ ಇದ್ದರು ಮಣ್ಣಿನ ಮೂರ್ತಿಯಾಗಿರುವಂತ ನಿನ್ನಲ್ಲಿ ನನ್ನ ತಾಯಿಯನ್ನು ಕಂಡೆ. ಲೋಕದ ತಾಯಿಯಾದಂತ ನಿನ್ನನ್ನು ಕಂಡೆನಮ್ಮ. ನನ್ನ ತಾಯಿ ಪೂಜಿಸಿಕೊಂಡು ಬಂದಿರುವಂತಹ ಮೂರ್ತಿ ನೀನು. ಕೇವಲ ಅದೊಂದು ಮಣ್ಣಿನ ಮೂರ್ತಿಯಲ್ಲ, ನನ್ನ ತಾಯಿಯನ್ನು ಹಾಗೆ ತಿಳಿದೆ. ಜಗನ್ಮಾತೆಯಾದಂತ ನೀನು ನನಗೆ ಈ ಭಾವನೆಯನ್ನು ಕೊಡುತ್ತೀಯ ತಾಯಿ. ಪತಿಯನ್ನು ಬಿಟ್ಟು ಒಂದು ಅರೆಕ್ಷಣವೂ ಆಗಲ್ವವಳು ನೀನಲ್ಲ. ಪತಿಯ ಅರ್ಧ ಶರೀರವನ್ನು ಹೊಂದಿರುವಂತ ಮಹಾಮಾತೆ ನೀನು. ಪತಿ ನಿಂದೆಯನ್ನು ಕೇಳಲಾರದೆ ಅಗ್ನಿಗೆ ನಿನ್ನ ದೇಹವನ್ನೇ ನೀನೇ ಆಹುತಿ ಕೊಟ್ಟವಳಮ್ಮ. ಪತಿ ನಿಂದೆಯನ್ನು ಕೇಳಲಾರದೆ ನಾನು ಬಾಯಿ ತಪ್ಪಿ ಸತ್ಯವನ್ನು ಆಡಿಬಿಟ್ಟೆ. ತಪ್ಪಾಯಿತು ತಾಯಿ, ಕೈ ಜೋಡಿಸಿ ನಾನು ಬೇಡಿಕೊಳ್ಳುತ್ತೇನೆ. ಅನವರತ ನಿನ್ನನ್ನು ಧ್ಯಾನಿಸಿದ್ದೇನೆ. ಏನಮ್ಮ ನನಗೆ ಕೊಟ್ಟೆ ನೀನು? ಈ ಕಣ್ಣೀರಿನಲ್ಲದೆ ಇನ್ನೇನಮ್ಮ ನನಗೆ ನೀನು ಕೊಟ್ಟೆ? ಕೊಡು, ಎಷ್ಟೇ ಕಷ್ಟವನ್ನಾದರೂ ಕೊಡು, ನನಗೆ ಕೊಡು ತಾಯಿ. ನಾನು ಅನುಭವಿಸುತ್ತೇನೆ. ಆದರೆ ನಾ ಮಾಡಿದ ತಪ್ಪಿನಿಂದ ನನ್ನ ಗಂಡನಿಗೆ ಶಿಕ್ಷೆ ಕೊಡಬೇಡಮ್ಮ. ಅವರ ರೂಪವನ್ನು ಸರಿಗೊಳಿಸು ತಾಯಿ. ನಿನಗೆ ಶರಣಾಗಿದ್ದೇನೆ. ಲಲನೆ ಪಾರ್ವತಿ ಭಕ್ತರಳುವುದನ್ನು ತಿಳಿದು ಮರುಕವತಾಳಿ ಲಲನೆ ಪಾರ್ವತಿ ಭಕ್ತರಳುವುದನ್ನು ತಿಳಿದು ಮರುಕವತಾಳಿ ಪತಿಯೊಡೆ ಗಳಲದು ಬೇಡಿದಳು ಗಗನದಿ ಚರಿಸುತ್ತಿರುವಾಗ ಪಾರ್ವತಿ ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರವಿದು. ಈ ರಜತಾದ್ರಿಯಲ್ಲಿ ಲಯಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಲಯ ಎಂದರೆ ಕೇವಲ ನಾಶ ಮಾತ್ರವಲ್ಲ, ಪ್ರಪಂಚವನ್ನೇ ಸಮಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು. ಯಾರು ಧರ್ಮದಿಂದ ನಡೆಯುತ್ತಾರೋ ಅವರನ್ನು ರಕ್ಷಿಸುತ್ತಾ, ಯಾರು ಅಧರ್ಮದ ದಾರಿಯನ್ನು ಹಿಡಿಯುತ್ತಾರೋ ಅವರನ್ನು ಶಿಕ್ಷಿಸುತ್ತಾ, ನನ್ನ ಭಕ್ತ ಸಂದೋಹವನ್ನು ಹರಸುತ್ತಾ ಬರುತ್ತಾ ಇದ್ದೇನೆ. ಲೋಕದಲ್ಲಿ ನಮ್ಮನ್ನು ಆರಾಧಿಸುವುದು ಹೇಗೆ? ಜಗತ್ತಿನ ಮಾತಾಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಎನ್ನುವ ಹಾಗೆ ಸತ್ಯ. ಅದರ ಜೊತೆಯಲ್ಲಿ ಸತಿಪತಿಗಳು ಹೇಗೆ ಬಾಳಿ ಬದುಕಬೇಕೆಂಬುದನ್ನು ಪ್ರಪಂಚ ಮುಖಕ್ಕೆ ನಾವು ತೋರಿಸಿಕೊಟ್ಟವರಿದ್ದೇವೆ. ಇಂದು ಧರೆಯತ್ತ ನಾವು ನೋಡಿದೆವು ಎಂದಾದರೆ ಗುಣಸುಂದರಿ ಹಾಗೂ ಚಂದ್ರಸೇನನ ಜೀವನ ಅತೀವ ಕಷ್ಟದಿಂದ ಸಾಗುತ್ತಾ ಇದೆ. ಅದರಲ್ಲೂ ಗುಣಸುಂದರಿಯ ಪಾತಿವೃತ್ತದ ಧರ್ಮ ಏನು, ಎಷ್ಟು ಎನ್ನುವುದನ್ನು ಪರೀಕ್ಷಿಸಬೇಕು ಎನ್ನುವ ಹಾಗೆ ನಾನಿನ್ನು ತೀರ್ಮಾನಿಸಿದ್ದೇನೆ. ನಾನೊಬ್ಬನೇ ಹೋಗುವುದಲ್ಲ, ಜೊತೆಯಲ್ಲಿ ನೀನೂ ಬರಬೇಕು. ಹಾಗೆಂದು ನಾವು ಹೀಗೇ ಹೋದೆವು ಎಂದಾದರೆ ಎಲ್ಲರೂ ನಮ್ಮನ್ನು ಕೈ ಮುಗಿದು ಪೂಜಿಸುವುದಕ್ಕೆಲ್ಲವೇ? ಹಾಗಾಗಿ ಈ ರೂಪವನ್ನು ಮರೆಮಾಚಿ ರೂಪಾಂತರದಿಂದ ಧರೆಯನ್ನು ಸೇರಿಕೊಳ್ಳೋಣ. ದಯಬಾರದಿ ಕೀತಾಯೇ ದಯಬಾರದಿ ಕೀತಾಯೇ ಈ ಗುಣಸುಂದರಿ ದಯಬಾರದಿ ಕೀತಾಯೇ ಅಮ್ಮ ಹೊಟ್ಟೆ ಬಾಡಿಗೆ ಬಂದಿವಮ್ಮ, ನಮಗೆ ಮುಷ್ಟಿ ದಯ ಪಾಲಿಸಮ್ಮ. ಹೊಟ್ಟೆ ಬಾಡಿಗೆ ಬಂದಿವಮ್ಮ, ನಮಗೆ ಮುಷ್ಟಿಯ ದಯ ಪಾಲಿಸಮ್ಮ. ಕಷ್ಟ ಜೀವನದಿ ಸಂಕಷ್ಟಪಟ್ಟಿಲ್ಲಿಗೆ ಶ್ರೇಷ್ಠರಿಂದ ತರುಣೇವು ಬೇಳಲಿನ್ನೇನು ಹೊಟ್ಟೆ ಪಾಡಿಗೆ ಬರದೇವಮ್ಮ. ಹೊಟ್ಟೆ ಪಾಡಿಗೆ ಬರದೇವಮ್ಮ, ನಮಗೆ ದಯ ಮುಷ್ಟಿಯ ಪಾಲಿಸಮ್ಮ. ಬರದೇವಮ್ಮ
ಭಾಗ್ಯವಂತರು, ಶೀಲವಂತರು ಎಲ್ಲ ಹೌದಮ್ಮ. ನಮ್ಮ ಹೊಟ್ಟೆ ಬೇಕಾಗಿ ಏನಾದ್ರೂ ದಾನ ಭಿಕ್ಷೆ ಕೊಡಿ ಅಮ್ಮ, ಭಿಕ್ಷೆ ಕೊಡಿ, ಭಿಕ್ಷೆ ಕೊಡಿ. ಏನು ಕೊಡಲಿ ಅಮ್ಮ? ನಾವು ಹಸಿದಿದ್ದರೂ ಕೂಡ, ನಾವು 10 ಮನೆಯನ್ನು ಭಿಕ್ಷೆ ಬೇಡಿಕೊಂಡು ಬಂದರೂ ಕೂಡ, ಮನೆ ಬಾಗಿಲಿಗೆ ಯಾರೇ ಬಂದರೂ ಇಲ್ಲ ಅಲ್ಲ ಎನ್ನದೇ ಇದ್ದದ್ದನ್ನು ನಾವು ಅವರಿಗೆ ಕೊಟ್ಟು ಆ ಬಳಿಕ ನಾವು ತಿನ್ನುತ್ತಾ ಇದ್ದವರು. ಆದರೆ ಇವತ್ತು ಮಾತ್ರ ಹಾಗಲ್ಲ. ಇಲ್ಲ ಎನ್ನುವಂತ ಶಬ್ದವನ್ನು ಆಡಬೇಕಾದ ದುಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ಇಲ್ಲ ಅಂತ ಹೇಳಬೇಡಿ ಅಮ್ಮ. ಕ್ಷಮಿಸಿ, ಕೊಡುವುದಕ್ಕೆ ಏನೂ ಇಲ್ಲ, ಏನೂ ಇಲ್ಲ. ಏನು ಇಲ್ವೇ ಕೊಡುವುದಕ್ಕೆ? ಇಲ್ಲ ಅಮ್ಮ, ಕೊಡುವುದಕ್ಕೆ ಏನು ಇಲ್ವೇ? ಮನಸ್ಸಿದ್ದರೂ ಕೊಡುವುದಕ್ಕೆ ಇಲ್ಲವಲ್ಲ. ಮನಸ್ಸಿದ್ರೆ ಕೊಡುವುದಕ್ಕೆ ಉಂಟಲ್ವಮ್ಮ? ಮನವಿರೇ ಕೊರಳು ಕರಡಿಯನ್ನು ಮನವಿರೇ ಕೊಡು ಕರಡಿಯನ್ನು ಕನಕ ಫಲಗಳಿನ್ನೇನೋ ಮನೆ ಮನೆ ಚರಿಸುತ್ತ ಕುಣಿಸಿ ಸಿಕ್ಕಿದರೆ ಕರಡಿಯ ಮನೆ ಮನೆಗೆ ಕುಣಿಸಿ ಸಿಕ್ಕಿದರೆ ಸುಳ್ಳಲ್ಲಮ್ಮ ಮನವಿದೆ ಕೊಡು ಕರಡಿಯರು ಒಳಗೆ ಎಳಿ ಫಲಗಳಿನ್ನೇನೋ ಕೊಡು ಕರಡಿಯರು. ಅಮ್ಮ, ಕೊಡುವುದಕ್ಕೆ ಏನು ಇಲ್ಲ ಅಂತ ಹೇಳುತ್ತಾ ಇದ್ದೀರಲ್ವಾ? ಇಲ್ಲ ಇದ್ದದನ್ನಾದ್ರೂ ಕೊಡ್ತಿದ್ದೆ, ನನ್ನಲ್ಲಿ ಏನಿದೆ ಹೇಳಿ. ಮನಸ್ಸಿದ್ದರೆ ಕೊಡಬಹುದಲ್ವಾ? ಇದು ತನಕ ಯಾವುದೇ ಮುಚ್ಚುಮರೆಯನ್ನು ನಾನು ಮಾಡಿದವಳಲ್ಲ. ಇದ್ದದ್ದನ್ನು ಮನಪೂರ್ತಿಯಾಗಿ ಸಂತೋಷದಿಂದ ಎತ್ತಿ ಕೊಟ್ಟವಳು. ಈಗ ಮನಸ್ಸಿದೆ ನಿಮಗೆ ಹಾಗೆ ಏನಾದ್ರೂ ಕೊಡುವುದಕ್ಕೆ. ಹೌದು, ಆದ್ರೆ ಏನು ಇಲ್ಲವಲ್ಲ. ಮನಸ್ಸಿದ್ದರೆ ಮಾರ್ಗವಿದೆ, ಇದೆಯೇ ನನ್ನಲ್ಲಿ. ಹೌದು, ಏನಿದೆಯೋ ನಿಮಗೆ ಉಪಕಾರ ಆಗುವಂತದ್ದು ನನ್ನಲ್ಲಿ ಏನಿದೆ. ಅಮ್ಮ, ನಾವು ಮನೆ ಮನೆ ಹೋಗಿ ಭಿಕ್ಷೆಯನ್ನು ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ಆ ಕರಡಿಯನ್ನು ಕೊಡಿ. ಏನೋ ಕರಡಿಯನ್ನು ಕೊಡಿ. ಕರಡಿ ಕೇಳುವುದೇನು, ಕರಡಿ ಕೇಳುವುದೇನು, ಪ್ರಾಣ ಕೇಳುವುದೇನು. ಹರ ಹರ ಎನಗಿಂತ ದುರ್ಗತಿಯು ಬಂದಿಗುವುದೇ. ಹರ ಹರ ದುರ್ಗತೆಯು ಬಂದಿಗುವುದೇ. ಬರಿದೆ ಕಳುಗಿಸಲು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಎನ್ನುತ್ತ ಮರುಗರು. ಬರಿದೆ ಕಳುಗಿಸಲು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಎನ್ನುತ್ತ ಮರುಗಲು. ಕರಡಿ ಕೇಳುವುದೇನು, ಎನ್ನ ಪ್ರಾಣ ಕೇಳುವುದೇನು. ಹರ ಹರ ಹರರೇ. ತಮ್ಮಯ್ಯ, ಕೇಳಬೇಡಿ, ಆ ಶಬ್ದವನ್ನು ಮಾತ್ರ ಆಡಬೇಡಿ. ಬೇರೇನು ಬೇಡ, ನಮಗೆ ಬೇಡ. ಕರಡಿ ಮಾತ್ರ ಸಾಕು ನಮಗೆ. ನಾವು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಕರಡಿಯನ್ನು ಆಟವಾಡಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ಕರಡಿ ಕುಡಿದ ನಾವು ಹೊಟ್ಟೆ ತುಂಬಿಸ್ತೇವೆ. ನಿಮ್ಮ ಕಣ್ಣಿಗೆ ಒಂದು ಪ್ರಾಣಿಯಾಗಿ ಕಾಣಿಸುತ್ತಿದೆ ಕರಡಿ. ದೇಹದಲ್ಲಿ ಒಂದಿಷ್ಟು ಕೂದಲುಗಳು, ಕೈಯಲ್ಲಿ ಉಗುರು, ಉಬ್ಬಿರುವಂತಹ ಮುಖ. ನಿಮಗೆ ಕೇವಲ ಪ್ರಾಣಿಯಾಗಿ ಕಾಣುತ್ತಿರುವುದು ಕರಡಿ, ಆದರೆ ಪ್ರಾಣಿ ಅಲ್ಲ. ನನ್ನ ಕೊರಳ ಮಾಂಗಲ್ಯದ ಪದಕ, ನನ್ನ ಹಣೆಯ ತಿಲಕ ಇದು, ನನ್ನ ಪ್ರಾಣ ಇದು. ಅದು ಕರಡಿ, ನನ್ನ ಉಸಿರು, ನನ್ನ ಉಸಿರು. ನೀವು ಈ ಕರಡಿಯನ್ನು ಕೇಳುವುದಲ್ಲ, ಮತ್ತೇನು? ಬದಲಾಗಿ ನನ್ನ ಪ್ರಾಣವನ್ನು ಕೇಳುತ್ತಿದ್ದರೆ. ಪ್ರಾಣ ಬೇಡ, ಪ್ರಾಣ ಬೇಡ. ಆದರೆ ಮನೆ ಬಾಗಿಲಿಗೆ ಬಂದಂತ ಯಾರನ್ನಾದರೂ ಬರಿದೆ ನಾನು ಕಳಿಸಿದ್ದಿಲ್ಲ. ಈಗ ನಿಮ್ಮನ್ನು ಹಾಗೆ ಕಳಿಸುವುದಕ್ಕೆ ನನಗೆ ಮನವಿಲ್ಲ. ಮತ್ತೆ ಹೇಗೆ? ಹಾಗೆಂದು ಕೊಡುವುದಕ್ಕೆ ಒಂದು ಚಿಕ್ಕ ಹಸು ನಮ್ಮ ಮನೆಯಲ್ಲಿ ಇಲ್ಲ ಅಂತ ದಾರಿದ್ರ್ಯತನ. ಬೇಡ ಎಮಗೆ. ಆದ್ದರಿಂದ ನಾನು ಹೇಗೆ ಮಾಡಲಿ, ಏನು ಮಾಡಲಿ? ಆದರೆ ಕೈ ಮುಗಿಯುತ್ತೇನೆ, ಗಿರಿಜ ಶಂಕರರು ಭಿಕ್ಷೆಯು ಬೇಡ, ಭಿಕ್ಷೆಯು ಬೇಡೆನುದ ಪೊರಡೆ ಪರಿಗಿಸುದ ಭಲ್ಲೂಕ ಸನ್ನಿಯು ತೋರಿದರು.
ಕರೆದೆನ್ನ ಕೊಡು ಎನ್ನ ಕೊಡ ಎನಲ್ಕಾಗ ಕರೆದೆನ್ನ ಕೊಡು ಎನಲ್ಕಾಗ ಹಮ್ಮೈಸಿದರೆ ಗುರುಳುತ್ತ ಚಿಳದಿಗಳು ಈ ನೋಡಿ ನನ್ನವರು ಏನೋ ಸನ್ನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನಿಲ್ಲುವುದಕ್ಕೆ ಏನು ಏನು ಅವರನ್ನು ತಡೆಯಬೇಕೆ? ನಾನು ಅಳಬಾರದೆ? ಮತ್ತೆ ಏನು ಮಾಡಬೇಕು ನಾನು? ನಾನು ಮಾತು ಕೊಟ್ಟಿದ್ದೇನೆ, ಏನಾದ್ರೂ ಕೊಡುತ್ತೇನೆ ಅಂತ. ಈಗ ಮನೆ ಬಾಗಿಲಿಗೆ ಬಂದ ಅವರಿಗೆ ನಿಮ್ಮನ್ನು 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 ಮಾಡಬೇಕು. ನನ್ನನ್ನು ಬಿಟ್ಟು ಹೋಗುತ್ತೀರಾ? ನಾನು ಬೇಡವೆ ನಿಮಗೆ? ನನ್ನನ್ನು ಬಿಟ್ಟು ಹೋಗುತ್ತೀರಾ? ನನ್ನನ್ನು ಬಿಟ್ಟು ಹೋಗುತ್ತೀರಾ? ಹೌದು, ನಾನು ಪಾಪಿ ಸ್ವಾಮಿ, ನಾನು ಪಾಪಿ. ನಿಮ್ಮ ಈ ಸ್ಥಿತಿ ಬರುವುದಕ್ಕೆ ನಾನೇ ಕಾರಣ ಅಂತ ನನ್ನ ಬಳಿ ಇರುವುದಕ್ಕೆ ನಿಮಗೆ ಹೇಗೆ ಮನಸ್ಸು ಬಂದಿದೆ? ನನ್ನನ್ನು ಒಬ್ಬಂಟಿಯಾಗಿ ನನ್ನನ್ನು ಅನಾಥ ಮಾಡಿ ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಾ? ಬಿಟ್ಟು ಹೋಗುತ್ತೀರಾ? ಅಳಬಾರದೆ? ಸಾಕ್ಷಾತ್ ಶಿವದೇವರಿಗೆ ಕೊಟ್ಟ ಹಾಗೆ ಇವರಿಗೆ ನಾನು ನಿಮ್ಮನ್ನು ಇವರಿಗೆ ಕೊಡಬೇಕೆ? ನಾನು ಪತಿಯಾಗಿ ಇದು ತನಕ ಗಂಡನ ಮಾತಿಗೆ ತಪ್ಪಿದ್ದಿಲ್ಲ, ಮತಿ ಮರೆತು ತಪ್ಪಿದ್ದೇನೆ. ಈಗ ನಿಮ್ಮ ಮನಸ್ಸನ್ನು ಅರಿತು ನಾನು ನಡೆಯಬೇಕಾಗಿದೆ. ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ. ಕೊಡಬೇಕೆ? ನಿಮ್ಮನ್ನು ನಾನು ಕೊಡಬೇಕೆ? ಕ್ಷಮಿಸಿ ನನ್ನನ್ನು. ಯಾವ ಹೆಣ್ಣಿಗೂ ಈ ದುರ್ಗತಿ ಮಾತ್ರ ಬರದಿರಲಿ ಸ್ವಾಮಿ. ಗಂಡನ ಪ್ರಾಣವನ್ನೇ ಮರಳಿ ತಂದಿರುವಂತ ಹೆಣ್ಣಿದ್ದಾಳೆ. ಗಂಡನಿಗೋಸ್ಕರವಾಗಿ ತನ್ನನ್ನು ತಾನು ಮಾರಿಕೊಂಡವಳಿದ್ದಾಳೆ. ಆದರೆ ತನ್ನ ಗಂಡನನ್ನೇ ಕೈ ಎತ್ತಿ ಮತ್ತೊಬ್ಬರಿಗೆ ಭಿಕ್ಷಾಟನೆಗೋಸ್ಕರವಾಗಿ ಕಳಿಸಿಕೊಡು ಒಬ್ಬಳು ದರಿದ್ರಳಾದ ಹೆಂಡತಿ ನಾನು ಮಾತ್ರ. ನಾನು ಮಾತ್ರ. ಕ್ಷಮಿಸಿ, ಕ್ಷಮಿಸಿ. ಇಲ್ಲ, ಅಳುತ್ತಾ ಕೊಡುವುದಿಲ್ಲ, ಕೊಡುವುದಿಲ್ಲ. ಕಣ್ಣೀರು ಹಾಕಿ ನಮಗೆ ಮನೆ ಬಾಗಿಲಿಗೆ ಬಂದಿರುವಂತ ನಿಮ್ಮನ್ನು ಭಿಕ್ಷುಕರು ಅಂತ ನಾನು ತಿಳಿಯುವುದಿಲ್ಲ. ಇನ್ನೇನು ಸಾಕ್ಷಾತ್ ಪಾರ್ವತಿ ಪರಮೇಶ್ವರನಂತ ತಿಳಿಯುತ್ತೇನೆ. ಕರತಳಕೆ ನವನೀವಿ ಕಾಂತನ ನಿಮ್ಮ ಏನು ಕರತಳಕೆ ನಾನೀವಿ ಕಾಂತನ ನನಗೆ ದಾಕ್ಷಿಣ್ಯ ಬರಿದೆ ದಣಿಸದೆ ಪಾಲಿಸಿರಿ ದಣಿಸದೆ ಪಾಲಿಸಿರಿ ಎನ್ನ ಕಾಂತನ ಬರಿದೆ ದಣಿಸದೆ ಪಾಲಿಸಿರಿ ಎನ್ನೋದೆರಗಿ ಎರಗಿ ಸ್ವರ್ಗದಲ್ಲಿ ನೆಲದಲು ತೆರಳದ ಬರದು ಕರತಳಕೆ ತಾನೀ ನನ್ನ ಪತಿಯ ಮಾತನ್ನು ನಾನು ಮೀರುವುದಿಲ್ಲ. ಇದು ಇವರ ಸಂಜೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ಅಲ್ಲ, ಪತಿಯ ಮಾತನ್ನು ಮೀರುವುದಿಲ್ಲವಂತೆ. ಕರಡಿ ಕುಡಿತಕ್ಕೆ ಅವಕಾಶವೂ ಇಲ್ಲ. ಇನ್ಯಾವ ಆಟ ನಿಮ್ಮದು? ಸುಮ್ಮನೆ ಕೊಡುತ್ತೆ ಸ್ವಾಮಿ. ಗಂಡಸರಾದ ನಿಮಗೆ ಅರ್ಥವಾಗದು. ಏನು ಈ ಸಂಕಟ ಏನಿರುತ್ತೆ ನಿಮಗೆ ಅರ್ಥವಾಗ. ಏನು ಸಂಕಟ? ಅಮ್ಮ, ತಾಯಿ, ನೀನೋರ್ವಳು ಹೆಣ್ಣು. ನನಗೊಂದು ತಾಯಿ, ಏನು ಪಾರ್ವತಿ ದೇವಿಯನ್ನಾದರೂ ಪರಶಿವನು
ರಾವಣನ ಹಿಂದೆ ಕಳಿಸಿದಾಗ ಪಾರ್ವತಿ ಸಂಕಟ ಪಡ್ಲಿಲ್ವೇ? ದೇವರ ಹೆಂಡತಿ ಆದರೇನು ಕೈ ಹಿಡಿದ ಗಂಡನನ್ನು ಬಿಟ್ಟಾಗಲುವುದು ಅವಳಿಗೆ ಸಾಧ್ಯವೇ? ಹಾಗೆ ನನ್ನ ಗಂಡನನ್ನು ನಾನೆಂತಾಗಲಲಿ, ಆದರೆ ಆಡಿದ ಮಾತು ನನ್ನ ಗಂಡನ ಆಜ್ಞೆಯನ್ನು ನಾನು ಮೀರಲಾರೆ. ಇದೋ ನಿಮ್ಮ ಕೈ ಮೇಲಿಡುತ್ತೇನೆ. ಯಾವ ಕಾಲಕ್ಕೂ ಒಂದು ಪ್ರಾಣಿ ಅಂತ ತಿಳಿಯಬೇಡಿ. ನಿಮ್ಮ ಹೊಟ್ಟೆಗೋಸ್ಕರವಾಗಿ ಹೊಡೆಯಬೇಡಿ, ಬಡಿಯಬೇಡಿ, ದಣಿಸಬೇಡಿ. ಹೊಟ್ಟೆಗೆ ಬೇಕಾದಷ್ಟು ಹಿಟ್ಟನ್ನು ಸರಿಯಾದ ರೀತಿ ಇದೋ ನಿಮ್ಮ ಮೇಲೆ, ನಿಮ್ಮ ಕೈ ಮೇಲೆ ನನ್ನ ಪ್ರಾಣವನ್ನು ಇರಿಸುತ್ತಾ ಇದ್ದೆ. ಮನೆ ಬಾಗಿಲಿಗೆ ಬಂದ ಭಿಕ್ಷುಕರಿಗಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಕೈಗೆ ಇಡುವಂತೆ. ಶಿವಾರ್ಪಣಮಸ್ತು, ಶಿವಾರ್ಪಣಮಸ್ತು. ಹೋಗಿ ಬನ್ನಿ ಸ್ವಾಮಿ, ನಾವು ಕರಡಿ ಕುಡಿಸ್ತೇವೆ. ಹೋಗಿ ಬನ್ನಿ ಸ್ವಾಮಿಯೇ, ಸ್ವಾಮಿಯೇ. ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ. ಅಳುತ್ತಿಲ್ಲ, ನಾನು ಅಳುವುದಿಲ್ಲ. ಜಾಗೃತಿ, ಕೊಡಿ, ಹೊಡೆಯಬೇಡಿ. ಹೊಟ್ಟೆಗೆ ಬೇಕಾದಷ್ಟು ಕೊಡಿ, ಹೊಡೆಯಬೇಡಿ. ಕರಡಿ ಕುಡಿಸುತ್ತಾ ಹೋಗ್ಬೇಕಾದ ಅಲ್ಲಿಗೆ ಸೇರ್ತೇವೆ ನಾವು. ವಂದನೆಗಳು ಮಾವ. ಎದ್ದೇಳಿ ಎದ್ದೇಳಿ. ಹೇಗೆ ಆರೋಗ್ಯ ಎಲ್ಲ ಹೇಗುಂಟು ಮಾವ? ಆರೋಗ್ಯದ ಬಗ್ಗೆ ಹೇಳೋದು ಯಾವ ಪ್ರಯೋಜನ ಇಲ್ಲ. ಎಷ್ಟು ಮಂದಿ ಹೋದವರು ಯಾರು ಬರಲೇ ಇಲ್ಲ. ಹೌದಾ? ಹೋದವರು ನನ್ನ ಚಂದ ನೋಡ್ಲಿಕ್ಕೆ ಬಂದದ್ದ. ಚಂದ ನೋಡ್ಲಿಕ್ಕೆ ಮತ್ತೆ ಎಂತ ನಾವು ಎಂತ ಮಾವ ನೀವು ಹೀಗೆ ಮಾತಾಡು? ಏನಾಯ್ತು? ಛೆ! ನೀವು ಒಂದು ಮಾತು ಹೇಳದೆ ಅರ್ಧ ರಾಜ್ಯವನ್ನು ಕೊಡುತ್ತೇವೆ ಅಂತ ನೀವು ಹೇಳಿದ್ದೀರಲ್ಲ, ಮಣಿ ತರುವುದಕ್ಕೆ ಬೇಕಾಗಿ. ಆದ್ರೆ ನಮ್ಮಲ್ಲಿ ಒಂದು ಮಾತನ್ನಾದ್ರೂ ನೀವು ಕೇಳಿದ್ದೀರ? ಯಾವುದು ಕೇಳದೆ ನೀವು ಕಾರ್ಯಗಳಿಗೆ ಮನ ಮಾಡಿದ್ದೀರಿ. ಆದ್ರೆ ನಿಮ್ಮದಾದಂತಹ ಕಷ್ಟವನ್ನು ಅರಿತು ಮಣಿ ತರುವುದಕ್ಕೆ ನಾವೇ ಹೋಗಿದ್ದೀರಿ, ಹಾಗೇ ಬಂದಿದ್ದೀರಿ. ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಇನ್ನು ಆಲೋಚನೆ ಬೇಡ. ನಿಮ್ಮ ಕಾಲಿನ ಆಸೆಯನ್ನು ಬಿಡಿ. ಯಾವತ್ತೋ ಬಿಟ್ಟಾಗಿದೆ, ಇನ್ನು ನೀವು ಹೇಳಿ ಆಗ್ಬೇಕು. ಯಾಕೆ ಆಸೆ ಬಿಡಿ ಹೇಳಿದ್ದು? ಯಾಕೆ? ಈಗಾಳಿ ಮಾಡಿ ಇದು ಮಹೇಂದ್ರ ನೀಲಮಣಿ ಯಕ್ಷಲೋಕದಿಂದ. ಯಕ್ಷಲೋಕದ್ದು ನೀವು ಹೋಗಿ ಮಾವ ಎಲ್ಲಿ ಜಾತ್ರೆಗೆ ಎಲ್ಲಿಯಾದ್ರೂ ಹೋಗಿದ್ದೀರಿ? ಜಾತ್ರೆ ಅಲ್ಲಿಂದ ತಂದದ್ದ ಜಾತ್ರೆಯ ಮಣಿ ತರುವುದಕ್ಕೆ ನಾವು ಜನ. ಮಾವ ನಿಮ್ಮ ಅಳಿಯಂದಿರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ. ನಮ್ಮ ಮಾವನ ಕಣ್ಣಲ್ಲಿ ಕಣ್ಣೀರು ಇಳಿಯಬಾರದೆಂಬಂತಹ ಉದ್ದೇಶದಿಂದ. ನಿಜ ಅಲ್ವಾ ಇದು? ಹೌದು ತಮ್ಮ, ನಾನು ತಂದಿದ್ದೇನೆ, ನೀನು ಸ್ವಲ್ಪ ಮುಟ್ಟಿಸಿ ನೋಡಿ. ನೀನು ಕೊನೆಗೆ ನನ್ನ ಬಿಡಕ್ಕೆ ಹೇಗೆ ಬರುತ್ತೀನಿ? ಇಬ್ಬರು ಒಟ್ಟಿಗೆ ಮುಟ್ಟಿಸುವ ಬಾ. ಅಯ್ಯೋ ಬನ್ನಿ ಬನ್ನಿ ಕಾಲು ನೋವು ಹೆಚ್ಚಾದದ್ದು ಬಿಟ್ಟರೆ ಕಡಿಮೆ ಎಂತ ಬಂತು? ಅರ್ಧ ರಾಜ್ಯ. ಕಾಲು ನೋವು ಕಡಿಮೆ ಆಗಿಲ್ಲ. ಮೆಲ್ಲ ಗುಣ ಮಾವ, ಒಂದು ರೋಗ ಬಂದ್ರೆ ಪಕ್ಕನ ಗುಣ ಆಗುವುದಿಲ್ಲ. ಸ್ವಲ್ಪ ಸ್ವಲ್ಪ ವೇದನೆಗಳು ಕಡಿಮೆ ಆಮೇಲೆ ನಿಮಗೆ ನಡಿಬಹುದು. ಇಲ್ಲ ನೋಡು, ಒಂದು ನಡೆಯುವುದಕ್ಕೆ ಪ್ರಯತ್ನ ಮಾಡಿ ನೋಡುವ. ಗುರುಗಳೇ, ಇವರು ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಅಯ್ಯೋ ಮಣಿ ತಂದ ಐದು ರಾಜ್ಯ ಕೊಟ್ಟರೆ ಆಯ್ತು, ನಾವು ಹೋಗುದಿಲ್ವಾ? ಇದು ಅದು ಯಾರ್ದೋ ಕಿವಿದು ತಂದದ್ದಲ್ಲ. ಹೌದು, ನನಗೆ ಯಾರ ಕಿವಿಯಿಂದ ಎಳೆದು ತರುವ ಇದೇ ಕೆಲಸ. ಅದು ಹೊಳಪೇ ಇಲ್ಲ. ಮುಟ್ಟಿಸಿದ್ರು. ಯಾರಿಗೆ ಮುಟ್ಟಿಸಿದ್ದು? ಮಾವನ ಕಾಲಿಗೆ. ಹೌದಾ? ಮುಟ್ಟಿಸ್ಲಿಕ್ಕೆ ಹೇಳಿದ್ರು, ನಾವು ಬೇಕು ಅಂತ ಮುಟ್ಟಿಸಿದ ಅವರು ಹೇಳಿ ಮುಟ್ಟಿ. ಹಾಗೆಲ್ಲ ಒಟ್ಟಾರೆ ಮುಟ್ಟಿಸಿದ್ರೆ ಆಗುವುದಿಲ್ಲ. ಮತ್ತೆ ಇದು ಮಣಿ ಅಲ್ಲ. ಮಣಿ ತರುವಂತಹ ಸಂದರ್ಭದಲ್ಲಿ ಅದರದಾದಂತಹ ಮಂತ್ರ ಎನ್ನುವುದುಂಟು. ಮಂತ್ರವನ್ನು ಹೇಳಿ ಮುಟ್ಟಿಸಬೇಕು. ತಮ್ಮ, ಈ ಜನ ಸರಿ ಇಲ್ಲ, ಇದಕ್ಕೆ ತಲೆಗಟ್ಟಿದೆ. ಮಣಿ ತರಲಿಕ್ಕೆ ಮಾತ್ರ ನೀವು ಹೇಳಿ. ಮಂತ್ರ ತರಲಿಕ್ಕೆ ಹೇಳಿದ್ದೀರಾ? ತರುವುದಲ್ಲ ನೀವು ಮಂತ್ರ ತರಲಿಕ್ಕೆ ಹೇಳಿದ್ದೀರಾ? ಮಂತ್ರ ತರುವುದಲ್ವೋ?
ಮಂತ್ರ ಬಾಯಿಯಲ್ಲಿ ಬರುವುದು. ಹೌದಾ? ಅಲ್ಲಿ ಕೊಡುವಾಗ ಕೊಡ್ತಾರೆ, ಹೇಳಿ ಕೊಡ್ತಾರೆ. ನೀನು ನಿರ್ಧಾರ ಮಾಡಿದ್ದೆ ನನ್ನ ಮರ್ಯಾದೆಯೇ ತೆಗಿಬೇಕು ಅಂತ. ಹಾಗಲ್ಲ ತಮ್ಮ, ಏನಾದ್ರೂ ಸ್ವಲ್ಪ ಮನ ಮಾಡುದಿದ್ರೆ ಅದು ನಿನ್ನಿಂದ ಆಗಲಿ. ನಾವಿಬ್ಬರು ಒಟ್ಟಿಗೆ ಮಾಡುವ. ಮಂತ್ರ ಹೇಳಿರು. ಮಂತ್ರ ಇಬ್ಬರು ಹೇಳಿದ್ರೆ ಆಗುದಿಲ್ಲ, ಒಬ್ಬರೇ ಮಾಡಿ ಪ್ರಯೋಗ ಮಾಡ್ಬೇಕು. ಅಲ್ಲ, ನಾವ್ ಯಾಕೆ ಚಿಂತೆ ಮಾಡುದು? ಆ ಗಡ್ಡ ಬಿಟ್ಟಂತ ಗೊಡ್ಡು ಸನ್ಯಾಸಿ ಇದ್ದ, ಅವನು ಹೇಳಿ ಅವ ಅನುಷ್ಠಾನಗಳನ್ನು ಮಾಡಿ ಅಂದವರೇ ಹೇಳಬೇಕು, ಅಂದವರೇ ಹೇಳಬೇಕು. ಅಂದವರೇ ಹೇಳ್ಬೇಕು. ಹೇಳಿ ಮುಟ್ಟಿಸಿ. ಮಂತ್ರ ಹೇಳಿ ಮುಟ್ಟಿಸಿ. ಮಂತ್ರ ಹೇಳಿ ಮುಟ್ಟಿಸಿ. ಮಂತ್ರ ಹೇಳಿ ನೀನು ಮಂತ್ರ ಹೇಳು, ನಾನು ಮುಟ್ಟಿಸ್ತೇನೆ. ಹಾಗಾಗುದಿಲ್ಲ, ಮುಟ್ಟಿಸುವವನೇ ಮಂತ್ರ ಹೇಳ್ಬೇಕು. ಏ ತಲೆ ಕಟ್ಟವನ ಇವ ಒಬ್ಬ ಚೋರಂಡಿ. ಎಲ್ಲಿ ಸಿಕ್ಕಿದೀವೋ ನಾವು ನಮ್ಮಷ್ಟಕ್ಕೆ ಜೀವನ ಮಾಡ್ತಿದ್ವಿ. ನಾನಲ್ಲ. ಒಮ್ಮೆ ಮಂತ್ರ ಹೇಳಿ ಮುಟ್ಟಿಸಿ. ಮಾವ ನೀವೊಂದು ಮಂತ್ರ, ಅವೊಬ್ಬೊಂದು ಹೇಳಲಿಕ್ಕೆ, ಒಟ್ಟು ನಮ್ಮ ತಲೆ ಹಾಳು ಮಾಡಿ ಹಾಕಿದ್ದೀರಿ. ಎರಡನ್ನು ಕೊಟ್ಟು ಒಟ್ಟು ತಲೆ ಹೋಗಿದೆ. ಅದನ್ನು ನಿವಾರಿಸಿಕೊಳ್ಳುವುದು ಬರುವುದಿಲ್ಲ, ಮಾತು ಬರುವುದಿಲ್ಲ. ಈ ಕಾಲ ಗಡ್ಡ ಬಿಟ್ಟ ಕೊಟ್ಟು ಸನ್ಯಾಸಿ ದಾರಿ ತಪ್ಪಿ ಎಲ್ಲೆಲ್ಲೋ ಅಲೆದಾಡ್ತಿದ್ದಂತಹ ನಿನಗೆ ನೀವು ಮಾತಾಡ್ಲಿಕ್ಕೆ, ಇದು ನನಗೆ ಮಾತಾಡ್ಲಿಕ್ಕೆ ಅವಕಾಶ. ನನ್ನ ಸನ್ನಿವೇಶ ಇದು. ಹಾಗೆಲ್ಲ ಬೈಬಾರದು. ಅವರು ಮಹಾತ್ಮರು. ಅಯ್ಯೋ, ನೀವು ಇದೇ ಆಯ್ತು ಮಹಾತ್ಮ ಮಹಾತ್ಮ ಅಂತ ತಲೆಯಲ್ಲಿ ಅವರು ಕೈ ಎತ್ತಿ ಶಾಪ ಕೊಟ್ರೆ ನಿಮ್ಮ ಬದುಕೇ ಇಲ್ಲ ಅಂತ ಆಗ್ತದೆ. ಅವ ಎಂತ ಶಾಪ ಕೊಡುದು? ತಲೆಗಟ್ಟವ. 3 ಹೊತ್ತು ತಿನ್ನುವುದಕ್ಕೆ ಇಲ್ಲಿ ಬೇಕಾದಷ್ಟು ಸಿಗ್ತದೆ. ಎಲ್ಲೆಲ್ಲೋ ಅಲೆದಾಡ್ತಿದ್ದವನನ್ನು ತಂದು ಇಲ್ಲಿ ಇರಿಸಿ ಏನೋ ನಿನಗೆ ನಮ್ಮ ಸಂಬಂಧದಲ್ಲಿ ನಿನಗೆ ಯಾಕೆ ವಿಷಯ? ಇವತ್ತು ತಿಂದೆ ಹೀಗಾದದ್ದು ಅಲ್ಲ, ಅದು ನಿನ್ನ ಗೊತ್ತಾಗ್ತದೆ. ಬರುವಾಗ ಹೇಗಿದ್ದಿ ಈಗ ನೋಡು. ಇಲ್ಲಿ ಕಟ್ಟಿದ್ದಿ. ನೀನು ಹೇಗಿದ್ದಿ? ನಾನು ಹೇಗಿದ್ದೆ? ನಾವು ಮನೆಯವರು. ನಾವು ಅವನ ಮಾತು ನಿಮಗೆ ದೊಡ್ಡದು. ಮಂತ್ರ ಮಂತ್ರ ಹೇಳಿ ಮುಟ್ಟಿಸಿ. ಮಾವ ಅವ ಒಳಗಾದ. ಅದಕ್ಕೆ ಹೇಳುದು, ಮಾತು ಕೇಳುವವರ ಮಾತು ಕೇಳಬೇಕು. ಒಟ್ಟಾರೆ ಮಾತು ಕೇಳಿ ಅವ ಒಳಗಾಗಿದ್ದಾನೆ. ರಾಜ್ಯ ಕೊಡುವುದಿಲ್ಲ. ತಮ್ಮ ಇವನಿಗೊಂದು ಚಟ, ಪಟ್ಟ ಏರುವುದು. ಇನ್ನೂ ಇಳಿಯುವಂತಹ ಚಟ ಇಲ್ಲ ಅವನಿಗೆ. ನಾವು ಹೊಂದುಗಾರಿಗಳಿದ್ದೇವೆ, ಅವಕಾಶ ಕೊಡುವುದು ಬಿಟ್ಟು ನೀನೇ ಏರಿದು ಕುಳಿತಿದ್ದಿ. ಕೊಡುವುದಿಲ್ಲ. ಅಣ್ಣ ತಾಳಕ್ಕೆ ಕೂತ್ಕೊಳ್ಬೇಕಾ? ನನ್ನನ್ನು ಬಿಟ್ಟು ತಾಳದಲ್ಲಿ ಕೂತ್ಕೊಂಡದ್ದು ನಿನಗಾಗುದಿಲ್ಲ. ಎಲ್ಲಿ ಕೂತ್ಕೊಳ್ಳುದು? ಅಲ್ಲಿ ಬಾ. ಬಲ್ಲಿರಾನಯ್ಯ. ಯಾರು ಕೇಳುದಿಲ್ಲ? ನೀನಾದ್ರೂ ಹೇಳು. ಎಂತ ಹೇಳ್ಬೇಕು? ನೀನು ನನ್ನ ತಮ್ಮ, ನೀನು ಕೇಳು. ನಾನೇನು ಬಳ್ಳಿರೇ ಪರಾಕ್ರಮ ಕಂಠೀರವ ಬಲ್ಲಿರಾನಯ್ಯ ಇರುವಂತಹ ಸ್ಥಳ. ಮಗನ ಶಕ ಯಾರನ್ನು ಕೊಂಡಿದ್ದೀರಿ? ಯಾರ ಮಗ? ಹಾಗೆ ನೀನು ಮಾವನು ಒಟ್ಟು ತಲೆ ಹಾಳು ಮಾಡಿದ್ದೆ, ನೀನು ಹಾಳು ಮಾಡುದು. ಏನೇ ಇರಲಿ, ಬಹಳ ಸಂತೋಷ. ಇಬ್ಬರು ಸೆರೆಮನೆಯಲ್ಲಿ ಇಲ್ಲಿನ ಅಧಿಕಾರ ಹೊಟ್ಟೆ ಬಾಡಿಗಾಗಿ ಬಂದಿದ್ದೇವೆ. ಏನಾದರೂ ಅವಕಾಶ ಮಾಡಿಕೊಡ್ಬೇಕು. ತಮ್ಮ ಹೇಗೆ ಉದ್ಘಾಟನೆ ಹೇಗಾಗಿದೆ ನಮಗೆ ಬೇಕಾಯಿತು. ನಾವು ಪಟ್ಟ ಏರಿದ ಮೇಲೆ ಬಂದದ್ದು ನೋಡು. ಪಟ್ಟ ಏರಿದ ಈಗಿಲ್ಲ ಅನಿಷ್ಟ ಪಿಂಡಗಳು, ವೈಭವ, ಅದೊಂದು ಕರಡಿ. ಸನ್ನಿಧಾನದಲ್ಲಿ ಭಿನ್ನ ವೈಭವದಲ್ಲಿ ಒಂದು ಪ್ರಾರ್ಥನೆ, ಒಂದು ಆಟ ಆಡ್ಲಿ ಅಂತ. ಆಟ ಆಡ್ಲಿಕ್ಕೆ ಕರಡಿ ಕುಣಿತ. ಆಟದವರನ್ನು ಕರಡಿ ಕುಣಿಸಿದು. ಕರಡಿ ಕುಣಿತ. ತಮ್ಮ ನಮ್ಮ ಹಣೆ ಬರಹ
ಅಷ್ಟೇ ಹೇಳ್ಬೇಕಷ್ಟೇ. ಅದೇ ಬೇರೆ ಏನು ವ್ಯವಸ್ಥೆ ಇಲ್ಲ, ಇದ್ರ ಒಂದು ಕರಡಿ ಆದ್ರೂ ಬಂದಿದ್ದೀವಿ, ಸ್ವಲ್ಪ ಮನೋರಂಜನೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಾಗ. ಪ್ರಾರಂಭ ಆಗ್ಲಿ. ಅಲ್ಲಿ ಬಾ, ಇಲ್ಲಿ ಬಾ. ನಾವು ಕತ್ತಲಿನಲ್ಲಿದ್ದೆಷ್ಟು ಕೊರಗನು ಭವಿಸಿದವರು. ಕತ್ತಲು ತಾತ್ಕಾಲಿಕ, ಬೆಳಕು ಈಗ ಬಂತು ಸ್ವಾಮಿ ನಿಮ್ಮ ದಯೆಯಿಂದಲಾಗಿ. ಈಗ ನನ್ನ ಗುರುಗಳನ್ನು ಯಾರಿಲ್ಲ, ನನ್ನ ಗುರುಗಳ ವಿಷಯ ಬೇಡ ಇದ್ದರು ಹೀಗೆ. ಮಹಾರಾಜ ಸೆರೆಯಿಂದ ಹೇಗೋ ನಮ್ಮನ್ನು ಬಿಡಿಸಿದ್ದಾರೆ, ಹಾಗಾದ್ರೆ ನಮ್ಮದಾದಂತಹ ಜೀವನಕ್ಕೊಂದು ಬೆಳಕಾಗ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನೀವು ನಿಮಗೆ ಕಾನೂನು ಅವರಿಗೆ ಸ್ವಲ್ಪ ಕಾಲು ನೋವು, ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಉಂಟು. ಅದು ಸ್ವಲ್ಪ ಸ್ವಲ್ಪ ಹೇಳೀಗ ತುಂಬಾ ಆಗಿದೆ. ಅಲ್ಲ, ಸ್ವಲ್ಪ ಸ್ವಲ್ಪವೇ ಹಾಗೆ ಉಳಿದ್ರೆ ಮತ್ತೆ ಹೆಚ್ಚೇ ಆಗುವುದು. ಹೌದು, ಹಾಗೆ ಉಳಿಬಾರ್ದು, ಸ್ವಲ್ಪ ಇರುವಾಗಲೇ ವಾಸಿ ಆಗಬೇಕು. ಆಗ್ಲಿಲ್ಲ ಅಂತ ಏನಾಗಬೇಕು? ಅದಕ್ಕೆ ವಿಶೇಷವಾದಂತಹ ಮಣಿಯೊಂದನ್ನು ಔಷಧ ರೂಪವಾಗಿ ನಾವು ತಂದಿದ್ದೇವೆ. ಮಣಿ? ಹೌದು. ಯಾವ ಮಣಿ? ಮಹೇಂದ್ರ ನೀಲಮಣಿ. ಒಳ್ಳೆಯದು. ಹಾಗೆಂದು ಮಂತ್ರ ಗೊತ್ತಿಲ್ಲದೆ ಅದನ್ನು ಮುಟ್ಟಿಸಿದ್ರೆ ಗುಣ ಆಗುವುದು. ಕೆಲವು ಬಾರಿ ಮಂತ್ರ ಪ್ರಯೋಜನ ಆಗುವುದಿಲ್ಲ, ತಂತ್ರ ಪ್ರಯೋಜನ ಆಗ್ತದೆ. ಹೌದು, ಹಾಗಾಗಿ ನನ್ನಲ್ಲಿ ಕೊಡಿ, ನಾನು ಪ್ರಯತ್ನ ಮಾಡ್ತೇನೆ. ಆಗಿ. ಕರಡಿಯನ್ನು ಕೂಡಿಸಿ ಅಭ್ಯಾಸ ಉಂಟಲ್ಲ, ಕರಡಿಯಿಂದ ಏನಾದ್ರು ಪ್ರಯೋಜನ ಅಂತ ನೋಡುವ. ಮಣಿ, ಇಂದ್ರ ನೀಲಮಣಿ, ಮಹೇಂದ್ರ ನೀಲಮಣಿ, ರಾಜ ಉಗ್ರಸೇನನ ರೋಗ ನಿವಾರಣೆ ಆಗಬೇಕು. ಹೋಗು ಹೋಗು. ನೀವು ಹೆದರುವುದು ಯಾಕೆ? ಕರಡಿಯನ್ನು ಮಾಡುವುದಿಲ್ಲ, ಮತ್ತೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೇಳ್ತೀರಿ. ಈಗ ಒಂದು ಕಾಲಿದೆ, ಇನ್ನು ಮುಕ್ಕಾಲು ಹೋದ್ರೆ ಏನೂ ಇಲ್ಲ. ಚಿರತೆಗೂ ಹೆದರುವುದಿಲ್ಲ ಅಂತ ಹೇಳ್ತೀರಿ ಒಮ್ಮೊಮ್ಮೆ. ಅದು ಕರಡಿ ಅಲ್ವಾ? ಕರಡಿ ಏನು ಮಾಡುವುದಿಲ್ಲ, ಚಿರತೆ ಅಲ್ಲ. ಅಲ್ಲ, ಹೆದರಿಕೆ ಆಗುದಾದ್ರೆ ಈಚೆ ನೋಡಿ ನೀವು, ಈಚೆ ಅದು ಅಲ್ಲಿಗೆ ಮುಟ್ಟಿಸ್ತದೆ, ಈಚೆ ನೋಡಿ ನೀವು. ಹೌದು, ಎರಡು ಹೋಗ್ತದ. ಕಾಲು ಸರಿ ಉಂಟು, ಸರಿ ಆಯ್ತು. ಸರಿ ಇಲ್ಲ ಅಂತ ಹೇಳಿದ್ದೇವೆ. ಒಮ್ಮೆ ನೀವು ನೋಡುವ, ಸರಿ ಉಂಟ ಇಲ್ವಾ ಅಂತ ಪರೀಕ್ಷೆ ಆಗ್ಬೇಕಲ್ಲ. ಸರಿ ಉಂಟಲ್ಲ, ಸರಿ ಉಂಟು. ಈಗ ಸರಿ ಆಯ್ತು, ಸರಿ ಆಯ್ತು, ಸರಿ ಆಯ್ತು. ಸರಿ ಆಯ್ತು. ಎಲ್ಲ ಮಹೇಂದ್ರ ಮಣಿಯ ಪ್ರಭಾವ ಸ್ವಾಮಿ. ಮಹೇಂದ್ರ ಮಣಿಯ ಪ್ರಭಾವ ಏನೋ ಹೌದು, ಆದರೆ ಕರಡಿಯಿಂದ ಇದು ಹೇಗೆ ಸಾಧ್ಯವಾಯಿತು ನಾನರಿ. ಮಣಿಯ ಪ್ರಭಾವ ಹೇಗೆ ಗುರುಗಳು ಹೇಳಬೇಕು. ಕಾರಣ ಉಂಟು. ನನ್ನ ಶಿಷ್ಯ ಮಾತ್ರ ಅದನ್ನು ತರುವಂತಹ ಸಾಮರ್ಥ್ಯವನ್ನು ಹೊಂದಿದವ. ಆದರೆ ಈ ಕರಡಿ ಅದನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದರ ಮೂಲಕವಾಗಿ ಈತನದಾದಂತಹ ಕಾಲನ್ನು ವಾಸಿ ಮಾಡಬೇಕು ಎಂದಾದ್ರೆ ಏನು ಕಾರಣ, ಏನು ಚೋದ್ಯ ಎನ್ನುವುದೇ ಅರ್ಥ. ನಿಮ್ಮ ಶಿಷ್ಯ ಈ ಕರಡಿ, ಮಹೇಂದ್ರ ಈ ಗುರುಗಳು ಏನು ಹಾಗಿದ್ರೆ ಈ ಕರಡಿ ಅನ್ನುವುದು ಪ್ರಶ್ನೆ ಆಗ್ಬೇಕು. ಹೌದು.
ಗುರು ಶಿಷ್ಯರು ಮಾವಯ್ಯ, ಗುರು ಶಿಷ್ಯರು ಯಾರು? ಇವ ಶಿಷ್ಯ ಯಾರು? ರಾಜ. ನಿನ್ನ ಮಗಳ ಮೋಗೆಲ್ಲ ಗೀತ ಗುಣ ಚಂದ್ರಾದ ಚಂದ್ರಸೇನ ಕೆಲವು ಎರಡಯ ಶಾಪದಿ ಹಿಂದನಾಗಿ ಪಾಪಣ್ಣನಾಗಿ ಬಾಳಿದರು ಮೋಗನ ಅಯ್ಯ, ಈತ ಅನ್ಯನಲ್ಲ, ನನ್ನ ಶಿಷ್ಯನಾದಂತಹ ಚಂದ್ರಸೇನ. ಕರಡಿಯ ರೂಪದಲ್ಲಿ. ಹೌದು, ಸತ್ಯ. ಈ ಮೊದಲು ಮರುಶಾಪದಿಂದ ಹೀಗೆ. ಆಗಿದ್ದವ ಈತ. ಹೌದು. ಈಗ ಆತನದಾದಂತಹ ನಿಜ ರೂಪ ಆತನಿಗೆ ಬಂದಿದೆ. ಹಾಗಾದ್ರೆ ನನ್ನ ಶಾಪ ವಿಮೋಚನೆಗೆ ಕಾರಣ ನಿಜವಾಗಿಯೂ ಗುಣವತಿಯಾದ ನಿಮ್ಮ ಮಗಳು ಗುಣಸುಂದರಿ. ಗುಣಸುಂದರಿ, ಗುಣಸುಂದರಿ, ಗುಣಸುಂದರಿ. ಬಾರಮ್ಮ. ಸಮಾಧಾನವಾಯಿತು ಮಗಳೇ. ಆದರೆ ಒಂದು ಇಷ್ಟೆಲ್ಲ ಆಯ್ತಲ್ಲ, ನಾನು ಅವರು ಯಾರು ಅದು ಗೊತ್ತಾಗಬೇಕು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ. ಈ ಮಾಂಸಾಕ್ಷಿಗಳಿಂದ ದಿವ್ಯ ರೂಪವನ್ನು ಕಾಣುವಂತಹ ಮಹಾ ಸೌಭಾಗ್ಯವನ್ನು ಒದಗಿ ಬಂತು. ಇದು ಶರಣ ಬಂದಿದ್ದೇವೆ. ನಮಃ ಶಿವಾಯ. ಉಗ್ರಸೇನ, ಸಿದ್ಧಯೋಗಿ, ಗುಣಸುಂದರಿ ಹಾಗೂ ಮಗನೇ ಚಂದ್ರಸೇನ, ದೇವ ನೀವೆಲ್ಲರೂ ಈ ಕಾಲದಲ್ಲಿ ಆಶ್ಚರ್ಯಗೊಂಡಿರಿ. ಸತ್ಯ. ಜಗದ ಮಾತಾಪಿತರಾದಂತಹ ಪಾರ್ವತಿ ಪರಮೇಶ್ವರರೇ, ಕಿರಾತಿನಿ ರೂಪದಿಂದ ನಿಮ್ಮ ಕಣ್ಣ ಮುಂಭಾಗಕ್ಕೆ ಬಂದವರಿದ್ದೇವೆ. ಓಹೋ, ಈ ರೀತಿಯಾಗಿ ಬರುವುದಕ್ಕೂ ಒಂದು ಕಾರಣ ಉಂಟು. ಏನು ದೇವರೇ? ಗುಣಸುಂದರಿಯ ಪತಿಭಕ್ತಿ, ಚಂದ್ರಸೇನನ ಶಿವಭಕ್ತಿ, ಸಿದ್ಧಯೋಗಿಗಳ ಶಿಷ್ಯ ಪ್ರೀತಿಗೆ ಮೆಚ್ಚಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಪ್ರತ್ಯಕ್ಷರಾಗಿದ್ದೇವೆ. ಓಹೋ, ಹೆಣ್ಣಾದವಳು ಹೇಗೆ ಪತಿಧರ್ಮವನ್ನು ಪರಿಪಾಲಿಸಬೇಕು ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ಗುಣಸುಂದರಿ ತೋರಿಸಿಕೊಟ್ಟಿದ್ದಾಳೆ. ಉಗ್ರಸೇನ, ನಿನ್ನ ಜೀವನದಲ್ಲಿ ನೀನು ಸುಖಕ್ಕಿಂತಲೂ ಹೆಚ್ಚು ಕಷ್ಟವನ್ನೇ ಅನುಭವಿಸಿದ್ದೀಯ. ಇದು ಯಾಕೆ ಎನ್ನುವ ಹಾಗೆ ಯೋಚನೆ ಮಾಡಿದರೆ, ಒಂದು ಪ್ರಶ್ನೆಯನ್ನು ಕೇಳುವಾಗ ಅದಕ್ಕೆ ಸಮರ್ಪಕವಾದಂತಹ ಉತ್ತರಕ್ಕಿಂತಲೂ ಸಮಾಧಾನಕರವಾದಂತಹ ಉತ್ತರವನ್ನೇ ನೀನು ಬಯಸುತ್ತೀಯ. ಈ ಕಾರಣದಿಂದಲಾಗಿ ಜೀವನ ಬದಲಾಗುವುದಕ್ಕೆ ಸಾಧ್ಯವಾಗುತ್ತದೆ. ನೋಡಿದೆಯ, ಅಂದು ನೀನು ಸಭಾಸ್ಥಾನದಲ್ಲಿ ಕೇಳಿದಂತಹ ಪ್ರಶ್ನೆ, ಮಕ್ಕಳೇ ಮದುವೆಯಾದ ಬಳಿಕ ಗಂಡ ಮೇಲೋ ತಂದೆ ಮೇಲೋ ಎನ್ನುವ ಹಾಗೆ, ಅದಕ್ಕೆ ಉತ್ತರ ಇಂದು ಗುಣಸುಂದರಿ ಕೊಟ್ಟಿದ್ದಾಳೆ. ಗಂಡನೇ ಮೇಲು ಎನ್ನುವ ಹಾಗೆ ತೋರಿಸಿದ್ದಾಳೆ. ಪಾಪಣ್ಣನಂತಹ ಭಿಕ್ಷುಕನಾದರೂ ಅವಳನ್ನು ಮದುವೆಯಾಗಿ ಪತಿ ಧರ್ಮವನ್ನು ಪರಿಪಾಲಿಸುತ್ತಾ ನಿರತ ಆತನ ಸೇವೆಯನ್ನು ಮಾಡಿದ ಕಾರಣದಿಂದಲಾಗಿ ಇಂದು ಶಿವಪಾರ್ವತಿಯ ದರ್ಶನ ನಿಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ. ಪಾತಿವ್ರತ್ಯದ ಬಲ ಶಿವಪಾರ್ವತಿ ದರ್ಶನದ ಯೋಗ ಅಲ್ವೇ? ಧನ್ಯೋಸ್. ಉಗ್ರಸೇನ, ಒಮ್ಮೆ ಸರಿಯಾಗಿ ಯೋಚಿಸಂತೆ. ನಿನ್ನ ಮಡದಿಯಲ್ಲಿ ನೀನು ಹೋಗಿ ನಿನಗೆ ಗಂಡ ಮೇಲೋ ಅಥವಾ ತಂದೆ ಮೇಲೋ ಎನ್ನುವ ಪ್ರಶ್ನೆಯನ್ನು ಕೇಳಿದಾಗ ಅವಳು ತಂದೆಯೇ ಮೇಲು ಎನ್ನುವ ಹಾಗೆ ಹೇಳಿದರೆ ನಿನ್ನ ಮನಸ್ಸಿಗೆ ನೋವಾಗುವುದಕ್ಕೆ ಸಾಧ್ಯವಿಲ್ಲವೇ? ಆದರೂ ಇಂದು ಎಲ್ಲವೂ ಸುಖಾಂತ್ಯವನ್ನು ಕಂಡಿದೆ. ಗುಣಸುಂದರಿಯ ಪಾತಿವ್ರತ್ಯದ ಧರ್ಮ ಏನೆಂಬುದು ಪ್ರಪಂಚವೇ ತಿಳಿದುಕೊಂಡಿದೆ. ಇನ್ನು ನೀನು ನಿನ್ನ ಮಗಳನ್ನು ಒಬ್ಬ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿದ್ದೀ ಎನ್ನುವ ಹಾಗೆ ಯೋಚನೆಯಲ್ಲಿದ್ದೀಯ. ಅದು ಖಂಡಿತವಾಗಿಯೂ ಅಲ್ಲ. ಈತ ಭಿಕ್ಷುಕನಲ್ಲ. ಈ ಹಿಂದೆ ಕಾಮರೂಪದ ಅರಸನಾದಂತಹ ಶೂರಸೇನನ ಮಗ ಚಂದ್ರಸೇನ ಈತ. ಗುರುಗಳ ಶಾಪ ನಿಮಿತ್ತ ಈತನ ಜೀವನ ಹೀಗೆ ಸಾಗಿ ಬಂತು. ಶಿವ ಭಕ್ತಿಯ ಮುಖೇನ ಈತನ ಶಾಪವೆಲ್ಲವೂ ವಿಮೋಚನೆಯಾಯಿತು. ಇನ್ನು ಮುಂದೆ ಸತಿಪತಿಗಳಾದಂತಹ ನೀವು ಜೊತೆಯಾಗಿ ರಾಜ್ಯಭಾರ ಮಾಡಿದರು ಎಂದಾದರೆ ನಿಮಗೆ ಒಳಿತಾಗುವುದಕ್ಕೆ ಸಾಧ್ಯವಿದೆ. ನೀವೆಲ್ಲರೂ ಕೀರ್ತಿಶಾಲಿಯಾಗಿ ಬಾಳಿ ನಾನಿಂದು ಕೈಲಾಸಕ್ಕೆ ಸೇರಿಕೊಳ್ಳುತ್ತೇನೆ. ಗುಣಸುಂದರಿ, ಕುರುಡಾಗಿದ್ದಂತಹ ನನ್ನ ಕಣ್ಣು ತೆರೆಸಿದವಳು ನೀನಾಚರಿಸಿಕೊಂಡು ಬಂದಂತಹ ಪತಿವ್ರತ ಧರ್ಮ ಎನ್ನುವುದು ಈ ಭೂಲೋಕದಲ್ಲಿ ಪಾಪಾತ್ಮನಾಗಿ ಕಾಣಿಸಿದಂತಹ ನನಗೇ ಶಿವನ ದರ್ಶನ ಆಗುವಂತಹ ಮಹಾಭಾಗ್ಯವನ್ನು ಒದಗಿಸಿದವಳು ನೀನು. ನಾ ಮಾಡಿದಂತಹ ತಪ್ಪಿಗೆ ಯಾರು ಕ್ಷಮೆ ಕೊಡಲಾರಳು. ಆದರೆ ನಿನ್ನಲ್ಲಿ ನಾ ಕೈ ಮುಗಿದು ಬೇಡುತ್ತಾ
ಬೆಂಕಿಯು ಚಿನ್ನಕ್ಕೆ ಶಾಖವನ್ನು ಒದಗಿಸಿಕೊಟ್ಟರೂ ಕೂಡ ಚಿನ್ನದ ಹೊಳಪನ್ನು ಹೆಚ್ಚಿಸುತ್ತದೆಯೇ ಹೊರತು ಅದನ್ನು ಕುಗ್ಗಿಸುತ್ತದೇನಪ್ಪ? ಇಲ್ಲವಲ್ಲ. ನೀ ನೀಡಿರುವಂತಹ ಶಿಕ್ಷೆ ಏನಿದ್ದರೂ ಇವರಿಗೊದಗಿ ಬಂದ ಶಾಪ ಪರಿಹಾರ ಆಯಿತೋ ಇಲ್ವೋ ಹೇಳಿ. ಬದುಕಿನಲ್ಲಿ ಸುಖವನ್ನು ಉಂಡಿದ್ದೇನಪ್ಪಯ್ಯ. ಗುಣಸುಂದರಿ, ನಿನ್ನ ಬದುಕು ಪ್ರಸ್ಫುಟವಾಯಿತು. ಹೆಣ್ಣೊಬ್ಬಳಿಗೆ ಬಾಹ್ಯ ನೋಟಕ್ಕೆ ಕಾಣುವಂತಹ ಸೌಂದರ್ಯವೇ ಸೌಂದರ್ಯ ಅಲ್ಲ. ಅವಳು ಆಚರಿಸಿಕೊಂಡು ಬರುವಂತಹ ಯಾವ ಪತಿವ್ರತ ಧರ್ಮ ಉಂಟು ಅದು ನಿಜವಾದಂತಹ ಸೌಂದರ್ಯವನ್ನು ಒದಗಿಸಿಕೊಡುತ್ತದೆಯಂತೆ. ಮಗಳೇ, ನಿಜವಾದ ಸೌಭಾಗ್ಯವತಿಯಾಗಿ ಸೌಂದರ್ಯವತಿಯಾಗಿ ನೀ ಬೆಳಗಿದವಳಿದ್ದೀಯ. ಅಳಿಯ ದೇವರೇ, ಮಾವಯ್ಯ, ನನಗಿನ್ನು ಯಾವ ಆಸೆಯೂ ಇಲ್ಲ. ಈ ಮಗಧವನ್ನು ಆಳಿಕೊಂಡು ಬಾ, ಪ್ರಜಾಜನರನ್ನು ಸಂರಕ್ಷಿಸಿ. ಓ ಮಾವಯ್ಯ, ನನ್ನ ಶತ್ರುಗಳಿದ್ದಾರೆ. ನನ್ನ ಅಪ್ಪನನ್ನು ಕೊಂದಂತಹ ಆ ಕಾಮರೂಪದ ವೈರಿಗಳು, ಅವರನ್ನು ಗೆದ್ದು ಕಾಮರೂಪದೇಶವನ್ನು ವಶಪಡಿಸಿಕೊಂಡು ಮತ್ತೊಮ್ಮೆ ಮಗಧವನ್ನು ಕಾಮರೂಪವನ್ನು ಒಟ್ಟಾಗಿಸಿ ಸಮೃದ್ಧ ಸಾಮ್ರಾಜ್ಯವನ್ನಾಳುತ್ತೇನೆ. ಇಷ್ಟರವರೆಗೆ ಶಿವಭಕ್ತಿಯ ಫಲ ಮುಂದೆ ಶಿವಶಕ್ತಿಯಾಗಿ ಅನಾವರಣಗೊಂಡು ನಿತ್ಯ ನಿರಂತರ ಲೋಕದ ರಕ್ಷಣೆಗೆ ಬೇಕಾಗಿ, ಧರ್ಮದ ರಕ್ಷಣೆಗೆ ಬೇಕಾಗಿ ಸದಾ ಬದ್ಧರಾಗುತ್ತೇವೆ. ಧನ್ಯರಾದೆವು, ಧನ್ಯರಾದೆವು ಎನ್ನುವಲ್ಲಿಗೆ ಪಾಪಣ್ಣ ವಿಜಯ ಗುಣಸುಂದರಿ ಎನ್ನುವಂತಹ ಈ ಪುಣ್ಯ ಆಖ್ಯಾನದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಕಥೆಯನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು, ಕಾರಿಂಜೇಶ್ವರನು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆಂದು ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವ ಪಡೆಯನ್ನು ಬೇಡ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರ ವಾಹನ ದೇವ ದೇವ, ಶರಣೋ ಮಯೂರ ವಾಹನ ದೇವ ದೇವ, ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ, ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಾಕರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಧರೆಯೊಳಗಣವಾದ ಪಾರ್ವತಿ ಕೀರ್ತಿ ಧರೆಯೊಳಗಣವಾದ ಪಾರ್ವತಿ ಕೀರ್ತಿ ಸುಬ್ರಹ್ಮಣ್ಯನಿಗೆ ಶರಣರ ಬರೆಯುವ ಕಣ್ಣಪ್ಪ ಸ್ವಾಮಿಗೆ ಸರಸ್ವತಿ ಮೂಲ ವಿಚಾರದಿಯೇ ಮಂಗಲೋ ಜಯ ಮಂಗಲೋ ಶಿವ ಮಂಗಲೋ ನಿತ್ಯ ಮಂಗಲೋ, ಭ್ರಮರಾಂಬಿಗೆ ಮಹಾಗಣಪಗೆ ಕಾರಿಂಜೇಶ್ವರನಿಗೆ ಸುಬ್ರಹ್ಮಣ್ಯಗೆ ಮಂಗಲೋ ಶುಭ ಮಂಗಲೋ. ಶಿವಶಕ್ತಿ ಫೌಂಡೇಶನ್ ಕಾರಿಂಜ, ಶಿವಶಕ್ತಿ ಫೌಂಡೇಶನ್ ಕಾರಿಂಜ, ಭಕ್ತಿಗಾರು ಕುಶಾಲಗಾರು ಮೋಜಿಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಬಿಡಾರಕ್ಕಪ್ಪ.